ಆಗಮಿಸಿದ್ರು. ಯಾಕಾಗಿ? ಕೃಷ್ಣ ದರ್ಶನಾಕಾಂಕ್ಷಿಗಳಾಗಿ. 7 ಯಜ್ಞ ಪೂರೈಸಿದ್ರು, ಕೃಷ್ಣಸ್ವಾಮಿ ದರ್ಶನವಾಗಲಿಲ್ವಲ್ಲ ಎಂಬ ಕೊರಗಿನಲ್ಲಿದ್ರು. ಖಿನ್ನರಾದಂತ ಅವರ ಬಳಿಗೆ ಸುರಮುನಿಗಳಾದಂತ ನಾರದರು ಆಗಮಿಸಿ ಹೇಳಿವೆ, 7 ಯಜ್ಞದಲ್ಲಿ ಕೈ ಬಿಡುವುದಲ್ಲ, ತೊಡಗಿದಂತಹ ಸಾಧನೆ ಮುಂದುವರಿಸುತ್ತಿರಬೇಕು. ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಮಾಡುತ್ತಿರುವಂತಹ ಸಾಧನೆ ಭಗವಂತ ಒಲಿಲ್ಲ ಎಂಬ ಕಾರಣಕ್ಕಾಗಿ ನಿಲ್ಲಿಸುವುದಲ್ಲ, ಅದು ನಿರಂತರವಾಗಿ ಮುಂದುವರಿಸಬೇಕು. ಒಂದು ವೇಳೆ ಜನ್ಮವೇ ಮುಗಿದು ಹೋದರೂ ಹೋದಿ, ಮುಂದಿನ ಜನ್ಮದಲ್ಲಾದರೂ ಆ ಸುಕೃತಿಯ ಫಲವಾಗಿ ಭಗವಂತ ಒಲಿಯುತ್ತಾನೆ. 7 ಯಜ್ಞವಲ್ಲ, 8ನೇ ಯಜ್ಞವನ್ನು ಪ್ರಾರಂಭಿಸುತ್ತ ಹೇಳಿಲ್ವೇ? 8 ಎಂಬ ಸಂಖ್ಯೆಯಲ್ಲಿ ಶ್ರೀಕೃಷ್ಣನಿಗೆ ಅತ್ಯಂತ ಹೆಚ್ಚಿನದ್ದಾದಂತಹ ನಂಟು. 8ನೇ ಅವತಾರ ದೇವಕ್ಕೆ 8ನೇದಾದಂತಹ ಗರ್ಭ ಸಂಜಾತ. ಅಷ್ಟಮಿ ದಿವಸವೇ ಹುಟ್ಟಿದ ಅಷ್ಟಮಾಂಗನಿಗೆ ರಮಣನಾಗಿ ತನ್ನ 8 ವರ್ಷ ಪ್ರಾಯದಲ್ಲಿ ಕಂಸನೆ ಮೊದಲಾದಂತಹ ದುಷ್ಟರ ಸಂಹಾರವನ್ನು ಮಾಡಿ ಲೋಕ ಕಲ್ಯಾಣವನ್ನು ಸಾಧಿಸಿದವನಿದ್ದಾನೆ. ಹಾಗಾಗಿ 8ನೇ ಯಜ್ಞದಲ್ಲಿ ನಿನ್ನ ಇಷ್ಟಾರ್ಥ ಪೂರೈಸಲ್ಪಡುತ್ತದೆ. ತೊಡಗು ಯಜ್ಞಕ್ಕೆ ಅಂತ ಹೇಳಿದ್ದೆ ತಡ. ಸಂಕಲ್ಪಬದ್ಧನಾದ ಯಮುನಾ ನದಿ ತೀರದಲ್ಲಿ ಮಹತ್ತರವಾದಂತಹ ಯಜ್ಞವೇದಿಕೆ ನಿರ್ಮಾಣವಾಯಿತು. ಪೂರ್ವದಲ್ಲಿ ಆಗಬೇಕಾದಂತಹ ಕಾರ್ಯಗಳನ್ನು ಪೂರೈಸಿ ಪೂಜಿಸಿದಂತಹ ತುರಗವನ್ನು ದೇಶದ ಮೇಲೆ ಬಿಡುವಂತಹ ಕಾಲ ಸನ್ನಿಹಿತವಾಗುವಾಗ ಮಗನಾದಂತಹ ನನ್ನನ್ನು ಬಳಿಗೆ ಕರೆದ ತಾಮ್ರದ್ದು ಜಾವ ಹೀಗೆ ತುರಗದ ಬೆಂಗ ಬಲಿಗಳಾಗಿ ಹೋಗು ಮಗನಂತೆ ಹೇಳಿದ ಕಾಲಕ್ಕೆ ತಂದೆಯ ಅನುಮತಿ, ತಾಯಿಯ ಅನುಗ್ರಹ ಇದೆಲ್ಲವನ್ನು ಹೊಂದಿ ಹೊರಟೆ. ಸೇನೆ ಸಿದ್ಧವಾಗಿದೆ. ಹೊರಟವರು ಇವರೆಲ್ಲ ಬೇಕು ಅಂತ ಕೇಳುದು ನಾನು. ಇಷ್ಟು ಮಂದಿಗಳು ಹೊರಟಿದ್ದೀರಲ್ಲ, ಇವರಲ್ಲಿ ಎಲ್ಲರೂ ಬೇಡ ನನಗೆ. ನನಗೆ ಬೇಕಾದದ್ದು ಯಾರು ಬಂದ್ರೆ ಹೊಸತನದಾದಂತಹ ಹುಮ್ಮಸ್ಸು ಹುರುಪು ಅವರಲ್ಲಿ ಇದ್ದೇ ಇರ್ತದೆ. ಒಂದು ವೇಳೆ ಕಡಿಮೆ ಪ್ರಾಯದವರು ಬಂದರೆ ಏನಾಗುತ್ತದೆ? 10ರಿಂದ ತೊಡಗಿ ಒಂದು 10-16ವರೆಗೆ ಇರುವವರು ಅವನ್ನೆಲ್ಲ ಕರ್ಕೊಂಡು ಹೋದ್ರೆ ಬಾಲಿಶವಾದಂತಹ ಬುದ್ಧಿ, ಯುದ್ಧ ಬೇಡ ಅಂತ ಹೇಳಿದವರು ಬೇರೆ ಯುದ್ಧಕ್ಕೆ ಮುಂದುವರಿದಾರು. ಹಾಗಾಗಿ ಅಂಥವರು ಬೇಡ. 35ರಿಂದ ಮತ್ತೆ ಯುದ್ಧ ಬೇಕು ಅಂದಾಗ ಯುದ್ಧ ಬೇಕು ಅಂತ ಕುಳಿತಾರು. ಹಾಗಾದ ಕಾರಣ ಅಂಥವರು ಯಾರು ನಮ್ಮ ಜೊತೆಗೆ ಬರಬೇಡಿ. ವಯಸ್ಸಾದವರಲ್ಲಿ ಒಬ್ಬ ಮಾತ್ರ ಬೇಕಾದ ಮಂತ್ರಿಯಾದಂತಹ ನಕುಲಧ್ವಜ, ಅವನನ್ನು ಕೂಡಿಕೊಂಡು ಏಕಪ್ರಾಯ ಸಮರ್ಥರದ್ದಾದಂತಹ ಸೇನೆ ಸಿದ್ಧವಾಗಿದೆಯಲ್ಲ, ಇನ್ಯಾಕೆ ಸಾವಕಾಶ? ಬಾರಿಸಿ ಭೇರಿ ಮೊಳಗಲಿ ಕಹಳೆ ತುರಗ ಸಾಗುತ್ತಿರುವಂತಹ ಪಥವನ್ನು ಅನುಸರಿಸಿ ನಮ್ಮ ಸೇನೆ
ಮಾಡಿದ್ದೇವೆ. ಮಾತ್ರವಲ್ಲ, ಈ ಸೇನೆಯ ಅಧ್ಯಕ್ಷ ಯಾರು? ಸೇನಾಧ್ಯಕ್ಷ ಪದವಿಯನ್ನು ಪ್ರದ್ಯುಮ್ನಾದ ನಾನೇ ವಹಿಸಿದ್ದೇನೆ. ನಮ್ಮ ಕುದುರೆ ಅದೆಷ್ಟೋ ರಾಜ್ಯಗಳನ್ನು ಸುತ್ತಾಡಿ ಅದೆಷ್ಟೋ ಧರಣಿಪರನ್ನು ಸೋಲಿಸಿ ಕಪ್ಪ ಸಂಗ್ರಹವನ್ನು ಮಾಡಿದ್ದೇವೆ. ಮಣಿಪುರವಿರಬಹುದು, ಬಬ್ರುವಾಹನ ನಮ್ಮ ಜೊತೆಯಲ್ಲೇ ಸೇರಿದ್ದಾರೆ. ಓಹೋ, ಏನೋ ಆಶ್ಚರ್ಯ ಸ್ವಾಮಿ, ಮುಂದೆ ನೋಡಿ ಅಂತೆ ನಮ್ಮ ಕುದುರೆ ಹೋಗ್ತದೆ, ಅದೇ ರೀತಿ ಮತ್ತೊಂದು ಕುದುರೆ ಮಾಡ್ತಾ ಉಂಟಲ್ಲ. ಓಹೋ, ವಿರುದ್ಧ ದಿಕ್ಕಿನಿಂದ ಮತ್ತೊಂದು ಕುದುರೆ ಬರ್ತಾ ಇದೆ ಅಂತಾದ್ರೆ ನಮ್ಮ ಕುದುರೆಗೆ ಪ್ರತಿ ಕುದುರೆಯ ಇಲ್ಲ, ಹಾಗಾಗುವುದಕ್ಕೆ ಬಿಡುವುದಿಲ್ಲ. ನಮ್ಮ ಕುದುರೆಯನ್ನು ಹೇಗೆ ಹಿಡಿದಿಟ್ಟಿದ್ದಾರೋ ಅದನ್ನು ಮುಂದಕ್ಕೆ ಬಿಟ್ಟು ನೋಡ್ತೇನೆ. ಬೇಕಾದಷ್ಟು ಕಪ್ಪವನ್ನು ಸಂಗ್ರಹಿಸಿ ನಮ್ಮ ಸೇನೆ ಮುಂದುವರಿಯುತ್ತಾ ಇದೆ. ರಭಸವಾಗಿ ಸಾಗುತ್ತಿದ್ದಂತಹ ಸೇನೆ ಒಮ್ಮೆಲೆ ನಿಂತು ಹೋಯ್ತಲ್ಲ. ಯಾಕೆ ನಿಲ್ಲುಗಡೆ ಅಂತ ಹೇಳಿದಾಗ ದೂತರು ಬಂದು ಆಡಿದರು. ದೂತರೆಂದುದ ಕೇಳುತ್ತಲೇ ವಿಖ್ಯಾತ ತಾಮ್ರ ಧ್ವಜನು ಮನದೊಳು ಖಾತಿಗೊಳ್ಳುತ್ತ ಮಂತ್ರಿ ನಗುಲ ಧ್ವಜನ ಕರೆದಾಗ ನಮ್ಮ ಸೇನೆ ನಿಂತಿದೆ ಅಂತ ಕೇಳುವಾಗ ಆಲೋಚನೆ ಮಾಡ್ತಾ ಇದ್ರೆ ಏನು ಸುರು ಬಿಡ್ತಾ ದೂತರು ಆಗಮಿಸಿದ್ರಲ್ಲ. ತುರಗದ ಜೊತೆಗೆ ಸಾಗಿದಂತ ಅವರು ಓಡೋಡುತ್ತಾ ಒಂದು ಹೇಳ್ತಾ ಇದ್ದಾರೆ, ನಮಗಿಂತಲೂ ಎಷ್ಟೋ ಮುಂದೆ ಇದೆ ನಮ್ಮ ತುರಗ, ನಾವು ಹಿಂದಿನಿಂದ ಸಾಗುತ್ತಾ ಇದ್ದೇವೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ದೂತರು ಹೇಳ್ತಾ ಇರುವುದು ನಮ್ಮ ಸೇನೆಗೆ ಎದುರಾಗಿ ಒಂದು ಸೇನೆಯಂತೆ, ಅದರ ಮುಂಭಾಗದಲ್ಲೂ ಶೃಂಗರಿಸಲ್ಪಟ್ಟಂತ ಒಂದು ತುರಗವಂತೆ. ಆ ತುರಗಕ್ಕೂ ನಮ್ಮ ತುರಗಕ್ಕೂ ಹೋರಾಟ ನಡೆಯುತ್ತಂತೆ. ಉಭಯ ಸೇನೆಯವರು ತುರಗವನ್ನು ಒಂದು ರೀತಿಯ ನಿಯಂತ್ರಣಕ್ಕೆ ತಂದಂತಹ ಕಾಲಕ್ಕೆ ಓಡೋಡಿ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಸೇನೆಗೆ ಎದುರಾಗಿ ಒಂದು ಸೇನೆ. ಅದು ಯಾವ ಸೇನೆ, ಅದು ಯಾವ ತುರಗ, ಯಾವ ವೀರರಿದ್ದಾರೆ ತಿಳಿಬೇಕೋ ಬೇಡವಾ? ಮಂತ್ರಿ ನಕುಲತ್ತು ಜನರು ಬರಲಿಕ್ಕೆ ಹೇಳಿ. ಏನು ಕರೆಸಿದ ಗೊತ್ತಾಗಲಿಲ್ಲ ಅನಿರೀಕ್ಷಿತವಾಗಿ. ನೀ ತಿಳಿದು ಬಾ, ನೀ ತಿಳಿದು ಬಾ, ಆರ ಹಯ ಆರ ಹಯ ಎಂದು ನುಡಿಯಾಳಿಸುತ್ತ ಸಚಿವನು ಆತ ತೂಕ್ಷಣ ಬೇಳ್ದ ನಯೋತಿಯಲಿ ಭೂಪನೊಳು ನೀ ತಿಳಿದು ಬಾ, ಆರ ಹಯ ಎಲ್ಲರೂ ಹಂತಕಾರಿಗಳೇ. ಆದ್ರೆ ವಯಸ್ಸಾದ ಒಬ್ಬ ಇದ್ದ ನೀನು ಮಾತ್ರ. ಹೌದು, ಅನುಭವಿ ಒಬ್ಬ ಜೊತೆಗೆ ಬೇಕೇ ಬೇಕು
ನಮ್ಮ ತಂದೆಯವರ ಮಂತ್ರಿಯಾದಂತಹ ಅಂತೂ ರತ್ನಾಕ್ಯಪುರದ ಅಮಾತ್ಯವರನಾದಂತಹ ನಿನ್ನನ್ನು ಜೊತೆಗೆ ನಾನು ಕರೆದುಕೊಂಡು ಹೋದದ್ದು. ಹೌದು. ಇಂತಹ ಸಂದರ್ಭಗಳಲ್ಲಿ ನಿನ್ನ ಅಗತ್ಯತೆ ಉಂಟೇ ಉಂಟು ನನಗೆ. ಒದಗಿ ಬಂದಂತಹ ವಿಷಯ ಗೊತ್ತಿದೆ ನನಗೆ. ಏನಾಯ್ತು? ನಮ್ಮ ಜೊತೆಗೆ ಇದ್ದವರು ರಭಸವಾಗಿ ಸಾಗುತ್ತಾ ಇದ್ದಂತಹ ಸೇನೆಗೆ ಈ ರೀತಿಯ ನಿಲುಗಡೆ ಯಾಕೆ ಆಯ್ತು ಅಂತ ನಾನು ಯೋಚಿಸುವುದಕ್ಕೆ ತೊಡಗಿದ್ರೆ ನಿಲುಗಡೆ ಆಯ್ತೆ ಸೇನೆ ನಮ್ಮಲ್ಲಿ ಯಾಕೆ ನಿಂತಿತು ಅಂತ ಕೇಳಿದ್ರೆ ದೂತರೇ ಬಂದು ಹೇಳ್ತಾ ಇದ್ದಾರೆ ಏನಂತೆ, ನಮ್ಮದ್ದಾದಂತಹ ಸೇನೆಗೆ ಇದ್ರಾಗೆ ಒಂದು ಸೇನೆ ಬಂದಿದೆಯಂತೆ. ಅದರ ಮುಂಭಾಗದಲ್ಲಿ ಒಂದು ತುರಗ ಪರಸ್ಪರ ಹೋರಾಟ ಕಣಿಯಾದ್ರೆ ಉಭಯರನ್ನು ತಡೆದು ನಿಲ್ಲಿಸಿದ್ದಾರೆ. ಮಹತ್ತರವಾದ ಸೇನೆ ಅಂತ ಆಗುವಾಗ ನಮ್ಮ ಸೇನೆಗೆ ಎದುರಾಗಿ ಬಂದ ಸೇನೆ ಯಾವುದು, ಯಾಕಾಗಿ ತುರಗ ಬಿಟ್ಟಿದ್ದಾರೆ, ಆ ಸೇನೆಯಲ್ಲಿ ಯಾವ ವೀರರೆಲ್ಲ ಇದ್ದಾರೆ, ಎಲ್ಲಿಗೆ ಸಂಬಂಧಪಟ್ಟವರು ಎಂಬಿತ್ಯಾದಿ ವಿಚಾರಗಳನ್ನು ತಿಳಿಬೇಕು ಅಂತಾದ್ರೆ ಈ ಹೊಂತಕಾರಿಗಳಾಗಲಿಕ್ಕಿಲ್ಲ. ಸಮರ್ಥನಾದ ಬುದ್ಧಿವಂತನಾದ ನೀನೇ ಆಗಬೇಕು. ಹಾಗಾಗಿ ಕರೆದಿದ್ದೇನೆ. ನೀ ತಿಳಿದು ಬಾ, ಯಾರ ಹಯವೆಂದು ತಿಳಿದು ಬಾ. ಹೋಗಲ್ಲಿ ತಿಳಿದು ಬರುವುದಕ್ಕೆ ನಾನು ಅಲ್ಲಿಗೆ ಹೋಗಬೇಕೆ? ಇಲ್ಲಿಯೇ ಹೇಳಬಲ್ಲೆ ನಾನು. ಜಿಯಲಾಲಿಸಿ ಕೇಳೀಗ ಬಿಯವಾಗ ಲೇಕೋ ಬೇಗ ನಾನು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾಡಿನ ಸುಭಿಕ್ಷೆಗೂ ನೀನು ಕಾರಣವಾಗಿರುವೆ. ದೊರೆಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಿಭಾಯಿಸುವುದಕ್ಕೆ ನನ್ನನ್ನು ಇರಿಸಿಕೊಂಡಿದ್ದಾರೆ. ಖಂಡಿತವಾಗಿ ಈಗ ಅಂತಹ ಸಂದೇಹವೇ ನಿಮಗೂ ಒದಗಿ ಬಂದಿದೆ. ಮುಂದಿನ ದೊಡ್ಡ ಸೇನೆ ಬರ್ತಾ ಇದೆ, ತುರಗ ಇದೆ, ಆಳುಗಳಿದ್ದಾರೆ, ಕುದುರೆ ಇದ್ದಾರೆ, ಆಯುಧ ಇದೆ ಎಂಬುದಾಗಿ. ಪ್ರಭು, ಏನು ನಿಮ್ಮೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಅವರು ಬಂದದ್ದು ಅಂತ ತಿಳ್ಕೊಂಡ್ರ? ಅಲ್ಲ, ನಿಮ್ಮೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಯಾರಾದ್ರೂ ಯೋಚನೆಯನ್ನು ಮಾಡಿಯಾರೆ? ಯಾಕೆ ನಾನು ಹೇಳ್ತಾ ಇದ್ದೇನೆ, ಈ ರತ್ನಾಕ್ಯಪುರದ ಅರಸ ನಿಮ್ಮ ತಂದೆಯವರು ಮಯೂರಾಧ್ವಜ, ಸತ್ಯಸಂಧ, ಧರ್ಮಿಷ್ಠನೂ ಆಗಿದ್ದಾನೆ. ಆ ಧರ್ಮದ ಸತ್ಯತೆಯಲ್ಲಿ ಅವರು ಇರುವಾಗ ಅವರೊಂದಿಗೆ ದ್ವೇಷವನ್ನು ಕಟ್ಟಿಕೊಳ್ಳುವುದಕ್ಕೆ ಯಾರಾದರೂ ಇದ್ದಾರೆ? ಹೇಳಲಿಕ್ಕೆ ಬರುವುದಿಲ್ಲ, ಕಾಲ ಇದ್ದ ಹಾಗೆ ಇರ್ತದೆ. ಅದು ವಿಷಯ ಬಿಡೋಣ. ನಿಮ್ಮ ಪರಾಕ್ರಮ, ನೀವು ಕಲಿತಂತಹ ವಿದ್ಯೆ, ನಿಮ್ಮ ಯೋಗ್ಯತೆಯನ್ನು ತಿಳಿದು ವಿರೋಧಿಗಳು ಇಲ್ಲಿಗೆ ಸೇನೆಯನ್ನು ಕೂಡಿಕೊಂಡು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇದು ಬಂದದ್ದು ಯಾರು ಎಂಬುದಾಗಿ ನಿಮ್ಮ ಪ್ರಶ್ನೆ ಅಲ್ವೇ? ನಾನು ಅಲ್ಲಿ ಹೋಗಿ ಅವರನ್ನು ವಿಚಾರಿಸಿ ವಿಷಯವನ್ನು ತಿಳಿಯುವ ಅಗತ್ಯವೇ ಇಲ್ಲ. ನಾನು ಇಲ್ಲಿಂದಲೇ ಹೇಳಬಲ್ಲೆ. ಮಂತ್ರಿ ಆದವನಿಗೆ ತರ್ಕ ಬುದ್ಧಿ ಬೇಕು. ಹೌದು, ಹಾಗಾಗಿ ತರ್ಕಿಸಿ ಯೋಚಿಸಿ ನಾನು ಈಗ ತಿಳಿಸ್ತಾ ಇದ್ದೇನೆ. ಯಾರಾಗಿರಬಹುದು? ಈ ಮೊದಲು ನಾವು ಎಷ್ಟು ಯಾಗವನ್ನು ಇಲ್ಲಿ ಎಲ್ಲ ಮಾಡಿದ್ದೇವೆ. 7 ಯಜ್ಞಗಳನ್ನು ಪೂರೈಸಿದವರು ನಾವು.
ಒಳ್ಳೆಯ ಕಾರ್ಯಕ್ಕೆ ಬೇಕಾಗಿ ನಾವು ಯಾಗವನ್ನು ಮಾಡಿದ್ದೇವೆ. ನಮ್ಮ ಸಾಮಂತನಾದ ಮಣಿಪುರದ ಅರಸನಾದಂತಹ ಬಬ್ರುವಾಹನ ನಮ್ಮ ದೊರೆಗೆ ಮಾಡುತ್ತಿರುವಂತಹ ಯಾಗಕ್ಕೆ ನಾನು ಕೂಡ ಸಹಾಯಕನಾಗಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ಧನ ಕನಕ ಸೇನೆಯನ್ನು ಕೂಡಿಕೊಂಡು ಸಹಾಯಕನಾಗಿ ಆ ಬಬ್ರುವಾಹನ ಬರುತ್ತಾ ಇರುವುದೇ ಹೊರತು ವಿರೋಧಿಗಳ ಸೇನೆ ಅಲ್ಲ. ಬುದ್ಧಿ ಇದು ಖಂಡಿತ. ಕಾರಣೀಕನು ರಾತ್ರಿ ತನ್ನಳು ನಾರದನು ಸ್ವಪ್ನದಳು ಪೇಟುದ ನೊರೆದ ನಿಂತೆನು ನಾರದನು ಸ್ವಪ್ನದಳು ಪೇಟುದ ಒರೆದ ನಿಂತೆನು ನಿನ್ನ ತರ್ಕ ಬುದ್ಧಿಯನ್ನು ಸಾಧುವಾಗಿಯೇ ಇದೆ. ಸಾಮಂತನಾದಂತಹ ಬಬ್ರುವಾಹನ ಕಪ್ಪಕಾಡಿಗೆ ಸಮೇತನಾಗಿ ಯಜ್ಞಕ್ಕೆ ಸಹಕಾರಿಯಾಗುವುದಕ್ಕಾಗಿ ಒದಗಿ ಬರ್ತಾ ಇದ್ದಾನೆ. ನಿಜ ಇರಬಹುದು. ಆದ್ರೆ ಇಲ್ಲಿ ನಡೆದಂತಹ ವ್ಯವಹಾರಕ್ಕೂ ನಾನು ನಿನ್ನೆ ಕಂಡಂತಹ ವಿಚಾರಕ್ಕೂ ಏನೋ ಒಂದು ಸಂಬಂಧ ಉಂಟು ಅಂತ ತಿಳಿಯುತ್ತೇನೆ. ಏನು ನಿನ್ನೆ ಅದರಿಂದಲೇ ನಿನ್ನನ್ನು ಕರೆದೆ ನೀನು ಅವತರಿಸಬೇಕು. ಏನು ಜಿಯ ಶ್ರೀಮಂತ್ರಿ ನಾ ನಿನ್ನೊಳೆನುವೆ ಪೆಣ್ಮೆ ವಚನ ವೀರ ಸುರಮುನಿ ನಾರದನು ನಿನ್ನೆ ಒರೆದನು ರಾತ್ರಿಯೊಳ್ತಾನೆ ಧರಣಿ ಬರ್ನಿನ್ನಲಿ ಸೆಣಸಲ್ ಬರುವನೆಂದ ನೈ ಪ್ರತ್ಯಕ್ಷ ಶ್ರೀಮಂತ್ರಿ ನಾನಿನ್ನೊಳೆನುವೆ ಪೆಣ್ಣೆ ವಚನ ವೀಗ ಮಂತ್ರೀಶ ಜಿಯ ನೀನು ಆಲಿಸಬೇಕಯ್ಯ. ಏನು ಪ್ರಭು? ಕಿವಿಗೊಟ್ಟು ಕೇಳು. ಯಾವುದನ್ನು? ರತ್ನಾಕಿಪುರದ ಪ್ರತಿಯೊಬ್ಬ ಪ್ರಜೆಯು ಹೆಮ್ಮೆ ಪಡುವಂತಹ ವಿಚಾರ. ಏನದು? ನಾನು ಕಂಡದ್ದು. ಹಾ ಆದ್ರೆ ನಾನು ನಿಮಿತ್ತವಾಗಿ ಸಕಲ ಪ್ರಜಾಜನರು ಅಭಿಮಾನ ಪಡುವಂತಹ ವಿಷಯ. ಯಾವ ವಿಷಯ? ಹೆಮ್ಮೆ ಪಡುವಂತಹ ವಿಷಯ. ಏನದು? ಯುದ್ಧ ವಿಚಾರಗಳನ್ನು ಪೂರೈಸಿ ಹಾ ನಿನ್ನ ದಿವಸ ವಿಶ್ರಾಂತಿಗೆ ಅಂತ ಶಿಬಿರ ಸೇರಿದ್ದೆ ನಾನು. ಹಾ ನಿಮಗೆ ಗೊತ್ತಲ್ಲ, ತಿಳಿದ ವಿಷಯ. ಹಗಲಲ್ಲಿ ನಮ್ಮ ಸಂಚಾರ, ರಾತ್ರಿ ಕಾಲದಲ್ಲಿ ಸಂಚಾರ ಇಲ್ಲ. ವಿಶ್ರಾಂತಿ. ಎಲ್ಲಿಗೆ ಹೋಗಿ ತಲುಪಿದವು ಅಲ್ಲಿಯೇ ಡೇರೆಯನ್ನು ಹೂಡಿ ವಿಶ್ರಮಿಸಿ ಸೂರ್ಯೋದಯಕ್ಕೆಂದು ನಮ್ಮ ಸಂಚಾರ ಪ್ರಾರಂಭವಾಗುತ್ತದೆ. ಹೌದು. ಹಗಲಿನಂತಹ ವ್ಯವಹಾರವನ್ನು ಪೂರೈಸಿ ನಾನು ವಿಶ್ರಾಂತಿಗೆಂದು ಶಿಬಿರವನ್ನು ಸೇರಿ ಹಾಗೆ ಮಲಗುವುದು ಅಂತ ಆಲೋಚನೆ ಮಾಡುವಾಗ ಸುರಮುನಿಗಳಾದಂತಹ ನಾರದರು ನನ್ನ ಬಳಿಗೆ ಆಗಮಿಸಿದರು. ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ನಾರದರು ಆಗಮಿಸಿದರು. ಬಂದಂತಹ ನಾರದರನ್ನು ಯೋಗ್ಯ ರೀತಿಯಲ್ಲಿ ಪೂಜಿಸಿದಂತಹ ಕಾಲಕ್ಕೆ ನನಗೆ ಅವರೇ ಹೇಳ್ತಾ ಇದ್ದಾರೆ, ಏನನ್ನು? ಅಯ್ಯ ನಿಮ್ಮ
ನಿಮ್ಮಂತಾದಂತಹ ಲಕ್ಷ್ಯ ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ನೀನು ಯಾರನ್ನು ಲಕ್ಷಿಸಿ ಹೊರಟಿಯೋ, ನಿನ್ನಪ್ಪ ಯಾರನ್ನು ಉದ್ದೇಶಿಸಿ ಮಾಡ್ತಾ ಇದ್ದಾನೋ ಯಜ್ಞಕರ್ಮ, ಅದೆಲ್ಲವೂ ಸಫಲವಾಗುವಂತಹ ಕೈಗೂಡುವಂತಹ ಕಾಲ ಸನ್ನಿಹಿತವಾಗಿದೆ. ನಾಳೆ ಮಹತ್ತರವಾದಂತಹ ಸೇನೆ ನಿನ್ನ ಸೇನೆಗಿದಿರಾಗಿ ಬರ್ತದೆ. ಅವರಲ್ಲಿ ಕಾಳಗ ಸಂಘಟಿಸ್ತದೆ, ಯುದ್ಧ ಒದಗಿ ಬರ್ತದೆ. ಯಾರಲ್ಲಿ ಸ್ವಾಮಿ ಯುದ್ಧ ಅಂತ ನಾನು ಕೇಳಿದೆ. ಒಬ್ಬ ಸಾಮಾನ್ಯ ರಾಜನನ್ನು ಬಂದು ಹೇಳಬೇಕು. ಆವಾಗ ಅವರು ಹೇಳ್ತಾರೆ, ಸಾಮಾನ್ಯರಲ್ಲ, ಶುಂಡಾಲಪುರದ ರಸರಂತೆ ವರ್ತಮಾನ ಕಾಲಕ್ಕೆ ಹತ್ತಿನಾಮತೆ ಚಕ್ರವರ್ತಿ ಪೀಠವನ್ನು ಏರಿ ಮೆರೆಯುತ್ತಿರುವಂತಹ ಧರ್ಮಜನ ಕಡೆಯವರು ಬರ್ತಾರೆ ಯಜ್ಞಾಶ್ವವನ್ನು ಮುಂದಿರಿಸಿ. ಸೇನೆಯಲ್ಲಿ ವೃಷಕೇತನೋ, ಪ್ರದ್ಯುಮ್ನೋ, ಅನುಸಾಲ್ವನೋ ಮೊದಲಾದಂತಹ ಪರಾಕ್ರಮಿಗಳಿದ್ದಾರೆ. ಅವರೆಲ್ಲರಿಗಿಂತಲೂ ಬಿಗಿಲಾಗಿ ಮಹಾವಿಕ್ರಮಿಯಾದಂತಹ ಅರ್ಜುನ ಇದ್ದಾನೆ. ಅರ್ಜುನ ಇದ್ರೆ ದೊಡ್ಡದಲ್ಲ ಅಂತ ಹೇಳಿದ. ಅರ್ಜುನನ ಉದ್ದೇಶ ಅಲ್ಲ ನಿಮಗಿರುವಂತದ್ದು ಕೃಷ್ಣನ ಉದ್ದೇಶ. ಏಕರಥಾರೂಢರಾಗಿ ಕೃಷ್ಣಾರ್ಜುನರೇ ಆಗಮಿಸುವುದಕ್ಕಿದ್ದಾರೆ. ಅವರಲ್ಲಿ ಯುದ್ಧ ಒದಗಿ ಬರ್ತದೆ. ಕೃಷ್ಣನನ್ನು ಕಾಣುವಂತಹ ಸೌಭಾಗ್ಯ ನಾಳೆ 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 ಕೈಗೂಡ್ತದೆ ಅಂತ ಅವರು ಹೇಳಿದ ಕ್ಷಣವೇ ವಾಸುದೇವ ಅಂತ ಸಂತೋಷ ಪಟ್ಟೆ ನಾನು. ಅಷ್ಟು ಹೇಳುವಾಗ ಹಕ್ಕಿಗಳೆಲ್ಲ ಚಿರಿಪಿರಿ ಗುತ್ತುವುದಕ್ಕೆ ತೊಡಗಿ ಕಣ್ಣರಳಿಸಿ ನೋಡ್ತೇನೆ ಸ್ವಾಮಿ, ನನಗೆ ಬಿದ್ದದು ಕನಸು. ಅದು ಸೂರ್ಯೋದಯ ಕಾಲಕ್ಕೆ ಪೂರ್ವ ದಿಗಂತ ನೋಡಿದರೆ ಅರುಣೋದಯವಾಗ್ತಾ ಇತ್ತು. ಸ್ವಪ್ನಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ, ಏನೆಂದು ಪ್ರಾತಃ ಕಾಲದಲ್ಲಿ ಅಂದ್ರೆ 4ನೇ ಜಾಮದಲ್ಲಿ ಕಾಣಿಸಿಕೊಂಡಂತಹ ಸ್ವಪ್ನ ಸತ್ಯವಾದಲ್ಲಿ ನಿಜವಾಗುತ್ತದೆ. ಹಾಗಾಗಿ ಸಂತೋಷವಾಯಿತು ನನಗೆ. ಆ ಸಂತೋಷದಲ್ಲಿ ನಾನು ಹೊರಟಿದ್ದೆ. ಅಲ್ಲಿ ನಡೆದ ವ್ಯವಹಾರಕ್ಕೂ ಈಗಾಗುತ್ತಿರುವಂತಹ ವ್ಯವಹಾರಕ್ಕೂ ಪರಸ್ಪರ ತಾಳೆ ಇದೆ ಎಂದಾಗ ಈ ವಚನ ದಿಟವಚನವಿದು ಸಜೀವ ಬೇರೆ ಸಂಶಯವೇನು? ಪಟು ಪರಾಕ್ರಮವೆಂದು ತೂರಾಗಿದ್ದೀರಶ್ವ, ಪಟು ಪರಾಕ್ರಮವೆಂದು ತೂರಾಗಿದ್ದೀರಶ್ವ, ಸಂಘಟಿಸಿ ಬಿಟ್ಟಿಹರೆಂಬವೋಲ್ ಕಾಣುತ್ತಿದೆ, ಸಂಘಟಿಸಿ ಬಿಟ್ಟಿಹರೆಂಬವೋಲ್ ಕಾಣುತ್ತಿದೆ. ಪಿತನ ಬಳಿಗೊಯ್ವೆ ನಮ್ಮಲ್ಲವೈ ದಿಟವ ಜನವಿದು ಸಜೀವ ಈ ವಚನದಿಂದವಾಗಿದೆ. ಹಾಗಾಗಿ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ಬಂದವರು ಹತ್ತಿನಾಪುರಕ್ಕೆ ಸಂಬಂಧಪಟ್ಟವರು ಶ್ರೀಕೃಷ್ಣ ಸ್ವಾಮಿಯು ಜೊತೆಗಿದ್ದಾನಂದಾಗ ಪರಮ ಸಂತೋಷವಾಯಿತು. ಯುದ್ಧವಾದರೂ ಯುದ್ಧವೇ, ಅಂಜುವನಲ್ಲ ಅಳುಕುವನಲ್ಲ. ಶ್ರೀಕೃಷ್ಣ ಸ್ವಾಮಿಯನ್ನಂತೂ ನನ್ನ ಅಪ್ಪಯ್ಯನ ಮುಂದೆ ಹೇಳ್ಕೊಂಡು ಹೋಗಿ ನಿಲ್ಲಿಸಬೇಕಾದ ನನಗೆ ಉದ್ದೇಶ. ಅದನ್ನ ಸಾವಕಾಶ ಮಾಡಬೇಡ. ಈ ಕ್ಷಣವೇ ನೀನು ಅಲ್ಲಿವರೆಗೆ ತೆರಳಬೇಕು. ತುರಗದಲ್ಲಿ ವಿಶೇಷವಾಗಿ ಏನಾದ್ರೂ ಇದ್ದೇ ಇರಬೇಕು. ಅಲ್ಲ ಅಂತಾದ್ರೆ ಲೇಖನವಾದ್ರೂ ಇದ್ದೇ ಇತ್ತು. ಆ ಲೇಖನವನ್ನು ಆದಷ್ಟು ಬೇಗನೆ ತರಬೇಕು. ನಾವೆಲ್ಲರೂ ತಿಳಿಯುವ ಹಾಗೆ ವಾಚಿಸಬೇಕು. ಈ ಕ್ಷಣವೇ ತೆರಳು, ಓಲೆ ಸಮೇತವಾಗಿ ಬಾ. ಹಾಗಿದ್ರೆ ಏನು ಮಾಡಬೇಕು? ನಾನು ಒಬ್ಬ ತಿಳಿದ್ರೆ ಸಾಲದು. ನಮ್ಮವರೆಲ್ಲರೂ ಕುತೂಹಲಿಗಳಾಗಿದ್ದಾರೆ. ಎಲ್ಲಿಯ ಓಲೆ, ಏನು ವಿಷಯ ಅಂತ ತಿಳಿಬೇಕು ಅಂತ ಉಂಟವರಿಗೆ. ಎಲ್ಲರೂ ಕೇಳಿರುವ ಹಾಗೆ ಒಮ್ಮೆ ವಾಚಿಸು. ಆಗಲಿ ಅಂತ ತಾರಕೇಶ ಗುಲಾಬಿ ಚಂದ್ರ, ತಾರಕೇಶ ಗುಲಾಬಿ ಚಂದ್ರ, ಉದಾರ ಗುಣ ಗಂಭೀರ, ವಿಷ್ಣು ಪದಾರ ಬಿಂದವ ಕೊಲಿಸಿಕೊಂಡಿ ಅಚಾರು ಚರಿತ. ಎಲ್ಲರೂ ಕೇಳುವಂತೆ ವಾಚಿಸ್ತೇನೆ. ಓಲೆಯ ಒಕ್ಕಣೆಯಲ್ಲಿ ಮೊದಲಾಗಿ ಸ್ವಸ್ತಿ ಶ್ರೀ ಎಂಬುದಾಗಿ ನಮೂದಿಸಿದ್ದಾರೆ. ಏನೋ ಶುಭ ಸೂಚನೆ ಇರಬೇಕು. ಖಂಡಿತ. ಆ ಬಳಿಕ ನೋಡ್ತೇನೆ, ತಾರಕೇಶ ಕುಲಾಬ್ಧಿ ಚಂದ್ರ. ತಾರಕೇಶ ಅಂತ ಹೇಳಿದ್ರೆ ಚಂದ್ರಮ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರದೇವನು ಹೇಗೆ ಶೋಭಿಸ್ತಾ ಇರ್ತಾನೋ ಅದೇ ರೀತಿಯಲ್ಲಿ ಇಲ್ಲಿ
ಕ್ಷತ್ರಿಯ ಕುಲದಲ್ಲಿ ಪ್ರತಿ ಚಂದ್ರಮಂತೆ ಶೋಭಿಸುವವರು, ಸಾಧು ಗುಣ ಸಂಪನ್ನನು, ಭೀಮ ಪರಾಕ್ರಮಿಯು ಬರೆದಿರುವಂತ ಲೇಖನ. ಧರ್ಮಜ ಅಂತ ಆಯ್ತು. ಹೌದು ಪೃಥ್ವಿಗತ್ಯಧಿಕಾಗಿ ಶೋಭಿಪ ಹತ್ತಿನಾಪುರ ಧರದ ಧರ್ಮಜ ವಿಸ್ತರಿಸಿದ ತೀಯಾಗ ಹಯವಿದು ಶಕ್ತಿ ಅರು ಬರೆದವರು ಯಾರು ಎಲ್ಲಿಂದ ಎಂಬುದಾಗಿ ಕೆಳಗೆ ನಮೂದಿಸಿದ್ದಾರೆ. ಹಸ್ತಿನಾವತಿಯ ದೊರೆ ಧರ್ಮರಾಯ ಬರೆದಿರುವಂತಹ ಲೇಖನವಿದು. ಬಂದಂತಹ ಬಂಧು ಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಪೂಜಿಸಿ ಬಿಟ್ಟಿರುವಂತಹ ಯಜ್ಞಾಶ್ವ ಇದು. ಅಶ್ವಮೇಧದ ತುರಗವಂತೆ ಆಮೇಲೆ ಏನು ಮಾಡಬೇಕು ಎಂಬುದಾಗಿ ಕೆಳಗೆ ಬರೆದಿದ್ದಾರೆ. ಈ ತುರಗದ ಬೆಂಗಾವಲಿಗಾಗಿ ಭಾರತ ಬಂದಿದ್ದಾನಂತೆ. ಕಂಡವರು ಯಾರ ರಾಜ್ಯಕ್ಕೆ ಈ ತುರಗ ಹೋಗುತ್ತಾರೋ, ಪರಾಕ್ರಮಿಯಾದವರು ಈ ತುರಗವನ್ನು ಕಟ್ಟುತ್ತಾರೋ ಅಂತವನನ್ನು ವೀರಾದಿ ವೀರನಾದ ಭಾರತ ಅವರ ಎದೆಯನ್ನು ಕುಟ್ಟಿ ಆ ತುರಗವನ್ನು ವಶಪಡಿಸಿಕೊಳ್ಳುವನು. ಇವನ ಪರಾಕ್ರಮವನ್ನು ತಿಳಿದು ಆ ಯೋಗ್ಯತೆಯನ್ನು ತಿಳಿದು ಕಪ್ಪ ಕಾಣಿಕೆಗಳನ್ನು ಆ ಪಾರ್ಥನಿಗೆ ಕೊಟ್ಟರೆ ಶರಣರನ್ನು ಪೊರೆಯುವನು. ಕೆಚ್ಚು ಕೆರಳಲೇಬೇಕು. ಏನು ಬರೆದ್ರು? ಶರಣರನ್ನು ಪೊರೆಯುವನು. ಹೌದೇ? ಹೌದಂತೆ. ಇವರೇ ಉಳಿದವರ ಕೃಪೆಯಿಂದ ಬಾಳಿ ಬದುಕಿದವರು. ಇದುವರೆಗೂ ಶ್ರೀಕೃಷ್ಣ ಸ್ವಾಮಿಯದ್ದಾದಂತಹ ಕೃಪಾ ಚಕ್ರದಲ್ಲಿ ಬಾಳಿ ಬದುಕಿದವರು. ಕುರುಕ್ಷೇತ್ರದ ಯುದ್ಧದಲ್ಲಿ ಜಯ ಒದಗಿ ಹಸ್ತಿನಾವತಿ ಸಿಂಹಾಸನವನ್ನೇರಿ ಅವರು ಆಳ್ವಿಕೆ ಮಾಡುತ್ತಾ ಇದ್ದಾರೆ. ಯಾರು ಕಾರಣ? ಶ್ರೀಹರಿ ಅನುಗ್ರಹ ವಿಶೇಷ ಕಾರಣ. ಅದೆಲ್ಲವನ್ನು ಮರೆತು ಅವರು ಬರೆದ ಒಕ್ಕಡೆ ನೋಡಿದ್ರೆ ಇವರಿಗೆ ಬಂದ ಜಂಬಧಿಕವಾಯಿತು. ದೊಡ್ಡಸ್ತಿಗಲ್ವೇ ಇವರಿಗೆ ಶರಣರನ್ನು ಪೊರೆಯುತ್ತಾರೆ. ದೇವರ ಅನುಗ್ರಹ ಇದುವರೆಗೆ ದೊರಕಿದ್ದನ್ನು ಮರೆತೇ ಬಿಟ್ಟರು ಅಂತಾಯ್ತು. ಒಂದು ಯಜ್ಞ ಮಾಡುವಾಗಲೇ ಇಷ್ಟು ಬರೆದ್ರೆ 7 ಯಜ್ಞ ಪೂರೈಸಿ 8ನೇ ಯಜ್ಞಕ್ಕೆ ತೊಡಗಿದವರು ನಾವೆಷ್ಟು ಬರೆಯಬೇಕು? ಶರಣರನ್ನು ಪೊರೆಯುತ್ತಾನೆ. ಕಟ್ಟಿದವರ ಎದೆ ಮೆಟ್ಟುತ್ತಾನೆ ಅಂತ ಅರ್ಜುನ ಬೇಡ ಬೇಡ ಕಟ್ಟಿದವರ ಎದೆಮೆಟ್ಟುವಂತಹ ಕಣ್ಣುಗಳಿದ್ದಾನ. ಅವನನ್ನು ಹೊಗಳಿದ್ರಲ್ಲ 3 ಲೋಕದ ಗಂಡ ಅಂತ.
ಅವನ ಗಂಡು ಸುತನ ಎಷ್ಟುಂಟು ಎಂಬುದನ್ನು ನೋಡ್ತೇನೆ ನಾನು. ಅವನ ಜೊತೆಗಿರುವಂತಹ ಸೇನೆ ಎಷ್ಟುಂಟು, ಆ ಸೇನೆಯನ್ನು ಸರ್ವವನ್ನು ಚಾಮಾಹಾನಿ ಮಾಡಿ ಕೃಷ್ಣಸ್ವಾಮಿಯನ್ನು ಮೆಚ್ಚಿಸ್ತೇನೆ. ಯುದ್ಧ ಎಸಗಿ ಪಾರ್ಥನ ಸೇನೆಯನ್ನು ಚಾಣಹಾನಿ ಮಾಡದೆ ನಾನು ಬಿಡಲಾರೆ. ಆದ್ರೆ ಯಾಕಿಷ್ಟು ಮಾಡಬೇಕು ನಾನು? ಯಾಕೆ ಮಾಡಬೇಕು? ಅಂತಲ್ಲಿ 7 ಯಜ್ಞವನ್ನು ಮಾಡಿದ್ರು. ಯಾಕಾಗಿ ಯಾವ ಕಾಮನೆ ಅವರಿಗೆ ಇಹದಲ್ಲಿ ಬೇಕಾದಂತಹ ಸುಖೋಪಭೋಗಗಳನ್ನು ಹೊಂದಿ ನಾನು ದೀರ್ಘಾಯುಷ್ಯವಂತನಾಗಿ ಬದುಕಬೇಕೆಂಬ ಉದ್ದೇಶ ಇಲ್ಲವರಿಗೆ. ಸ್ವರ್ಗ ಸೇರಿದ್ರೆ ಸ್ವರ್ಗ ಸಭೆಯ ಸುಖ ಉಣ್ಣಬೇಕೆಂಬ ಬಯಕೆ ಇಲ್ಲ. ಅವರಿಗಿರುವ ಬಯಕೆ ಒಂದೇ, ದೇವದೇವರಾದಂತಹ ಶ್ರೀಹರಿ ಗೋಪಾಲಕೃಷ್ಣ ಅವನನ್ನು ಪ್ರತ್ಯಕ್ಷವಾಗಿ ನೋಡಬೇಕು, ಅವನನ್ನು ಆರಾಧಿಸಬೇಕು. ಕೇವಲ ತಾನೊಬ್ಬರೇ ನೋಡುವುದಲ್ಲ, ಸಕಲ ನಾಡಿಗರು ಸಮಸ್ತ ಪ್ರಜೆಗಳು ನೋಡಿ ಜನ್ಮ ಸಾಫಲ್ಯವನ್ನು ಹೊಂದಬೇಕೆಂಬಂತಹ ಮಹತ್ತರವಾದಂತಹ ಉದ್ದೇಶವನ್ನು ಹೊಂದಿ ನನ್ನಪ್ಪ ಕೈಗೊಂಡಂತಹ 8ನೇ ಯಜ್ಞ. ಅದಕ್ಕೆ ಸೂಚನೆ ಪ್ರೇರಣೆ ಕೊಟ್ಟವರೇ ನಾರದರು. ಜ್ಞಾನನಿಧಿಗಳಾದಂತಹ ನಾರದರ ಪ್ರೇರಣೆಯಂತೆ ಕೈಗೊಂಡಂತಹ ಈ ಯಜ್ಞಕರ್ಮ ನಾನು ತುರಗದ ಬೆಂಗಾವಲಿಗನಾಗಿ ಹೊರಟು ಬಂದವನು. ಮಾರ್ಗದ ಮಧ್ಯೆ ಆ ಇಚ್ಛೆ ಈಡೇರುವಂತಹ ಕೆಲವೊಂದು ಸೂಚನೆಗಳು ಕಾಣಿಸುವುದಕ್ಕೆ ತೊಡಗಿ. ಹಾಗಾಗಿಯೇ ಈ ಹೊತ್ತಿಗೆ ಅವರ ಸೇನೆ ನಮ್ಮ ಕಣ್ಣ ಮುಂದೆ ಬಂದಿದೆ. ಆ ಸೇನೆಯಲ್ಲಿ ದೇವದೇವರಾದಂತಹ ಶ್ರೀಹರಿಯು ಇದ್ದು ಅಂತ ಆಗುವಾಗ ಆ ಶ್ರೀಹರಿಯಲ್ಲಿ ಕಾಳಗವಲ್ಲ. ನಾನು ಏನು ಮಾಡ್ತೇನೆ, ಅವನನ್ನು ಮೆಚ್ಚಿಸುತ್ತಾ ಕೊಂಡೊಯ್ಯುವೆನು. ಮೆಚ್ಚಿಸಿಕೊಂಡು ಹೋಗುತ್ತೇನೆ. ಶ್ರೀರಂಗ ಅವನನ್ನು ರಣರಂಗದಲ್ಲಿ ಮೆಚ್ಚಿಸ್ತೇನೆ. ವೀರೋಚಿತವಾದಂತಹ ಭಕ್ತಿಯನ್ನು ಒಪ್ಪುವನಂತ ನನಗೆ ಗೊತ್ತು. ಭಕ್ತಿಯ ಮೂಲಕವಾಗಿ ದೇವರನ್ನು ಒಲಿಸಿಕೊಳ್ಳೋದಕ್ಕಾಗುತ್ತದೆ. ಭಕ್ತಿಯಲ್ಲಿ ನವವಿಧ ಭಕ್ತಿ ಇಲ್ವೇನು? ನಾನು ಆದ ಮಾರ್ಗವನ್ನು ಅನುಸರಿಸುವುದಿಲ್ಲ. ನಾನು ವೀರೋಚಿತವಾದಂತಹ ಯುದ್ಧ, ಶೌರ್ಯ ಲಕ್ಷ್ಮಿಯ ಗಂಡನಾದಂತಹ ವೀರನಾರಾಯಣ ಯುದ್ಧವನ್ನು ಮೆಚ್ಚುತ್ತಾರೆ.
ಅವನ ಚರಿತೆಯನ್ನು ನೋಡಿದ್ರೆ ಅರ್ಥವಾಗುತ್ತದೆ. ವೀರರನ್ನು ಅವನು ಮೆಚ್ಚಿಯೇ ಮೆಚ್ಚುತ್ತಾನೆ ಅಂತ ಶ್ರೀಹರಿ ಮೆಚ್ಚುವಂತೆ ಕಾಳಗ ಎಸಗುತ್ತೇನೆ. ಆ ಹೊತ್ತಿಗೆ ಇದರಾದಂತಹ ಪಟ್ಟುಭಟ್ಟರನ್ನು ಕಾಳಗದಲ್ಲಿ ಸಗಣಿಸ್ತಾನೆ. ಕರ್ಣನ ಮಗ ವೃಷಕೇತು, ಕೃಷ್ಣನ ಮಗ ಪ್ರದ್ಯುಮ್ನ, ಅನುಸಾಲ್ವ, ನೀಲಧ್ವಜ, ಯವನಾಶ್ವ ಹಂಸಧ್ವಜರೇ ಮೊದಲಾದಂತಹ ಪರಾಕ್ರಮಿಗಳು. ಅಂತವರಲ್ಲಿ ಎಚ್ಚರಿಸಿ ಬಾಣ ಪ್ರಯೋಗಿಸಿ ಅವರನ್ನು ಸೋಲಿಸಿ ಸೇನೆಯನ್ನು ಚಾಣಹಾನಿ ಮಾಡಿ ಶ್ರೀಹರಿಯ ಮನಸ್ಸನ್ನು ಮೆಚ್ಚಿಸಿ ಒಲಿಸಿ ಅವನನ್ನು ನಮ್ಮದಾದಂತಹ ನಾಡಿಗೆ ಕೊಂಡು ಹೋಗುತ್ತೇನೆ. ಅಪ್ಪ ಕುಳಿತಿದ್ದಾರಲ್ಲ ಹೋಮದ ಮುಂದೆ, ಸಾಕಪ್ಪ ನೀವು ಹೋಮ ಮಾಡಿದ್ದು, ಸಾಕು ಈ ಹೊಗೆ ತಿಂದದ್ದು, ಈಗ ನಿಮ್ಮ ಲಕ್ಷ್ಯ ಯಾರಲ್ಲಿದ್ದದ್ದೋ ಅಂತ ಲಕ್ಷ್ಮೀಪತಿಯೇ ಬಂದಿದ್ದಾನೆ ಶ್ರೀಹರಿ ವಾಸುದೇವ. ನೋಡಿ ಅವನ ಪಾದಕ್ಕೆ ಪಡಮಡಿ ಸಾರ್ಥಕವಾಗಲಿ ನನ್ನ ಜನ್ಮ ನಿಮ್ಮ ಜನ್ಮ ಅಂತ ಅಪ್ಪರಲ್ಲಿ ಹೇಳಲಿಲ್ಲ. ನಾನು ಮಯೂರಧ್ವಜನ ಮಗನಲ್ಲ, ಅಷ್ಟನ್ನು ಮಾಡಿಯೇ ಮಾಡ್ತೇನೆ. ಇಷ್ಟೆಲ್ಲ ಮಾಡಬೇಕು ಅಂತಾದ್ರೆ ನಮಗೊಂದು ನೆವನ ಒದಗಿ ಬಂತಲ್ಲ. ಮತ್ತೆ ಹೇಳ್ತಾರಂತೆ ಹೋದಲ್ಲಿ ಬಂದಲ್ಲಿ ಶ್ರೀಹರಿ ನಮ್ಮ ಮನೆಯ ದೇವರು ಅಂತ. ಇವರಿಗೆ ಮಾತ್ರ ಇರುವುದ ದೇವರವರು? ಕೃಷ್ಣ ಅವರಿಗೆ ಮಾತ್ರ, ಯಾದವರಿಗೆ ಯಾರು ದೇವರು? ಕೃಷ್ಣ ಅಲ್ವೇ? ಹಾಗಾಗಿ ಪಾಂಡುರಂಗ ಅಂತ ಹೆಸರು ಬಂದದಂತೆ. ಪಾಂಡವರು ಪೂಜೆ ಮಾಡುವ ಕಾರಣ ಅವನನ್ನು ಪಾಂಡುರಂಗ ಅಂತ ಕೊಂಡಾಡುವಂತೆ. ಪಾಂಡವರ ಮನೆಗೆ ಮಾತ್ರ ದೇವರಲ್ಲ, ಅವರು ಲೋಕದ ದೇವ. ಯಾರನ್ನು ಪೊರೆಯಬೇಕು, ಯಾರನ್ನು ಅಳಿಸಬೇಕು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಎಂಬುದನ್ನು ಅರ್ಜುನನಿಗೆ ತೋರಿಕೊಡ್ಬೇಕು. ಅದಕ್ಕಾಗಿ ನಮ್ಮನ್ನು ಶ್ರೀಹರಿ ಪೊರೆಯುತ್ತಾನೆ ಎಂಬುದು ಅರ್ಜುನನಿಗೆ ಮನದಟ್ಟಾಗಬೇಕು. ಪಾಂಡವರ ಯಾಗ ನೆಮ್ಮದಿ ಬಂತಿಗೆ ನನಗೊಂದು ಕಾಳಗ, ಉಳಿದವರನ್ನು ಚಾಣಹಾನಿ ಮಾಡ್ತೇನೆ, ದೇವರನ್ನು ಒಲಿಸ್ತೇನೆ. ಅದಕ್ಕಾಗಿ ನಾವು ಸಿದ್ಧರಾಗಬೇಕು. ಹೇಗೆ ಸಿದ್ಧರಾಗಬೇಕು? ಯುದ್ಧಕ್ಕೆ ಬಂದಿತ್ತು ಹೇಳುವುದಲ್ಲ, ಅದಕ್ಕೆ ಮೊದಲಾಗಿ ಈ ಕ್ಷಣವೇ ಕ್ಷಿತಿ ಬಗ್ಗೆ ಹೇಳುತ್ತಿ ಸುರೇ ಮಾಡ್ತಲ್ಲ ನಿಲ್ಲಿಸಂತ ಚಂದ್ರ ಆಕೃತಿಗಳೆಂದರಲ್ಲ ಆಗ ಪರಮಳವಾಗಿ ಬೆಳಗಿದ್ದ. ವ್ಯೂಹಕ್ಕೆ ಬರ್ತದೆ ಎಂಬುದವರಿಗೆ ಮನದಟ್ಟಾಗಬೇಕು. ದ್ರೋಣಾಚಾರ್ಯರ ಶಿಷ್ಯವೃತ್ತಿಯ ಮೂಲಕವಾಗಿ ಬಹಳಷ್ಟು ವ್ಯೂಹವನ್ನು ಬಲಿಯುವುದಕ್ಕೆ, ವ್ಯೂಹವನ್ನು ಭೇದಿಸುವುದಕ್ಕೆ ಅರ್ಜುನ ಸಮರ್ಥನಂತೆ. ಹೌದಂತೆ. ದಕ್ಷಿಣಾಪಥದಲ್ಲಿರುವವರು ಇಲ್ಲಿ ಅರಗುವವರು ಯುದ್ಧ ವಿದ್ಯೆಯಲ್ಲಿ ನಿಸ್ಸೀಮರು ಎಂಬುದನ್ನು ತೋರಿಸಿಕೊಳ್ಬೇಕು. ಪದ್ಮವ್ಯೂಹವಲ್ಲ, ಚಕ್ರವ್ಯೂಹವಲ್ಲ, ಶಕಟ ವ್ಯೂಹವಲ್ಲ, ಅರ್ಧಚಂದ್ರಾಕೃತಿ ಸೇನೆ. ನಿಮಗೆ ಅರ್ಧ ಚಂದ್ರ ಗೆಲ್ಲುವುದಿದ್ರೆ ಗೆಲ್ಲಿ ಬಿಡಿಸಿಕೊಳ್ಳಿ, ಅದು ಅಲ್ಲ ತಮ್ಮ ಸೆರೆಮನೆ ಉಂಟು ಎಂಬುದನ್ನು ತೋರಿಕೊಳ್ಬೇಕು ಅವರಿಗೆ. ಪೂರ್ಣ ಚಂದ್ರನಲ್ಲ, ಚಂದ್ರವಂಶಜರು ಸಮರ್ಥರಾಗಿದ್ರೆ ಅರ್ಧ ಚಂದ್ರಾಕೃತಿಯ ಸೇನಾವ್ಯೂಹವನ್ನು ಭೇದಿಸಲಿ. ಸೇನೆಯನ್ನು ಬಲಿದದ್ದಾಯಿತು. ಆಮೇಲೆ ಮಧ್ಯದಲ್ಲಿ ತುರಗವನ್ನು ಇರಿಸಿದ್ದಾಯಿತು. ಸಾಧ್ಯ ಉಂಟಾದ್ರೆ ಬಿಡಿಸಿಕೋ ಎಂಬ ಹಾಗೆ ಹೇಳುವುದಕ್ಕಾಗಿ ಈ ಕ್ಷಣವೇ ದೂತನೊಬ್ಬರನ್ನು ಅಟ್ಟು ಅಲ್ಲಿಗೆ
ಅನುಸಾಲ್ವ ಮಹಾಪ್ರಭುಗಳಿಗೆ ಜಯವಾಗಲೆಂಬಂತಹ ಜಯಘೋಷ ಮನಸ್ಸಿಗೆ ಬಹಳ ಆನಂದವಾಯಿತು. ಆದರೆ ಏನು ಮಾಡೋಣ ಹೇಳಿ, ಪಾಂಡವರು ನಡೆಸ್ತಾ ಇರುವಂತಹ ಅಶ್ವಮೇಧ ಕುದುರೆ ಹಿಂಬಾಲಕರಾಗಿ ಬಂದವ ಪಾರ್ಥ ಮಹಾಶಯರು ಆ ಕುದುರೆಯನ್ನು ಕಟ್ಟಿ ಹಾಕಿಕೊಂಡವರಿದ್ದೇನೆ. ಆದರೆ ಪರಿಣಾಮ ಕೈ ಸೋತವರಿದ್ದೇನೆ. ಹಾಗಲ್ಲ ಸ್ವಾಮಿ, ಸೋಲೆ ಗೆಲುವಿನ ಮೂಲ. ನನ್ನ ಮೂಲ ಉದ್ದೇಶವೇ ಅಲ್ಲ. ಸೋತವಲಿದ್ದೇನೆ. ಆ ಕೃಷ್ಣದೇವರ ಅನುಗ್ರಹ ಸದಾ ನನ್ನ ಮೇಲಿರಬೇಕೆಂಬ ಕಾರಣಕ್ಕಾಗಿ ಸೋತವಲಿದ್ದೇನೆ. ಈ ಕಾಲಕ್ಕೆ ಒಂದು ಒಪ್ಪಂದವನ್ನು ಮಾಡುತ್ತೇನೆ. ಕಪ್ಪ ಕಾಣಿಕೆಗಳೆಲ್ಲ ಸಂಗ್ರಹ ಮಾಡಿ ನಾನು ಮುಟ್ಟಿಸ್ತೇನೆ ಎಂಬುದಾಗಿ ತಡ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಸೇನೆಯನ್ನು ಸೇರ್ತೇನೆ. ಪ್ರತುಳಬಲ ಭಾರ್ತನಿಗೆ ಲಕ್ಷ್ಮೀಪತಿ ಮಯೂರಧ್ವಜನ ಪರಿಗಣ ಲಕ್ಷ್ಮೀಪತಿ ಮಯೂರಧ್ವಜನ ಪರಿಗಣ ಶುದ್ಧಗೊಳಿಸು ತೀರ್ಥನು ವಿಲಾಸದೊಳೊರವೆ ತಾನೆಂದು ವಿಲಾಸದೊಳು ಒರವೆ ತಾನೆಂದು ಲಾಲಿಸು ಪಾರ್ಥ ನೀನು
ಹೌದು ಸ್ವಾಮಿ. ಯಾರು ಧರ್ಮವನ್ನು ರಕ್ಷಿಸಿಕೊಂಡು ಆಚರಿಸಿಕೊಂಡು ಹೋಗುತ್ತಾರೋ ಅಂತವರನ್ನು ಧರ್ಮವೇ ರಕ್ಷಿಸ್ತದೆ ಅನ್ನುವುದಕ್ಕೆ ಪ್ರತ್ಯಕ್ಷವಾದಂತಹ ನಿದರ್ಶನ ನಿಮ್ಮಣ್ಣನಾದಂತಹ ಧರ್ಮನಂದನ. ದುಷ್ಟರಾದಂತಹ ಧಾರ್ತರಾಷ್ಟ್ರಾದಿಗಳಿಂದ ಬಂದಂತಹ ಬವಣೆ ಇದೆಲ್ಲವನ್ನು ನಿವಾರಿಸಿಕೊಂಡು 18 ದಿನದ ಭಾರತಾಹವವನ್ನು ಜಯಿಸಿ ಧರ್ಮಗದ್ದುಗೆಯನ್ನು ಏರಿದಂತಹ ಶುಭಗಳಿಗೆಯಲ್ಲಿ ಒಡಲಾಳದಲ್ಲಿ ಹುಟ್ಟಿಕೊಂಡಂತಹ ಶಂಕೆ, ಬಂಧುಗಳನ್ನೆಲ್ಲ ಕೊಂದಿದ್ದೇನೆ, ಬಂಧುಗಳ ರಕ್ತದ ಮೇಲೆ ನಾನು ಕುಳಿತಿದ್ದೇನೆ ಅನ್ನುವಂತಹ ಜಿಜ್ಞಾಸೆ ಎಂದು ಅವನಲ್ಲಿ ಮೂಡಿ ಬಂದಾಗ ವ್ಯಾಸರೇ ಪರಿಹರಿಸಿದರಂತೆ ನಾನು ಸಹಕರಿಸಿದೆ. ಅಶ್ವಮೇಧವನ್ನು ಮಾಡು, ಕೇವಲ ಅದು ನಿನ್ನ ಪಾಪ ನಿವಾರಣೆಗಲ್ಲ, ಶಂಕಾ ನಿವಾರಣೆ. ಹಿಂದಕ್ಕಾದರೂ ರಾವಣಾದಿ ಅಸುರರನ್ನು ಮರ್ದಿಸುವುದಕ್ಕಾಗಿ ದರೆಗೆ ಅವತರಿಸಿದಂತಹ ಶ್ರೀಮನ್ನಾರಾಯಣ ರಾಮರೂಪದಿಂದ ದರೆಗೆ ಬಂದ. ತಾರಕ ಮಂತ್ರವೇ ಮೈದಳೆದು ದರೆಯಲ್ಲಿ ಅವತರಿಸಿ ಬಂತು. ಆ ಸಂದರ್ಭ ರಾವಣನಾದರೂ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ತನಗೆ ಬ್ರಹ್ಮಹತ್ಯಾ ದೋಷ ಬಾಧಿಸಿದೆ ಅನ್ನುವ ಶಂಕೆ ಅವನಲ್ಲಿ ಮೂಡಿತು. ಆ ಶಂಕಾ ನಿವಾರಣಾರ್ಥವಾಗಿ ರಾಮಾಶ್ವಮೇಧ ನಡೆಯಿತು. ಕೇವಲ ಅದೊಂದೇ ಉದ್ದೇಶವಲ್ಲ, ದಶರಥ ಚಕ್ರವರ್ತಿಗೆ ಒಂದು ಆಶೆ ಇತ್ತಂತೆ, ರಾಮರಾಜ್ಯದ ಸವಿಯನ್ನು ಪ್ರಜೆಗಳಿಗೆ ಉಳಿಸಬೇಕು ಅನ್ನುವಂತಹ ಉದ್ದೇಶವಿತ್ತು, ಆಶೆ ಇತ್ತು. ಅದನ್ನು ಈಡೇರಿಸಲೋಸುಗವಾಗಿ ರಾಮ ಅಶ್ವಮೇಧವನ್ನು ಕೈಗೊಂಡ. ಹಾಗೆಯೇ ಪಾಪದ ಭೀತಿ ಇಲ್ಲ ಅಂತಾದ್ರೂ ಹುಟ್ಟಿಕೊಂಡದ್ದು ಶಂಕೆ ತಾನೇ. ಶಂಕಾ ನಿವಾರಣೆಯ ಜೊತೆಯಲ್ಲಿ ಧರ್ಮದ ಪ್ರಚಾರವನ್ನು ನಾವು ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಧರ್ಮನಂದನ ಕೈಗೊಂಡಂತಹ ಅಶ್ವಮೇಧ. ಇದರ ಬೆಂಗಾವಲಿಗೆ ಯಾರು ಹೋಗಬಹುದು, ಯಾರು ಹೋಗಬೇಕು, ಹೀಗೆ ಯೋಚಿಸಿದಾಗ ನೀನೇ ಎತ್ತಿ ಆಡಿದವ. ಚತುರ್ಸಾಗರ ವಲಯಾಂಕಿತವಾದಂತಹ ಭರತಖಂಡದ ಸಕಲ ಭೂಭುಜರ ರಟ್ಟೆಯನ್ನು ಮುರಿದು ಕಪ್ಪವನ್ನು ಹೊರಿಸಿಕೊಂಡು ನಾನು ಬರುತ್ತೇನೆ ಅನ್ನೋ ಹಾಗೆ ಹೇಳಿ ಹೊರಟಂತಹ ನೀನು ಸಕಲರನ್ನು ಜಯಿಸಿಕೊಂಡೇ ಬಂದೆ. ಕೆಲವೊಂದು ಕಡೆಯಲ್ಲಿ ನಿನಗೆ ಪರಾಭವವು ಬಂತು. ಆ ಸಂದರ್ಭದಲ್ಲಿ ನನ್ನ ಸಹಕಾರವೂ ಬೇಕಾಯಿತು. ಚಂಪಕಾವತಿಯನ್ನು ಸೇರಿದಾಗ ನೀನೊಂದು ಸಂಕಷ್ಟಕ್ಕೆ ಇದಿರಾದೆ. ಆ ಸಂದರ್ಭ ನಿನ್ನನ್ನು ನಾನು ಸೇರಿಕೊಂಡೆ. ಆಮೇಲೆ ನಾನು ದ್ವಾರಕೆಯನ್ನು ಸೇರಿದೆ. ಆದರೂ ಸಾಲದು, ಮಣಿಪುರವನ್ನು ಸೇರಿದಾಗ ನಿನ್ನ ಜೊತೆಯಲ್ಲೇ ನಾನಿರಬೇಕು ಅನ್ನುವ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡೆ. ಜೊತೆಯಲ್ಲಿ ರಥದಲ್ಲಿ ಸಾರಥಿಯಾಗಿ ಮುಂದುವರಿಯುತ್ತಾ ಇದ್ದೇನೆ. ಆದರೆ ಈ ವಿಷಯ ಯಾಕೆ ಹೇಳಿದೆ ಗೊತ್ತಾ? ಯಾಕೋ ಬರಬರುತ್ತಾ ನಾವು ಮುಂದೆ ನಿಂತಹ ಪ್ರದೇಶ ಯಾವುದು ಗೊತ್ತಾ? ಯಾವುದು? ಇದೇ ರತ್ನಾಕ್ಯ ಪಟ್ಟಣ. ಇದರಿಂದ ಬಂದಂತಹ ಸೇನೆ ಇದೆಲ್ಲವನ್ನು ಕಂಡಾಗ ಒಂದು ರೀತಿಯಲ್ಲಿ ಎಂತವರ ಎಂಟನೆಯ ಬಂಟರಾದರೂ ಒಮ್ಮೆ ಯೋಚಿಸಬೇಕಾದಂತಹ ಪ್ರಮೇಯ. ಯಾಕೆ ಗೊತ್ತಾ? ಈ ನಗರದ ಬಲವಂತ
ಧಾರ್ಮಿಕ ಪ್ರಜ್ಞೆ, ಇವರದ್ದಾದಂತಹ ಗುಣವಿಶೇಷಣಗಳು ಇವೆಲ್ಲವನ್ನು ತಿಳಿದುಕೊಂಡೇ ಕಾರ್ಯೋನ್ಮುಖರಾಗಬೇಕೇ ಹೊರತು ನಮ್ಮ ದೇಹದಲ್ಲಿ ಬಲ ಉಂಟು ಅನ್ನೋ ಹಾಗೆ ನಾವು ಉದ್ಯುಕ್ತರಾಗುವುದು ಸರಿಯಲ್ಲ. ಯಾಕಂದ್ರೆ ಈ ನಗರದ ಅಧಿಪ ಮಯೂರಧ್ವಜ, ಅವನ ಮಗ ತಾಮ್ರಧ್ವಜ, ಇವರೆಲ್ಲ ಧ್ವಜನಾಮಕರಾಗಿದ್ದಾರೆ. ಕೇವಲ ಧ್ವಜನಾಮಕರು ಅಂದಾಗ ಅಹಂಕಾರಿಗಳು ಅಂತ ಅರ್ಥ ಅಲ್ಲ, ಅವರೆಲ್ಲ ಪರಮ ಧಾರ್ಮಿಕರೂ ಹೌದು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನಾರದರ ಉಪದೇಶವಾಯಿತಂತೆ, ಏನಂತೆ? 7 ಅಶ್ವಮೇಧವನ್ನು ಮಾಡಿಯೂ ಹರಿದರ್ಶನ ನಿನಗಾಗಲಿಲ್ಲ, 8ನೇ ಅಶ್ವಮೇಧವನ್ನು ಮಾಡು. 8 ಅನ್ನುವುದು ಶ್ರೀಹರಿಯ ಕೃಷ್ಣನ ಜೀವನದಲ್ಲೊಂದು ಗಂಟು. ಆದ್ದರಿಂದ ಹರಿದರ್ಶನ ನಿನಗಾಗ್ತದೆ ಅನ್ನುವಂತಹ ತುಂಬು ಭರವಸೆಯನ್ನು ನೀಡಿದ ಕಾರಣವೇ ಅದು ನರ್ಮದಾ ತೀರದಲ್ಲಿ ಯಜ್ಞವೇದಿಕೆಯನ್ನು ಮಾಡಿ ದೀಕ್ಷಾಬದ್ಧನಾಗಿ ಕುಳಿತಿದ್ದಾನೆ. ತಂಡೋಪತಂಡವಾಗಿ ಬರುವಂತಹ ವಿಪ್ರಶ್ರೇಷ್ಠರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಎಲ್ಲರನ್ನೂ ಸಂತುಷ್ಟಿಪಡಿಸುತ್ತಾ ಇದ್ದಾನೆ. ಅಂತಹ ಪರಮಧಾರ್ಮಿಕನೂ ಹೌದು. ಇನ್ನು ಶೌರ್ಯದ ಬಗ್ಗೆ ಹೇಳಿದ್ರೆ, ವಯೋವೃದ್ಧನಾದರೂ ಕೂಡ ಇದಿರಿಸುವುದಕ್ಕೆ ಹೋದರೆ ಅವರನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ, ಕಷ್ಟವೋ ಅನ್ನುವ ಹಾಗೆ ನನಗೂ ಭಾಸವಾಗ್ತಾ ಇದೆ. ಆದ್ದರಿಂದ ಇವರನ್ನೆಲ್ಲ ಸಮಗ್ರವಾಗಿ ನಾವು ಯೋಚಿಸುತ್ತಾ ಇರುವಾಗ ಈ ಕುದುರೆಯ ಬೆಂಗಾವಲಿಗೆ ಬಂದಂತಹ ತಾಮ್ರಧ್ವಜ ಅವರ ಇದಿರಾಗಿ ಹೋದದ್ದು ನಮ್ಮ ಕುದುರೆ. ಈ ಕುದುರೆಯನ್ನು ಅವರು ಬಂಧಿಸಿದ್ದಾರೆ. ಯುದ್ಧ ಮಾಡದೆ ನಿರ್ವಾಹ ಇಲ್ಲ, ಮಾಡಬೇಕಿದ್ರೆ ಹುರಿದುಂಬಿಸುವವರು ಬೇಕಲ್ಲ. ನಮ್ಮವರಲ್ಲೆಲ್ಲ ಕೇಳ್ತಾ ಇದ್ದೇನೆ, ಕುದುರೆಯನ್ನು ಬಿಡಿಸುವ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಸಾಮರ್ಥ್ಯವೇನೆಂಬುದಾಗಿ ತಿಳಿಯದಿರುವವರು ನೀವಲ್ಲ. ಹಾಗಿರುವಾಗ ಎಂತವರೇ ಬಂದರೂ ಕೂಡ ಚಿಂತೆಯನ್ನು ಬಿಡು, ನಾನಿದ್ದೇನೆ ನಿಮ್ಮ ಸಾರಥಿಯಾಗಿ. ನಮ್ಮ ಯಾಗದ ಕುದುರೆಯನ್ನು ತಾಮ್ರಧ್ವಜ ಕಟ್ಟಿದ್ದಾನೆ ಎನ್ನುವುದಕ್ಕಾಗಿ ಚಿಂತಿಸುತ್ತಾ ಇದ್ದೀರಾ? ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ನಮ್ಮ ಪರಾಕ್ರಮ ಏನೆನ್ನುವುದನ್ನು ನೀವು ಅರಿತವರಿದ್ದೀರಿ. ಆದುದರಿಂದ ಚಿಂತಿಸಬೇಡಿ, ಕುದುರೆಯನ್ನು ನಾವು ಬಿಡಿ.
ಮಾನಸ ಮಯೂರಧ್ವಜರ ರಾಜ್ಯವನ್ನು ಸೇರಿದೆ. ತಾಮ್ರಧ್ವಜ ನಮ್ಮ ಕುದುರೆಯನ್ನು ಬಂಧಿಸಿದ್ದಾರೆ. ಬಂಧಿಸಿದ ಮಾತ್ರಕ್ಕೆ ಅವ ಬಲವುಳ್ಳವನಾಗುವುದಿಲ್ಲ. ಯಾಕೆ? ಬಲವುಳ್ಳ ವ್ಯಕ್ತಿಗಳು ನಾವಿದ್ದೇವೆ. ಅವನ ಕೂಡ ಹೋರಾಟ ಮಾಡಿ ಅವನನ್ನು ಸೋಲಿಸಿ ಅವರಲ್ಲಿರುವ ಕಪ್ಪ ಎಲ್ಲ ನಾವು ಸಂಗ್ರಹಿಸ್ತೇವೆ. ಅವನೀಶ ಲಾಲಿಸಿ ಬರಿ ಪರಾಕ್ರಮಿಗಳೆಂಬವರ ಸಂತೈಸಿ ಅವನೀಶ ಲಾಲಿಸಿ ಬರಿ ಪರಾಕ್ರಮಿಗಳೆಂಬವರ ಸಂತವಿಸಿ ನಿಜ ಸೇನೆ ಹಂಸಾಕೃತಿಯೋಳ್ ಹವಣಿಸುತ್ತ ನಿಜ ಸೇನೆಯವು ಹಂಸಾಕೃತಿಯೋಳ್ ಹವಣಿಸುತ್ತ ಕರಳೋಳ್ ಅನುಸಾಲ್ವನೂ ಕೊರಳೋಳ್ ಅನುಸಾಲ್ವನೂ ಕಂಗಳೋಳ್ ನೀಲ ಹಂಸಧ್ವಜರನು ಕಂಗಳೋಳ್ ನೀಲ ಹಂಸಧ್ವಜರನು ತವ ಕದಿವು ಉಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ಉಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ಅವಘಟಿಪ ಭೋಜ ಸಾತ್ಯಕರನು ಪಾದದೋಳ್ ಭೋಜ ಸಾತ್ಯಕಿಗಳು ಪಾದದೋಳ್ ಎಸೆವ ಹಿಂಗರಿಗೆ ಮೇಘವರ್ಣ ಯವನಾಶ್ವರವು ಹಿಂಗರಿಗೆ ಮೇಘವರ್ಣ ಯವನಾಶ್ವರವು ವ್ಯೂಹ ಚಂಜೂ ಸ್ಥಾನಗೆ ಮಾತುಗಳನ್ನೆಲ್ಲ ಕೇಳಿದಾಗ ಅಮೃತತುಲ್ಯವಾದಂತಹ ಮಾತುಗಳು ಹೃದಯ ತುಂಬಿ ಬಂತು. ವೈರಿಪಾಳಯವನ್ನು ಜಯಿಸುವಲ್ಲಿ ನೀವೆಂದು ಹಿಂದುಳಿಯುವವರಲ್ಲ. ತಾ ಮುಂದೆ ಅನ್ನುವ ಹಾಗೆ ಮುಂದಕ್ಕೆ ಹೋಗುವಂತಹ ಜಾಯಮಾನವನ್ನು ಹೊಂದಿದವರು ನೀವು. ಆದರೂ ನಮ್ಮ ಬಲುಹು ಏನು ಅನ್ನುವುದು ವೈರಿ ಪಕ್ಷಕ್ಕೆ ಅರ್ಥವಾಗಬೇಕಿದ್ರೆ ವಿಶೇಷತರವಾದಂತಹ ವ್ಯೂಹವೊಂದನ್ನು ನಾವು ರಚಿಸಬೇಕು. ಅದು ಹಂಸಾಕೃತಿಯ ವ್ಯೂಹ. ಹಂಸಾಕೃತಿಯ ವ್ಯೂಹವಾದ್ರೆ ಸಾಲದು. ಆಯಕಟ್ಟಿನ ಪ್ರದೇಶದಲ್ಲಿ ಆಯಕಟ್ಟಿನ ವ್ಯಕ್ತಿಗಳೇ ಇರಬೇಕು ಅನ್ನುವ ಹಾಗೆ ಸಂಕಲ್ಪ ನನ್ನದು. ಅದರ ಕೊರಳಿನಲ್ಲಿ ಅನುಸಾರನಾದ ನೀನೇ ಇರಬೇಕು. ಸಾಲದು. ಕಣ್ಣುಗಳು ವಿಶಾಲವಾದಂತಹ ದೃಷ್ಟಿಕೋನವನ್ನಿರಿಸಿಕೊಂಡದ್ದೇ ಕಣ್ಣುಗಳು. ಅದು ಸ್ಥಳೀಯರೇ ಇದ್ರೆ ಒಳ್ಳೆದು. ಹಂಸಧ್ವಜ ನೀಲಧ್ವಜರನ್ನು ಕಣ್ಣುಗಳಲ್ಲಿ ನಿಲ್ಲಿಸೋಣ. ಇನ್ನು ರೆಕ್ಕೆಯಲ್ಲಿ ಕಾಮ ಅನಿರುದ್ಧರನ್ನು ರೆಕ್ಕೆಯಲ್ಲಿ ನಿಲ್ಲಿಸೋಣ. ಹಿಂಗರಿಗೆ ಮೇಘವರ್ಣ ಯವನಾಶ್ವರನ್ನು ನಿಲ್ಲಿಸಿದ್ದೇನೆ. ಪಾದದಲ್ಲಿ ಭೋಜ ಸಾತ್ಯಕಿಗಳನ್ನು ನಿಲ್ಲಿಸಿದ್ದೇನೆ. ಹಾಗಿದ್ರೆ ಅರ್ಜುನನನ್ನೆಲ್ಲಿ ನಿಲ್ಲಿಸುವುದು? ಹೃದಯ ಭಾಗದಲ್ಲಿ ಅರ್ಜುನನನ್ನು ನಿಲ್ಲಿಸಿ ನಾನೇ ಸಾರಥಿಯಾಗಿ ರಥವನ್ನು ಮುಂದಡಿಸುತ್ತೇನೆ. ಮಾತ್ರವಲ್ಲದೆ ರಕ್ಷಣೆಗಾಗಿ ನಾನೇ ನಿಂತಿದ್ದೇನೆ. ಇದಿರಿಸುವಂತಹ ಅವರಿಗೆ ನಾವು ಸಿದ್ಧರಾಗಿದ್ದೇವೆ ಅನ್ನುವುದು ಅರ್ಥವಾಗಬೇಕಿದ್ದರೆ ಇದೋ ಪಾಂಚಜನ್ಯವನ್ನು ಊದಿ ಬಿಡುತ್ತೇವೆ.
ಭಾಗ್ಯರತ್ನಂ ಭುವನೈಕರತ್ನಂ ಗೋಪಾಂಗನ ಯಮುನ ಭಾಗ್ಯರತ್ನಂ ಗೋಗೋಪರತ್ನಂ ಸುರಸೇವ್ಯರತ್ನಂ ಗೋಪಂ ಬಗ್ಗೆ ಯಾದವ ವಂಶರತ್ನಂ ನಮೋ ನಮಃ. ಗೋಪಾಲ ಭುಜಬಲೋದ್ಧಾರಣೆ, ನೀನು ಭುಜಬಲೋದ್ಧಾರಣೆ ಅಲ್ವಾ? ಧರ್ಮ ಸ್ವರೂಪಿಯಾದಂತಹ ಗೋವನ್ನು ಪಾಲಿಸು ಎಂಬ ಅರ್ಥದಿಂದ ನಿನ್ನನ್ನು ಗೋಪಾಲ ಅಂತ ಕೊಂಡಾಡಿರು. ಅದು ಅಲ್ಲದೆ ಈ ಗೋವುಗಳನ್ನು ಮೇಯಿಸುವುದಕ್ಕಾಗಲಿ ಆ ಹೆಸರು ಬಂದದ್ದೇನು ಅಲ್ಲ. ಅಂತಹ ಧರ್ಮಪಾಲಕನಾದಂತಹ ನೀನು ಭುಜಬಲೋದ್ಧಾರಣೆ, ನೀನು ಭುಜಬಲೋದ್ಧಾರಣೆ ನನಗೆ ಗೊತ್ತಿದೆ ಸ್ವಾಮಿ. ಬಾಲ್ಯದಲ್ಲಿಯೇ ಅತಿಶಯವಾದಂತಹ ವಿಕ್ರಮವನ್ನು ತಾರಿ ದುಷ್ಟ ರಾಕ್ಷಸರ ಹನನವನ್ನು ಮಾಡಿದನು ಭುಜಬಲೋದ್ಧಾರ. ಅಷ್ಟೇ ಅಲ್ಲ, ಲೋಕಮುಖದಲ್ಲಿ ಯಾರು ಭುಜಬಲರಿದ್ದಾರೆ ಅಂಥವರನ್ನು ಉದ್ಧರಿಸುವ ಅಂತರ ಬಗ್ಗೆ ಅನುಗ್ರಹ ಬುದ್ಧಿ ನಿನಗೆ ಇದ್ದೇ ಇದೆ. ಹಾಗಾಗಿ ನಾನು ಕೊಂಡಾಡಿದ್ದು. ನೀನು ಈ ಪಾಂಡವರ ಕಾಯುವ ಧೀರನೇ ಹೌದೇ? ಕೃತೆ ಹಡೆದವರೆಲ್ಲರೂ ಪಾರ್ಥನೆ. ಆದರೆ ಅನ್ವರ್ಥವಾಗಿ ಒದಗಿ ಬಂದದ್ದು ಈ ಪಾರ್ಥನಿಗೆ ಮಾತ್ರ. ನಾನು ಆ ಪಾರ್ಥನ ಬಗ್ಗೆ ಹೇಳ್ತೇನೆ, ಧರ್ಮಜನ ಬಗ್ಗೆ. ಆತ ಕೂಡಿಸಿ ಬಿಟ್ಟಂತ ತುರಗ, ಆ ತುರಗವನ್ನು ನಾನು ಬಂಧಿಸಿದ್ದೇನೆ. ಆ ತುರಗವನ್ನು ರಕ್ಷಿಸ್ತೇನೆ ಅಂತ ಈ ಪಾರ್ಥ ಬಂದಿದ್ದಾನೆ. ಈ ಪಾರ್ಥನನ್ನು ಕಾಯುವ ಧೀರ ನೀನು ತುರಗ ಬಂಧಿಸಿದ್ದೇನಲ್ಲ. ಸಾಮರ್ಥ್ಯ ಉಂಟು ಅಂತಾದ್ರೆ ಯುದ್ಧವನ್ನೇ ಸವಿ ತುರಗವನ್ನು ಬಿಡಿಸಿಕೊಳ್ಳಬೇಕು ಹೇಳ್ತೇನೆ ನಾನು. ತ್ರೈಲೋಕ ವಿಜಯಿಯಾದಂತಹ ಭಾವನಲ್ಲಿ ಬಲು ಇಲ್ಲ ಅಂತ ಹೇಳ್ತೀಯ ನೀನು. ನನಗೆ ಗೊತ್ತಿದೆ ಸ್ವಾಮಿ, ದ್ರೋಣಾಚಾರ್ಯ ಶಿಷ್ಯವೃತ್ತಿಯ ಮೂಲಕವಾಗಿ ಧನುರ್ವೇದವನ್ನೇ ಸಾಕ್ಷಾತ್ಕರಿಸಿಕೊಂಡವ. ಹೋದಲ್ಲಿ ಬಂದವೇ ಪ್ರತಿಯೊಬ್ಬರಿಂದಲೂ ಸಂಗ್ರಹ ಮಾಡಿದಂತಹ ಬಲ್ಪುಳ್ಳ ಭಟನು, ಬವರಗಾರರ ದೇವ, ಮೂರ್ಲೋಕದ ಗಂಡ, ಗಾಂಡೀವಿ ಕೋದಂಡ ಎಂಬ ಅನ್ವರ್ಥಕ್ಕೆ ಪಾತ್ರನಾದಂತಹ ಪಾರ್ಥನಲ್ಲಿ ಬಲು ಹಿಡಿದೆ ನರನಾಗ ನಾಕಲೋಕವನ್ನು ಪ್ರವೇಶ ಮಾಡಿ ತನ್ನ ವಿಜಯಧ್ವಜವನ್ನು ಹಾರಿಸಿ ವಿಜಯನೆಂಬಂತಹ ಹೆಸರಿಗೆ ಸಾರ್ಥಕ್ಯವನ್ನು ತಂದೊಡ್ಡಿದವನು. ಹೌದೇ? ಅವನಲ್ಲಿ ಬಲು ಹುಟ್ಟು ಅಂತಾದ್ರೆ ನನಗೂ ನೋಡಬೇಕು. ಇಲ್ಲಿರುವವರು ಪರಾಕ್ರಮ ಶೂನ್ಯರೇನುವಲ್ಲ, ಕೈಗೆ ಬಳ್ಳ ತೊಟ್ಟಿಕೊಂಡವರೇನುವಲ್ಲ. ನಾವು ಕ್ಷತ್ರಿಯರೇ ಇದ್ದೇವೆ, ವೀರ ಪಾರ್ಥಿವರು. ಸಾಮರ್ಥ್ಯ ಉಂಟು ಅಂತಾದ್ರೆ ಆ ಪಾರ್ಥನನ್ನು ಮುಂದೆ ಬಿಡು. ಕಟ್ಟಿದ ತುರಗವನ್ನು ನನ್ನಲ್ಲಿ ಯುದ್ಧವನ್ನೇ ಎಸಗುವುದರ ಮೂಲಕವಾಗಿ ಸೋಲಿಸಿ ತುರಗವನ್ನು ಬೀಳಿಸಿಕೊಂಡು ನೋಡೋಣ. ನನ್ನ ಭಾವ ಅನ್ನುವಂತಹ ವಾಂಚೆ ನನ್ನನ್ನು ಬಿಟ್ಟು ಚೆನ್ನಾಗಿ ಗೊತ್ತಿದೆ. ತಂಗಿಯನ್ನು ಕೊಟ್ಟು ನೀನು ಭಾವನೆನಿಸಿಕೊಂಡವನು. ಹೌದಪ್ಪ. ಅವರ ಮನೆಯ ದೇವನಾಗಿ ಅಹರ್ನಿಶಿ ಬರೆದವನು. ಈಗ ಹೊಸ ಅವತಾರ ನಿನ್ನದು. ಅವನ ಬಂಡಿಯ ಬೋವ, ಪಾರ್ಥ ಸಾರಥಿ, ಭಾವನು ಬೋವನು, ದೇವ ಭಾವ ಬೋವ ಮೂರೂ ಆಗಿ ರಕ್ಷಿತಾ ಇದ್ದ. ಕಣ್ಣಿನ ಕೃಷ್ಣಮಣಿಯಂತೆ ಅವನನ್ನು ಅಹರ್ನಿಶಿ ಪರಯಿತಾ ಕಾಲ ಕಳೀತಾ ಇದ್ದ. ಪಾರ್ಥನಿಗಾಗಿ ಏನನ್ನು ಮಾಡಬಲ್ಲೆ, ಭಕ್ತರನ್ನು ಪರೈತಿ. ನಿನಗೆ ನೋವಾದ್ರೆ ಕಷ್ಟ ಆಗುವುದಿಲ್ಲ. ನೋವೇನು ಆನಂದವರು ನೊಂದರೆ, ನಿನ್ನವರು ನೊಂದರೆ ನೀ ಕಷ್ಟ ಆಗುತ್ತದೆ. ರಕ್ಷಿಸ್ತೀಯ ನೀನು ಒಬ್ಬ ಸಾಕಾಗ್ಲಿಕ್ಕಿಲ್ಲ. ಅವನೊಬ್ಬನೂ ಸಾಲದು. ಉಭಯರು ಬನ್ನಿ, ನೀನು ಶಾರಂಗವನ್ನು ಧರಿಸು, ಅವನು ಗಾಂಡೀವವನ್ನು ಧರಿಸಲಿ. ಉಭಯರು ಆಯುಧ ಪಾಣಿಗಳಾಗಿ ಯುದ್ಧವನ್ನು ಎಸಗಿ
ಕುದುರೆಯನ್ನು ಬಿಡಿಸಿ ಸಮರ್ಥರು ಎಂಬುದನ್ನು ನೀವು ಸ್ಥಾಪಿಸಿ ಒಬ್ಬ ಸಾಕಾಗ್ತದ ಅನ್ನೋದನ್ನು ತೋರಿಸಿಕೊಡ್ಲ ನಿನಗೆ. ಇಳಿಯುವುದಿಲ್ವಾ? ಬರುವುದಿಲ್ವ ಯುದ್ಧಕ್ಕೆ? ನಿಮ್ಮನ್ನು ಹೇಗೆ ಯುದ್ಧ ಮಾಡಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಬೂಗಿಲೆಂಬಂತ ಮಂತ್ರ ಶರಗಳನ್ನಿದ ನಿಮ್ಮ ಸೇನೆಯ ಮೇಲೆ ಪ್ರಯೋಗ. ನಮ್ಮ ದುರ್ಗವನ್ನು ಕಟ್ಟಿ ಹಾಕಿದ್ದಿ ಮಾಡಿದ್ದಲ್ಲ ತಪ್ಪಾಯಿತೆಂಬುದಾಗಿ ಪಾದಕ್ಕೆ ಬಿದ್ದು ಬೇಡಿದ್ರೆ ಬದುಕುವುದಕ್ಕೆ ಬಿಡ್ತೇನೆ, ಇಲ್ಲದಿದ್ರೆ ನಿಮ್ಮ ಸರ್ವನಾಶ ಮಾಡ್ತೇನೆ. ಈ ಮನುಷ್ಯರ ಮಧ್ಯೆ ನೀನೊಬ್ಬ ರಾಕ್ಷಸ. ಹೌದು, ಇವರೆಲ್ಲ ಮನುಷ್ಯರು, ನೀನೊಬ್ಬ ರಾಕ್ಷಸ. ಹೌದಾ? ಹೌದು. ಕಪ್ಪ ಹೊರುವಮಲ್ವ ನೀನು? ನನ್ನ 4 ದೇವರ ಪ್ರಸಾದ ಅದು. ಹೌದು. ಯಾವುದು ಕಪ್ಪ ಹೊರುವುದು? ಹೌದು. ಹೌದಾ? ನಮ್ಮ ಕಾಯಕ. ನಿನಗೆ 4 ಪೆಟ್ಟು ಕೊಡ್ತೇನೆ, ಅದು ಹೊರ್ತೀಯ? ನೋಡೋಣ. ಬಂಧಿಸಿದ್ದಲ್ಲದೆ ದೂರ ಕೊಡ್ತಾರೆ ಅಂತ ಮುಂದುವರಿದಿರುವೆ. ನೀನು ದೂರ ಕೊಡುವುದಕ್ಕೆ ಹೊರಟದ್ದು ಸಾಮಾನ್ಯರಲ್ಲಿ ಅಂತ ಭಾವಿಸಿದ್ಯೋ? ಏನು ಅಸಾಮಾನ್ಯತೆ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಅಸಾಮಾನ್ಯರಾದ ವೀರರಿದ್ದಾರೆ, ಶೂರರಿದ್ದಾರೆ. ನಮ್ಮನ್ನು ಮಣಿಸಿ ಪಾರ್ಥನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿರೋ ಒಂದು ಬುದ್ಧಿ ಮಾತು ಹೇಳ್ತಾರೆ, ತಂದೆಯ ಪಾದಕ್ಕೆ ಎರಗಿದರೆ ಬದುಕುವೆ. ಎಚ್ಚರಿಸಿ ಹೊಡೆಯಿದ್ದಾನೆ. ಹೌದಾ? ಮಾನಕನ್ನು ಬೀಳಿಸಿ
ಬಂದ್ವಿ. ಹೌದಾ? ಸಮರಾಂಗಣದಲ್ಲಿ ಕೈ ಸೋಲುವ ಕಾಲ. ವೃಷಕೇತು ಪ್ರತ್ಯುನ್ನಾದಿಗಳು ಬಬ್ರವಾಹನನು ಸಹಿತವಾಗಿ ಸೋಲನ್ನುಂಡಂತಹ ಸಂದರ್ಭದಲ್ಲಿ ನಾನು ಸುಮ್ಮನೆ ಬಿಡದೆಯಲ್ಲಿ ಸುಮ್ಮನಿರುವುದೇ. ಶ್ರೀಕೃಷ್ಣ ಸ್ವಾಮಿ ಹಾರಿಸು ರಥವನ್ನು ಹೋಗ್ಲಿ ನೋಡೋಣ. ಭಯ ನಿಮಗೂ ಪಾಪ ಶಂಕೆ ಅಲ್ವೇನ? ನಿಮ್ಮನ್ನು ಅಹರ್ನಿಶಿ ಕಾಯುವಂತಹ ಶ್ರೀಹರಿ ಜೊತೆಗೆ ಇರುವಾಗ ನಿಮಗೊಂದು ಪಾಪ ಭೀತಿ ಸಟಕು ಮಾತ್ರದಿಂದ ಜನ್ಮ ಜನ್ಮಾಂತರದ ಪಾಪ ನಿವಾರಣೆ ಮಾಡುವಳು ಗಂಗಾ ಭವಾನಿ. ಅಂತಹ ಗಂಗಾ ಭವಾನಿಯ ಜನಕ ವಾಸುದೇವ ಅವನೂ ಜೊತೆಗಿದ್ದರೂ ನಿಮಗೂ ಪಾಪದ ಶಂಕೆ ಎಲ್ಲಾದ್ರೂ ಉಂಟೇನು? ಆದ್ರೆ ಯಾಕೆ ನಮಗೆ ಅರ್ಥ ಆಗುತ್ತದೆ. ಏನದು? ಯಾಕೆ ಯಾಕೆ ಈ ರೀತಿಯ ಶಂಕೆ ಒಂದು ನೆವನ ಮಾತ್ರ ನಿಮಗೆ ಒಂದು ರೀತಿಯ ಧನ ಸಂಗ್ರಹಕ್ಕಾಗಿ ಹೊರಟ ಹಾಗಿದೆ. ಯಾಕಂದ್ರೆ ಹಸ್ತಿನಾವತಿಯಲ್ಲಿ ಯುದ್ಧ ತೊಡಗುವ ಕಾಲಕ್ಕೆ ಬೇಕಾದಷ್ಟು ಧನ ಬೇಕೆಂಬ ಉದ್ದೇಶದಿಂದಲೇ 12 ವಂಶದ ಮುಂದಿನ ಭವಿಷ್ಯದ 12 ವರ್ಷದ ಕಪ್ಪ ಕಾಣಿಕೆಯ ಕರವನ್ನು ಮೊದಲಾಗಿಯೇ ಕೌರವ ಸ್ವೀಕರಿಸಿರುತ್ತಾರೆ. ಹೊಸದಾಗಿ ಆಳ್ವಿಕೆಗೆ ಬಂದವರು ನೀವು ನೋಡಿದರೆ ಭಂಡಾರ ಬರಿಲಾಗಿದೆ. ಪ್ರಜೆಗಳಿಗೆ ಹೊಸ ಕರ ಹೇರುವುದಕ್ಕಾಗುವುದಿಲ್ಲ. 12 ವರ್ಷದ ಕರ ಮೊದಲೇ ಕೊಟ್ಟಿದ್ದಾರೆ. ಹಾಗಾದ್ರೆ ಬರಿದಾದ ಭಂಡಾರ ಪಾಂಡವರು ಆಳ್ವಿಕೆಗೆ ಬರುವಾಗ ಬರಿದಾದ ಭಂಡಾರ ಏನು ಮಾಡುವುದಪ್ಪ ಧನ ಸಂಗ್ರಹಕ್ಕೆ? ಹಾಗೆ ನಿಮ್ಮಲ್ಲಿಗೆ ಕುಳಿತುಕೊಂಡು ತೀರ್ಮಾನಕ್ಕೆ ಬಂದದ್ದು ಹೀಗೊಂದು ಹೊರಡುವ ಪಾಪ ಭೀತಿ ಪಾಪ ಶಂಕೆ ಅದರ ನಿವಾರಣೆಗೆ ಯಜ್ಞ ಕರ್ಮ ಈ ರೀತಿಯಲ್ಲಿ ಮುಂದುವರಿದರೆ ವಿಫಲವಾದಂತಹ ಧನವನ್ನು ತುಂಬಬಹುದೆಂಬಂತ ಆಶೆಯಿಂದ ಈ ರೀತಿ ಹೊರಟಿದ್ದೀರಿ ನಮಗೆ ಸ್ಪಷ್ಟವಾಯಿತು. ಗೋತ್ರಹತಿಯ ಭಯ ವಾಸುದೇವನಿರಲು ಮಕವೆಸಗುತ್ತ ಅರ್ಥದ ಆಸೆಯಿಂದ ಬಂದಿದ್ದೀರಲ್ಲ, ಬೇಕು ಅಂತಾದ್ರೆ ಬೇಡ
ಪರಮ ವೈಷ್ಣವರಿದ್ದಾರೆ ಎನ್ನುವ ಸತ್ಯ. ಆದರೆ ವೀರ ವೈಷ್ಣವರು ಇರಬಹುದು. ಅಂತಹ ವೀರತ್ವ ವೈಷ್ಣವತ್ವವನ್ನು ಜೊತೆಗೂಡಿಸಿದ್ದಾದ್ರೆ ಅದೇ ನಿಜವಾದ ಶಕ್ತಿಯನ್ನು ಹೊಂದಿದಂತಹ ಪಾಂಡವರ ಅಶ್ವಮೇಧದ ತುರಗ ಹೊಂದಿದೆ ಎಂದ ಮಾತ್ರಕ್ಕೆ ಕಟ್ಟಿದ್ದೇ ಅಪರಾಧವಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮತ್ತೆ ಶಂಕೆಯ ಕುರಿತಾಗಿ ನೀನು ಆಡಬೇಡವು. ಲೋಕದಲ್ಲಿ ಹುಟ್ಟಿದಂತಹ ಯಾವುದೇ ಜೀವಿ ಆದರೂ ಜೀವನ ಎನ್ನುವುದನ್ನು ಕರ್ಮ ಎನ್ನುವ ಹಾಗೆ ಸಾಧಿಸಿದವನು ಮಾಡುವಂತಹ ಕರ್ಮ ಈ ರೀತಿಯಾಗಿ ಮುಂದುವರಿಯುತ್ತದೆ ಎನ್ನುವಾಗ ಶಂಕೆ ಎನ್ನುವುದರಲ್ಲಿ ಸಹಜವಾಗಿಯೇ ಉತ್ಪನ್ನಕ್ಕೆ ಬರ್ತದೆ. ಆ ಮೂಲಕವಾಗಿ ಅದನ್ನು ಅರ್ಥವಿಸಿಕೊಂಡೇ ಮುಂದುವರಿದವರು ಈ ಪಾಂಡವರು. ಗೀತೋಪದೇಶ ಸಂದರ್ಭದಲ್ಲಿಯೇ ಆಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಈ ಪಾರ್ಥನಿಗೆ, ನೀನು ಮಾಡುವ ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಫಲಾಪೇಕ್ಷೆಯ ನಿರೀಕ್ಷೆಯಲ್ಲಿರಬೇಡ ಎನ್ನುವ ಹಾಗೆ. ಹಾಗಾದರೂ ಆ ಎಸಗುವಂತಹ ಕರ್ಮದ ಫಲದಿಂದ ಪಾಪವೋ ಲೇಪವೋ ಬರುವುದಕ್ಕೆ ಸಾಧ್ಯ ಉಂಟು. ಅದನ್ನು ನಿವಾರಿಸುವುದು ಕೂಡ ಸಹಜವಾದ ಧರ್ಮ ಎನ್ನುವುದರ ದ್ಯೋತಕವಾಗಿ ಅಶ್ವಮೇಧವನ್ನು ನಾವು ಕೈಗೊಂಡಿದ್ದೇವೆ. ವ್ಯಾಸರ ನಿರ್ದೇಶನವೂ ಉಂಟು, ಶ್ರೀಕೃಷ್ಣ ಸ್ವಾಮಿಯ ನಿರೂಪವೂ ಉಂಟು ಎನ್ನುವಾಗ ಕಶ್ಚಿತ್ ನೀನೊಬ್ಬ ಈ ಸಣ್ಣ ರಾಜ್ಯದ ಅರಸು ಕುಮಾರ ಇದನ್ನು ಪ್ರಶ್ನಿಸುವಲ್ಲಿಯವರೆಗೆ ಮೆರೆದೆಯೋ. ನೀನು ದೊಡ್ಡ ರಾಜ್ಯಕ್ಕೆ ಹೋಗಿದ್ಯಾ? ಸಣ್ಣ ರಾಜ್ಯ ಅಂತ ಹೇಳುವ ಅಲ್ಲಿ ಮತ್ತೇನು ದೊಡ್ಡ ರಾಜ್ಯ ನೋಡಿದ್ಯಾ? ದೊಡ್ಡ ರಾಜ್ಯವನ್ನೇ ಗೆದ್ದವರು. ಹಾಗೆಂದು ಧನ ಸಂಗ್ರಹಣೆಯ ಉದ್ದೇಶವಲ್ಲವೋ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ನಮ್ಮಣ್ಣ ಧರ್ಮಜಾಡರಿದ ಕಾಲದಲ್ಲಿ ಬೇಕಾದಂತಹ ದ್ರವ್ಯ ಸಂಗ್ರಹಣೆ ಆವಾಗಲೇ ಆಗಿದೆ. ಎಷ್ಟೋ ರಾಜಾದಿರಾಜರು ಕಾಣಿಕೆ ಎನ್ನುವ ಹಾಗೆ ಕಪ್ಪಗಳನ್ನು ಒಪ್ಪಿಸಿದವರಿದ್ದಾರೆ. ಆ ನಂತರದಲ್ಲಿ ನಮಗೆ ದ್ರವ್ಯ ಸಂಗ್ರಹಣೆಯ ಹುಚ್ಚು ಹಿಡಿದದ್ದಲ್ಲವೋ ನಮ್ಮ ಶಂಕೆ ನಿವಾರಣೆಗಾಗಿಯೇ ಮಾಡಿದ್ದೇವೆ. ಅದನ್ನು ಅಲ್ಲ ಎನ್ನುವಲ್ಲಿ ಏನುಂಟ ಕಪ್ಪ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತೀರಿ. ಧರ್ಮರಾಯನಿಗೆ ಹೇಳಿದ್ದು ವ್ಯಾಸರು. ಹೌದು, ವ್ಯಾಸರು ಹೇಳಬೇಕು ಅಂತಾದ್ರೆ ಅದಕ್ಕೆ ಪೂರ್ವದಲ್ಲಿ ಶಂಕೆ ಹೇಳಿಕೊಟ್ಟವ ಧರ್ಮರಾಯ. ಅವರು ಎಷ್ಟೋ ಹೇಳಿದಾರಂತೆ, ಬೇಡ ಬೇಡ, ಕೃಷ್ಣಸ್ವಾಮಿಯ ಮುಂದಿದ್ದು ಮಾಡಿದಂತಹ ಕಾಯಕ ನಿನಗೆ ಪಾಪದ ಭೀತಿ ಬೇಡ ಅಂತ ಹೇಳಿದಂತೆ. ಅಂತಹ ಮಹಾತ್ಮರು ಹೇಳಿದಾಗಲೂ ಧರ್ಮಜನಿಗೆ ಮನದಟ್ಟಾಗಲಿಲ್ಲ. ಕೊನೆಗೂ ಅವನಂತಾದಂತಹ ಚಿಂತೆಗೆ ಖಿನ್ನತೆಗೆ ಅವರು ಉತ್ತರ ಹೇಳಿದ್ರು. ಆಮೇಲೆ ಕೃಷ್ಣಸ್ವಾಮಿ ಅನುಮೋದಿಸಿದಂತ ನಾವು ಕಥೆಗೆ ಹೇಳಿದ್ವಿ. ಧರಣಿಪರನು ಗೆದ್ದೀಯ, ಆ ಮೂಲಕವಾಗಿ ಕಪ್ಪ ಸಂಗ್ರಹ ಮಾಡಿದ್ಯಾ. ನೀನು ಹೋದಲ್ಲೆಲ್ಲ ಏನಾಗಿದೆ ಅಂತ ನಮಗೆ ಗೊತ್ತಿದೆ. ಏನಾಗಿದೆ? ಏನು ವರ್ತಮಾನ ತಿಳಿದವರೇನು ಅಲ್ಲ, ಅಜ್ಞಾನಿಗಳೇನು ಅಲ್ಲ, ಲೋಕ ವ್ಯವಹಾರದ ಕಡೆಗೆ ಯಾವತ್ತು ಗಮನ ಕೊಡುವವರೇ ನಾವು. ನೀನು ಹೊರಟ ಮೇಲೆ ಮಾಹಿಷ್ಮತಿಯಲ್ಲಿ ಏನಾಗಿದೆ, ನೀನು ಅಲ್ಲಿ ಗೆದ್ದುಕೊಳ್ಳುವುದಕ್ಕೆ ಕಂಡುಕೊಂಡ ಮಾರ್ಗ ಏನು? ಆಯುಧ ಕೆಳಗಿರಿಸಿ ಅಗ್ನಿಯನ್ನು ನೀನು ಸಾಕ್ಷಾತ್ಕರಿಸಿಕೊಂಡೆ, ಅವನೇ ಬಂದು ಸಂಧಾನ ಮಾಡಿದ ಅಂತ. ಅದು ಅಲ್ಲ ಅಂತಂದ್ರೆ ಸೇನೆ ನಷ್ಟವಾಗಿ ಹೋಗಿದ್ದಿ. ಅಗ್ನಿಯೇ ಬರಬೇಕು ಅಂತಾದ್ರೆ ನಾವೇರಿದ ಎತ್ತರ ಎಷ್ಟು ಅಂತ ನೀನು ಆಲೋಚನೆ ಮಾಡು. ಅಲ್ಲ, ನಿನ್ನ ಸ್ತುತಿಗೆ ಒಲಿದ ಅಂತ ಸ್ತುತಿಗೆ ಯಾರು ಒಲಿಯುತ್ತಾರೆ? ಹೌದು, ಭಕ್ತಿಯಲ್ಲಿ ಎತ್ತರವನ್ನು ಕಾಣಿಸಿಕೊಂಡವರು ನಾವು. ಸ್ತುತಿಗೆ ಒಲಿಯದ ದೇವರು ಯಾರೋ ಲೋಕದಲ್ಲಿ? ಸ್ತುತಿಗೆ ಯಾರು ಒಲಿಯುತ್ತಾರೆ? ದೇವರಾದವರು. ಆಮೇಲೆ ನಿನಗೆ ಚಂಪಕಾವತಿಯಲ್ಲಿ ಏನಾಗಿದೆ, ಆ ಸುಧನ್ಮನಲ್ಲಿ ಸೋತು ಸೋತು ಏನೂ ಇಲ್ಲದೆ ಸಾರಥಿಯನ್ನು ಕಳಕೊಂಡು ಮಹಾರಥಿಯಾದವನು, ತನ್ನೊಡನಿದ್ದ ಸೇನೆ, ಆಮೇಲೆ ತನ್ನದ ರಥ, ತುರಗಗಳು, ಸಾರಥಿ, ಜೊತೆಗೆ ತಾನು, ಇದನ್ನು ಉಳಿಸಿಕೊಂಡವನನ್ನು ಮಾತ್ರ ಮಹಾರಥಿ ಅಂತ ಹೇಳೋದು. ಲೋಕ ಸಾರಥಿ ಆ ಕಾಲದಲ್ಲಿ ಒದಗಿ ಬಂದಿದ್ದಾನೆ ನಮಗೆ. ಅದು ಆಮೇಲೆ ಬಂದದ್ದಲ್ವಾ? ಆಮೇಲೆ ಆದ್ರೂ ಒದಗಿದ್ದು ನಮಗೆ ಅಲ್ವಾ? ಕೃಷ್ಣ ಬಂದ ಮೇಲೆ ಯುದ್ಧವನ್ನು ಎಸಗಿದೆ, ಅವನೇ ನಿನ್ನ ಶಪಥ ಪೂರಣ ಮಾಡಿದ. ಹೌದು, ನಿನ್ನಿಂದ ಆಗುವಂತದ್ದೇನು ಅಲ್ಲ. ಆಮೇಲೆ ಪ್ರಮಿಳೆಯಲ್ಲಿ ಸಂಧಾನ, ಇದೆಲ್ಲವನ್ನು ಗಮನ ಕೊಟ್ಟು ನಾನು ತಿಳಿದಿದ್ದೇನೆ. ಮಣಿಪುರದಲ್ಲಿ ಬಬ್ಬುರ ಅರಣ್ಯ ಕಾಳಗವನ್ನು ಮಾಡಿ
ತಲೆಯನ್ನು ಕಳಕೊಂಡವನಿನು. ಅಲ್ಲಿ ಧರಣಿಪರಲ್ಲೆಲ್ಲ ಸೋತು ಈ ಕಾಲಕ್ಕೆ ಕೃಷ್ಣಸ್ವಾಮಿಯನ್ನು ಜೊತೆ ಸೇರಿಸಿಕೊಂಡು ಇಲ್ಲಿವರೆಗೆ ಆಗಮಿಸಿ ನಾನು ಅವರನ್ನು ಗೆದ್ದಿದ್ದೇನೆ ಇವರನ್ನು ಗೆದ್ದಿದ್ದೇನೆ ಅಂತ ಹೇಳ್ತೀಯಲ್ಲ, ಆ ಗೆದ್ದ ಕಥೆ ತಾಮ್ರಧ್ವಜನ ಮುಂದೆ ಬೇಡ. ನಿನಗೆ ದ್ರವ್ಯ ಬೇಕಾದರೆ ಬೇಡ. ಶುಚಿತ್ವ ಸತ್ತಮ್ಮನಲ್ಲದೆ ನೀನಾಡಿದ ಮಾತಿನಲ್ಲಿಯೇ ಅದಕ್ಕೆ ಸದುತ್ತರ ಉಂಟು ಎನ್ನುವುದು ನಿನಗೆ ಗೊತ್ತೇ ಆಗಲಿಲ್ಲ. ಕೃಷ್ಣಸ್ವಾಮಿ ಕೃಪೆ ಮೀರಿ ನಿನ್ನನ್ನು ರಕ್ಷಿಸಿದ್ರೆ ವಿನಃ ನಿನ್ನ ಸಾಮರ್ಥ್ಯದಿಂದ ರಕ್ಷಿಸಿಕೊಂಡದೇರುವಲ್ಲ. ಏನೇ ಇಲ್ಲಿಯೋ ಕೃಷ್ಣಸ್ವಾಮಿ ಕೃಪೆ ಬೀರುತ್ತಾನೆ ಎಂದಾದ್ರೆ ಅದು ಕೇವಲ ನನ್ನ ಮೇಲಿನ ಕೃಪೆ ಅಲ್ಲವೋ? ಪ್ರಪಂಚದಲ್ಲಿ ಕೃಷ್ಣನನ್ನು ಬಯಸಿ ಅದೆಷ್ಟೋ ಮಂದಿಗಳಿದ್ದಾರೆ ಎನ್ನುವುದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಮ್ಮನ್ನು ಬಳಸುತ್ತಾ ಅವರೆಲ್ಲವರಿಗೂ ಕೂಡ ದರ್ಶನದ ಭಾಗ್ಯವನ್ನು ಒದಗಿಸಿದವನು ಮಹಾಮಹಿಮನಾದಂತಹ ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಪ್ರಪಂಚದಲ್ಲಿ ವೀರರೋ ಧೀರರೋ ಇಲ್ಲವೋ? ಹಾಗಾದರೆ ಧರ್ಮವನ್ನು ಉತ್ತರಿಸುವಲ್ಲಿ ಪಾರ್ಥನನ್ನೇ ಒಂದು ದಂಡವನ್ನಾಗಿ ಬಳಸಿಕೊಂಡಿದ್ದಾನಂತ ಆದ್ರೆ ಅಂತಹ ಅರ್ಹತೆ ನನ್ನಲ್ಲುಂಟು ಎನ್ನುವುದೇ ಅರ್ಥ. ಆ ಕಾರಣದಿಂದಲೇ ನಮ್ಮನ್ನು ಬಳಸಿಕೊಂಡು ಮುಂದೆ ಬಂದಿದ್ದಾನೆ ಶ್ರೀಕೃಷ್ಣ. ಎಲ್ಲಿ ಧರ್ಮ ಉಂಟು ಅಲ್ಲಿ ಕೃಷ್ಣನಿದ್ದಾನೆ, ಎಲ್ಲಿ ಕೃಷ್ಣನಿದ್ದಾನೆಯೋ ಅಲ್ಲಿ ಜಯವಿದೆ. ಆ ಜಯ ಯಾರು ಗೊತ್ತೋ? ನಾನು ಅದನ್ನು ಸಾಧಿಸಿದವನು ಪಾರ್ಥ ಎನ್ನುವ ಕಾರಣಕ್ಕಾಗಿಯೇ ಪಾರ್ಥ ಇಂದು ಕೃಷ್ಣನ ಸಾರಥ್ಯವನ್ನು ಪಡೆದುಕೊಂಡು ಪ್ರಪಂಚದಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ನಾವಾದ್ರೂ ಧನ ಸಂಗ್ರಹಕ್ಕಾಗಿ ಅಶ್ವಮೇಧವನ್ನು ಮಾಡುತ್ತಿದ್ದ ಹೇಳಿದ್ದಿ. ನಮ್ಮದಿದು ಒಂದು, ನೀನು 7 ಅಶ್ವಮೇಧವನ್ನು ಮಾಡಿದ್ದೀಯಂತ. ನಿನ್ನ ಉದ್ದೇಶ ಏನು? 7 ಪೂರೈಸಿ 8. ಹಾಗಾದ್ರೆ 7ರಲ್ಲಿ ಸಂಪಾದಿಸಿ ಸಾಕಾಗ್ಲಿಲ್ಲ ಏನು? ನಮಗೂ ಮಹತ್ತರವಾದಂತಹ ಲಕ್ಷ್ಯವಿದೆ. ಹೌದು, ಸಂಪಾದನೆ ಮಾಡಿದ್ದನ್ನು ಉಳಿಸಿಕೊಂಡು ನಾವು ಮತ್ತೊಂದು ಯಜ್ಞ ಮಾಡಿದ್ದಲ್ಲ. ಯಜ್ಞಕ್ಕಾಗಿ ಎಷ್ಟನ್ನು ಸಂಪಾದಿಸಿದ್ದೇವೆಯೋ ಅಷ್ಟನ್ನು ಅದೇ ಯಜ್ಞಕ್ಕೆ ವಿನಿಯೋಗಿಸಿ ಬರಿಗೈಯವರಾಗಿ ಮತ್ತೊಂದು ಯಜ್ಞಕ್ಕೆ ತೊಡಗಿಕೊಳ್ಳುವಂತದ್ದು ರೂಢಿ. ಹಾಗಾದ್ರೆ ಗಳಿಸಿದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಗೊತ್ತಿಲ್ಲ ಅಂತ ಹಾಗಲ್ಲ. ಸರ್ವ ಸಮರ್ಪಣಾ ಭಾವ. ನನ್ನಪ್ಪನಿಗೆ ಇದ್ದದ್ದು ಇಹದ ಸುಖವಲ್ಲ, ಪರದಲ್ಲಿಯೂ ಸುಖವಲ್ಲ, ಕೃಷ್ಣ ಸಾಕ್ಷಾತ್ಕಾರ. ಆ ಉದ್ದೇಶಕ್ಕಾಗಿ ಮಾಡ್ತಾ ಇರುವಂತಹ ಹಾಗಾದ್ರೆ ದೇವರು ನಿನ್ನ ಜೊತೆಗೆ ಇದ್ದಾನಂತ ಹೇಳಿದೆಯಲ್ಲ, ನಿನ್ನ ಜೊತೆಗೆ ದೇವರು ಬೇಕಾಗುತ್ತದೆ. ಯಾಕೆ? ಮರ್ಕಟಾರ್ಭಕ ನ್ಯಾಯ, ಮಾರ್ಜಾಲಾರ್ಭಕ ನ್ಯಾಯ. ಬೆಕ್ಕಿನ ಮರಿಯನ್ನು ಬೆಕ್ಕೆ ಕಚ್ಚಿಕೊಂಡೋಗಿ ಎಲ್ಲೆಲ್ಲಿ ಇಡಬೇಕಾಗ್ತದೆ. ಬೆಕ್ಕಿಗೆ ಹೋಗ್ಲಿಕ್ಕೂ ಮರಿಯ ಕೋಡಿ ಕೂಡುವುದಿಲ್ಲ. ಹಾಗೆ ಮರ್ಕಟ ಹೇಗೆ ಮಂಗ ಮರದಿಂದ ಮರಕ್ಕೆ ಹಾರುವಾಗ ತಾಯಿ ಮಂಗವನ್ನು ಮರಿ ಮಂಗವೇ ಹಿಡ್ಕೊಳ್ಳುದು, ನಾವು ದೇವರನ್ನು ಹಿಡ್ಕೊಳ್ಳುದು. ನಿನ್ನನ್ನು ದೇವರೇ ಕಚ್ಚಿಕೊಂಡೋಗಿ ಎಲ್ಲರೂ ಇಡಬೇಕು. ದೇವರನ್ನು ಹಿಡಿಕೊಳ್ಳುವಲ್ಲಿಯೂ ನನ್ನ ದೊಡ್ಡಸ್ತಿಗೆ ಏನು ಅಂತಂದ್ರೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ದೇವರು ನಿನ್ನನ್ನು ಹಿಡ್ಕೊಂಡು ಏನೇ ಇರಲಿ ನಿನ್ನ ಭಾಗ್ಯ ಸಂಪನ್ನತೆಗಾಗಿ ನಾವಿಂದು ಕೃಷ್ಣಸ್ವಾಮಿಯೊಂದಿಗೆ ಬಂದಿದ್ದೇವೆ ಅಂತ ಆದ್ರೆ ಅದು ನಿನ್ನ ಭಾಗ್ಯಕ್ಕಾಗಿ. ನೀನೇ ನರೇತಿ ಹೇ ಮರುಳು ಧನಂಜಯನೇ, ಅರೆ ಕ್ಷಣದಲ್ಲಿ ಬಾಣ ಮೂಲಕವಾಗಿ ಜಲಜಾಕ್ಷ ಏನು ಎಂಬುದನ್ನು ತೋರಿಕೊಡ್ತೇನೆ. ನನ್ನೊಂದಿಗೆ ಇದ್ದು ಅವ ಯಾರು ಎನ್ನುವುದನ್ನು ನಾನು ಗುಣಶೀಲ ಕಿರೀಟಿನಿ ಕೇಳಯ್ಯ.
ವಿದ್ಯಮಾನವನ್ನೆಲ್ಲ ನಾವು ನೋಡುತ್ತಾ ಇದ್ದೇವೆ. ತಾಮ್ರದ ಜನೋವನೊಂದಿಗೆ ಬಂದವರು ಕಾಡಾಕಾಡಿಯಾಗಿ ಮೊಗರವನ್ನು ಹೂಡುತ್ತಾ ಇದ್ದಾರೆ. ನಮ್ಮವರ್ಯಾರು ನಿರ್ವೀರ್ಯರಲ್ಲ, ಒಬ್ಬರಿಗಿಂತೊಬ್ಬರು ಅತಲವಾದಂತಹ ವಿಕ್ರಮವನ್ನು ಹೊಂದಿದವರೇ. ಆದರೂ ಕೂಡ ತಾಮ್ರಧ್ವಜನ ಇದರಲ್ಲಿ ನಮ್ಮದಾದಂತಹ ಶೌರ್ಯ ಯಾವುದೂ ನಡೀಲಿಲ್ಲ. ಹಾಗನ್ನ ಬೇಡ ನೀನು. ಏನು? ಹೋರಾಟವನ್ನು ಮುಂದುವರಿಸ್ತೇನೆ. ಅವರು ಸೋತದ್ದು ಹೌದಷ್ಟೇ, ಹಾಗೆಂದು ನಿನ್ನ ಬಲುಹಿನಲ್ಲಿ ನನಗೆ ನಂಬಿಕೆ ಇಲ್ಲ ಅಂತಲ್ಲ. ಮತ್ತೆ ತಡೆದ ತ್ರೈಲೋಕ್ಯ ವಿಜಯಿ ನೀನಹುದು. ಆದರೆ ಅವನೊಂದಿಗೆ ಯುದ್ಧವನ್ನು ಮಾಡುವಲ್ಲಿ ನಮಗೆ ಜಯ ಲಭ್ಯವಾಗದೇ ಇರುವುದಕ್ಕೆ ಕಾರಣ ಏನು ಗೊತ್ತೋ? ನೀವು ಧಾರ್ಮಿಕರು, ಅವರೂ ಧಾರ್ಮಿಕರು. ಧಾರ್ಮಿಕರೊಂದಿಗೆ ನಡೆಯುತ್ತಿರುವಂತಹ ಕಾಳಗದಲ್ಲಿ ನ್ಯಾಯ ತೀರ್ಮಾನವನ್ನು ಕೊಡುವುದಕ್ಕೆ ದೇವನಾದಂತಹ ನನಗೂ ಕಷ್ಟ ಸಾಧ್ಯವಾಗಿ ಹೋಗ್ತದೆ. ಮಾತ್ರವಲ್ಲದೆ ಯಾವುದೋ ಒಂದು ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಆತ ಮಾಡುವಂತಹ ಈ ಕಾರ್ಯದಲ್ಲಿ ಮುಂದುವರಿಯುತ್ತಿರುವಾಗೆ ನಾವೆಲ್ಲಿಯಾದರೂ ಹೋರಾಟಕ್ಕೆ ಹೋದೆವಂತಾದರೆ ನಾವು ಬಿಡು, ಪ್ರಭು ಪರಮೇಶ್ವರನೇ ಬಂದರೂ ಕೂಡ ಒಂದೊಮ್ಮೆಗೆ ಅವನನ್ನು ಜಯಿಸುವುದಕ್ಕೆ ಕಷ್ಟ ಸಾಧ್ಯವಾಗಿ ಹೋದೀತು. ಹೌದಪ್ಪ. ಹಾಗಾದ್ರೆ ಹಾಗೆಂದು ಅವನ ಒಡಲಾಳದಲ್ಲಿ ಒಂದು ಆಶೆ ಇದೆ. ಈರುವರು ಒಂದಾಗಿ ಬನ್ನಿ ಅಂತ ಒಂದು ಮಾತನ್ನು ಹೇಳಿದ್ದಾರಲ್ಲ, ಆದ್ದರಿಂದ ಬೇರೆ ಬೇರೆವರು ರಥದಿ ಬೇರೆ ಬೇರೆವರು ರಥದಿ ಆತನ ದೇಹದಲ್ಲಿ ಬಲವಿದ್ದರೂ ಸಂದಿಗ್ಧತೆಗೆ ಅವನನ್ನು ಒಳಪಡಿಸಬೇಕು. ನಾವು ಅವನ ಒಡಲಾಳದಲ್ಲಿದ್ದಂತಹ ಆಶೆಯಂತೆಯೇ ನಾವೀರ್ವರು ಒಂದಾಗಿ ಹೋರಾಟವನ್ನು ಮಾಡಬೇಕು. ಹಾಗೆಂದು ಒಂದೇ ರಥದಲ್ಲಿ ಅಲ್ಲ, ಬೇರೆ ಬೇರೆ ರಥವನ್ನು ನಾವು ಏರಿ ಏಕಕಾಲದಲ್ಲಿ ಆತನ ಮೇಲೆ ಆಕ್ರಮಣವನ್ನು ಮಾಡಿದೆವು ಅಂತಾದರೆ ಕ್ಷಣಕಾಲ ತಬ್ಬಿಬ್ಬಾಗಿ ಏನು ಮಾಡಬೇಕು ಅನ್ನೋ ಗೊಂದಲವನಿಗೆ ಸೃಷ್ಟಿಯಾಗ್ತದೆ. ಕೇವಲ ನಿನ್ನನ್ನು ಜಯಿಸಬೇಕೆಂಬ ಇಚ್ಛೆಯನ್ನಿಟ್ಟುಕೊಂಡು ಬಂದರೂ ಜಗದ ದೇವನಾಗಿ ನನ್ನಲ್ಲಿ ಹೋರಾಡುವುದು ಹೇಗೆ ಅನ್ನುವ ಜಿಜ್ಞಾಸೆಯಲ್ಲಿ ಮೂಡಿ ಬರ್ತದೆ. ಇಂತಹ ಸಂದರ್ಭದಲ್ಲೇ ಅವನನ್ನು ಸೋಲಿಸಬೇಕು ವಿನಃ ನೇರವಾಗಿ ಹೋದರೆ ಸಾಧ್ಯವಿಲ್ಲ. ಆದ್ದರಿಂದ ನೀನೊಂದು ರಥವನ್ನು ಏರು, ನಾನೊಂದು ರಥವನ್ನು ಏರ್ತೇನೆ, ಯುದ್ಧವನ್ನು ಮುಂದುವರಿಸು.
ಪಾರ್ಥನನ್ನು ರಕ್ಷಿಸುವುದಕ್ಕೆ ಮಾಡಿದಂತ ಈ ಊಟ ಇದೆಯಲ್ಲ, ಯಾರಾದರೂ ಮೆಚ್ಚಲೇಬೇಕು. ಯಾವ ರೂಪದಿಂದ, ಯಾವ ಕಾಯಕದಿಂದ ನೀನು ಮುಂದುವರಿಸಿ ನೋಡೋಣ ಸ್ವಾಮಿ. ಪ್ರತ್ಯಕ್ಷವಾಗಿ ನಾನು ರತ್ನಾಕ್ಯಪುರದಲ್ಲೇ ಕಂಡೆ. ಈ ಮೊದಲೇ ಕುರುಕ್ಷೇತ್ರದಲ್ಲಿ ಮೊನ್ನೆ ಹಿಂದೆ ಮುಂದೆ ನೋಡಿ ಅವನು ಪ್ರತಿಜ್ಞೆ ಮಾಡುವುದು. ಆ ಪ್ರತಿಜ್ಞಾ ಪೂರ್ಣಕ್ಕೆ ನೀನು ಮುಂದುವರಿಯುವುದು. ಜಯದ್ರಥನ ವಧ ಪ್ರಕರಣ ಸಾಕಲ್ಲ, ಆ ರೀತಿಯಲ್ಲಿ ಅವರನ್ನು ಕರೆದವನು. 2-3 ಕಡೆಗಳಲ್ಲಿ ಅಗ್ನಿಕುಂಡ ನಿರ್ಮಾಣ ಮಾಡಿ ಸಾಯ್ತೇನೆ ಅಂತ ಹೊರಟಂತ ಇವನ ಬಳಿಗೆ ಮಾರುವೇಷಧಾರಿಯಾಗಿ ತೆರಳಿ ಪಾರ್ಥನನ್ನು ರಕ್ಷಿಸಿದವನು ನೀನು. ಈಗ ನಾನು ಬಿಟ್ಟ ಅಸ್ತ್ರಗಳೆಲ್ಲವೂ ನಿನ್ನ ಕಡೆಗೆ ಬಾರದ ಹಾಗೆ ನೋಡ್ತಾ ಇದ್ದು, ಯುದ್ಧ ಮುಂದುವರಿಸಿ ಒಮ್ಮೆ ತಡದೆ ಮರು ಘಳಿಗೆಯಲ್ಲೇ ಬೇರೆ ಅಂತಾದಂತಹ ರಥವನ್ನು ತರಿಸಿ ನೀನೊಂದು ರಥ ಏರಿದೆ, ಅವ ಒಂದು ರಥವನ್ನೇರಿ ಉಭಯ ದಿಕ್ಕುಗಳಿಂದ ತಾಮ್ರಧ್ವಜನನ್ನು ವಿರೋಧಿಸುವಂತಹ ಹವಣಿಕೆ ಈಗ ತಾಗುವಂತ ಮನಸ್ಸಾಗದು. ಸ್ವಾಮಿ, ಕುರುಕ್ಷೇತ್ರದಲ್ಲಿ ನೀನು ಆಯುಧ ಹಿಡಿಯಲಿಲ್ಲ, ಒಮ್ಮೆ ಹಿಡಿದದ್ದಷ್ಟೇ ಭೀಷ್ಮರಿಗೆ ಬೇಕಾಗ್ತದೆ, ಒಮ್ಮೆ ವೈಖರಿ ಅಷ್ಟೇ, ಯುದ್ಧ ಮಾಡಲಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಆಯುಧ ಪಾಣಿಯಾಗಿ ಯುದ್ಧಕ್ಕೆ ನಿಂತೆಯಲ್ಲ. ಈ ಕ್ರಮ ನನಗೆ ಸಂತೋಷ ಆಯ್ತು. ಆದ್ರೆ ಏನಾಗುತ್ತದೆ ಗೊತ್ತುಂಟ, ನೀನು ಇಷ್ಟು ದಿವಸ ಸಲಹಿದ್ದೆಲ್ಲ ಅವನನ್ನು. ಇದುವರೆಗೆ ಅವನನ್ನು ಕರೆದಿದ್ದಿ ನೀನು. ರಕ್ಷಿಸಿ ರತ್ನಾಕ್ಯಪುರದವರೆಗೂ ಕರೆ ತಂದು ಇಲ್ಲಿ ನನ್ನ ಕೈಯಿಂದ ಅವನ ತಲೆ ಕಡಿಸುವ ಆಲೋಚನೆ ಹೇಗೆ? ಏನು ಹರಿಕೆ ಉಂಟು ನಿನಗೆ? ರತ್ನಾಕ್ಯಪುರದಲ್ಲಿ ಅರ್ಜುನನ ತಲೆ ತುಂಡರಿಸುವ ಹಾಗೆ ಮಾಡ್ತೇನೆ ಅಂತ ಹಾಗೆ ಪ್ರತಿಜ್ಞೆ ಮಾಡಿದ್ದೇನೆ. ನೀನು ಬಿಟ್ಟು ನಿಂತೆ ಅಂತಾದ್ರೆ ಅರ್ಜುನನಿಗೇನು ಅಸ್ತಿತ್ವ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಅವನಿಗೆ ಪ್ರೇರಕನಾಗಿ, ಅವನಿಗೆ ನವ ಚೈತನ್ಯವಾಗಿ ಇರುವವನು ನೀನೇ. ನೀನವನ ರಥದಲ್ಲಿ ಇದ್ರೆ ಮಾತ್ರ ಅವನಿಗೆ ಶಕ್ತಿ. ನೀನು ಇಲ್ಲದಿರುವಾಗ ಏನಾಗಿದೆ ಅಂತ ಗೊತ್ತಲ್ಲ ಅವನಿಗೆ ಚಂಪಕಾವತಿಯಲ್ಲಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ಮತ್ತೆ ನೀನು ನೋಡ್ಲಿಕ್ಕೆ ಚಂದವು ಹಾಗೆ, ಪಾರ್ಥ ಸಾರಥಿಯಾಗಿ ನೋಡ್ಲಿಕ್ಕೆ ಚಂದ ನನಗೆ. ಆದ್ರಿಂದ ಪಾರ್ಥನ ರಥದಲ್ಲಿದ್ದು ಅವನ ಸಾರಥಿಯಾಗಿ ಯುದ್ಧವನ್ನು ಮುಂದುವರಿಸು. ಅವನು ರಕ್ಷಿಸಲ್ಪಡ್ತಾನೆ, ಅದು ನೋಡುವುದಕ್ಕೂ ನಮಗೆ ಚಂದ. ಪಾರ್ಥ ಸಾರಥಿಯಾಗಿ ಯುದ್ಧವನ್ನು ಮುಂದುವರಿಸು ತಂದೆ.
ಮೆಚ್ಚಿದ ಪ್ರಭೋ ಮೆಚ್ಚಿದೆ. ಓ ನಿನ್ನನ್ನು ಲೋಕದಲ್ಲಿ ಇಂದ್ರ ಅಂತ ಕೊಂಡಾಡಿ ಹ, ವಿಶೇಷವಾದಂಥ ಅರ್ಹತೆ ಉಳ್ಳವನಿಗೆ ಹ್ಮ್, ಆ ಒಂದು ಪದ ಅನ್ವಯವಾಗಿದ್ದಾರೆ. ಹ, ಖಗಗಳಲ್ಲಿ ಶ್ರೇಷ್ಠನಾದವನು ಖಗೇಂದ್ರ, ಹ್ಮ್, ಫಣಿಗಳಲ್ಲಿ ಶ್ರೇಷ್ಠನಾದವನು ಫಣೀಂದ್ರ, ಹ್ಮ್, ಋಷಿಗಳಲ್ಲಿ ಶ್ರೇಷ್ಠನಾದವನು ಋಷೀಂದ್ರ, ಹ್ಮ್, ದೇವತೆಗಳಲ್ಲಿ ಶ್ರೇಷ್ಠನಾದವನು ದೇವೇಂದ್ರ ಅಂತ ಕೊಂಡಾಡುವುದಿಲ್ವೇ? ಹ್ಮ್, ನರರಲ್ಲಿ ಒಬ್ಬ ಶ್ರೇಷ್ಠನಾಗಿದ್ರೆ ನರೇಂದ್ರ. ಹ್ಮ್, ಹಾಗೆ ಹ್ಮ್, ಯದುವಂಶದಲ್ಲಿ ಹುಟ್ಟಿ ಬಂದವನು ನೀನು. ಹ್ಮ್, ಆವಾಗಲೇ ಉದ್ಘೋಷ ಮಾಡಿದ್ಯಂತೆ, ಹ್ಮ್, ಜಾತಕಂಸವಧಾರ್ಥಾಯ ಹ್ಮ್, ಪಾಂಡವಾನಾಂ ಹಿತಾಯ ಚ. ಹ್ಮ್, ಕೇವಲ ಕಂಸನ ವಧೆಗೆ ಅಂತಲ್ಲ, ಹ್ಮ್, ಅದರೊಂದಿಗೆ ಪಾಂಡವರ ಹಿತವನ್ನು ಕಾಯುವುದೇ ನನ್ನ ಉದ್ದೇಶ ಹ್ಮ್. ಅಂತ ಹೇಳಿ ಬಂದಿ ಅಂತ ನೀನು ಋಷಿಮುನಿಗಳಿಗೆ ಕೊಟ್ಟ ಮಾತಿನಂತೆ ಹ, ಆ ಮಾತನ್ನು ಅಕ್ಷರಶಃ ಪಾಲಿಸುತ್ತಿದ್ದೆ ಹ್ಮ್. ಎಂಬುದು ರಕ್ತಾಕ್ಕೆ ಬರೆದ ಯುದ್ಧರಂಗದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಅರ್ಥವಾಯಿತು ಪ್ರಭು. ಓ ಅರ್ಜುನನ್ನು ರಕ್ಷಿಸುತ್ತಾ ಮುಂದುವರಿದೆ. ಹ್ಮ್. ನನ್ನ ಎದೆಗೆ ಬಲವಾಗಿ ತುಳಿದೆ. ಹ, ನಿಮ್ಮ ಬಳಿಗೆ ಬಂದು ಎಳೆದು ಹಾಕಬೇಕು ಅಂತ ಬಂದದ್ದು ನಾನು. ಹ್ಮ್. ಆದ್ರೆ ನಿನ್ನ ಪಾದಾಘಾತದಿಂದ ತಿರುಗಿ ಯೋಧನ ಪರ್ಯಂತರ ಹಿಂದಕ್ಕೆ ನಾನು ಸಾಗಿ. ಹ, ಆದರೆ ಮರಳಿ ಎಚ್ಚೆತ್ತು ಹ್ಮ್. ಕಾಳಗಕ್ಕೆ ಅಣಿಯಾದೆ ಪಾರ್ಥರಿಂದ ಸಾಗುವುದಿಲ್ಲ ಅಂತಾಗುವಾಗ ಒಂದು ಚಕ್ರ ಪ್ರಯೋಗ ಮಾಡಿದೆ. ಹ್ಮ್. ನಿನ್ನ ಸುದರ್ಶ ಏನು ಸ್ವಾಮಿ, ಧಾರ್ಮಿಕರನ್ನು ಸತ್ಯಸಂಧರನ್ನು ಸಜ್ಜರನ್ನು ಕೊಡುವುದಕ್ಕಾಗಿರುವಂಥದ್ದೇ. ಏನು ನನ್ನ ಸೈನಿಕರರು ಹಿರಣ್ಯಕಶಿಪುವಿನ ಸಂತಾನದವರೇ, ಅಲ್ಲ ಶಕಟದೇವಕರ ಹಾಗಿರುವವರೇ, ಅಲ್ಲ ಕಂಸನ ಹಾಗಿರುವವರೇ, ಎಲ್ಲರೂ ಕೃಷ್ಣ ಭಕ್ತರು ಹರಿಭಕ್ತರು. ಅಂತಹ ಧಾರ್ಮಿಕರನ್ನು ಕೊಲ್ಲುವುದಕ್ಕೆ ಹೇಸಿದಂತಹ ಚಕ್ರಾಯುಧ ಮರೆಯಾಗಿ ಹೋಯಿತು. ಇಲ್ಲಿಗೆ ಬರುವಾಗ ಒಂದು ಚಕ್ರ ಇತ್ತು ಕೈಯಲ್ಲಿ, ಈಗ ನಿನ್ನ ಕೈ ಬರಿದಾಗಿ ಹೋಯಿತು, ಬರಿಗೈಯಾದೆ. ಪುಣ್ಯಮೂರ್ತಿ ಅಂತ ಕೊಂಡಾಡಿದ್ದೀನಿ ನಾನು. ಪುಣ್ಯ ಪುರುಷ ಪುಣ್ಯಮೂರ್ತಿ ಯಾರು ಲೋಕದಲ್ಲಿ? ದೇವದೇವರಾದಂತಹ ಶ್ರೀಹರಿ ಮಾತ್ರ. ನೀನು ಚಂಪಕಾವತಿಯಲ್ಲಿ ಪುಣ್ಯ ಅಲ್ಲ ದಾರ ಇರದಿ ಅಂತಲ್ಲ ಇವನಿಗೆಲ್ಲ ಇವನ ಪ್ರಾಣಕ್ಕೆ ಹೌದೌದು. ಈ ಅವತಾರದೆಲ್ಲ ಕೊಟ್ಟಿ ನೀನು. ಆಮೇಲೆ ಉಳಿಲಿಲ್ಲ ಅಂತ ಆಗುವಾಗ ಕಳೆದ ಜನ್ಮಕ್ಕೆ ಕೈ ಹಾಕಿ ರಾಮಾವತಾರದನ್ನು ದಾರ ಎರಲು. ಈಗ ಕೇಳಿದ್ರೆ ಪುಣ್ಯಮೂರ್ತಿ ಹೌದು ಅಂತ ಹೇಳಿದ್ರೆ ಅಲ್ಲಲ್ಲ, ಎಲ್ಲ ಕಳಕೊಂಡ ಮೇಲೆ ನೀನು ಹೇಗೆ ಪುಣ್ಯಮೂರ್ತಿ? ದೊಡ್ಡದಲ್ಲ ಸ್ವಾಮಿ, ಎಲ್ಲಿಗೆ ಹೋದ್ರು ಮರಳಿ ನಿನಗೆ ಸೇರ್ತದೆ ಅಂತ ನನಗೆ ಗೊತ್ತುಂಟು. ಪೂರ್ಣದಿಂದ ಎಷ್ಟು ಪೂರ್ಣ ತೆಗೆದ್ರು ನೀನು ಪೂರ್ಣನಾಗಿ ಉಳಿಯುವವನೆಂಬಂತಹ ಸತ್ಯವನ್ನು ನಾನು ಬಲ್ಲೆ. ಯಾದವರನ್ನು ಗೋವುಗಳನ್ನು ಕಾಯುವುದಕ್ಕಾಗಿ ಒಂದು ಕಾಲದಲ್ಲಿ ಗೋವರ್ಧನಗಿರಿಯನ್ನೇ ಎತ್ತಿ ಕೊಡೆ ಅಂತ ಹೇಳಿರು. 7 ದಿವಸಗಳವರೆಗೆ ಆ ಗೋಪಾಲಕರನ್ನು ಗೋವುಗಳನ್ನು ಕಾದವರಂತೆ ಸೋತಂತಹ ದೇವೇಂದ್ರನೇ ಆಗಮಿಸಿ ಆ ಪರ್ವತದ ಮೂಲದಲ್ಲಿ ಸಿಂಹಾಸನವನ್ನು ಇರಿಸಿ ಕಾಮಧೇನುವಿನ ಹಾಲನ್ನೇ ತಂದು ನಿನ್ನ ತಲೆಗೆ ಎರೆದು ನಿನಗೆ ಪಟ್ಟಾಭಿಷೇಕ ಮಾಡಿದರಂತೆ. ಗೋವಿಂದರಾಜ ಪಟ್ಟಾಭಿಷೇಕ. ಅಲ್ಲಿಂದ ಮಾತ್ರ ನೀನು ಯಾದವೇಂದ್ರ ಅಂತ ಆದದ್ದು. ಯಾದವೇಂದ್ರ ಸ್ವಾಮಿ ಚೆನ್ನಾಗಿ ಗೊತ್ತಿದೆ ನನಗೆ. ಪಾಂಡವರಲ್ಲಿ ಎಷ್ಟೇ ನಾನು ಯುದ್ಧವನ್ನು ಮಾಡಿದ ವೀರೋಚಿತವಾದಂತಹ ಪರಾಕ್ರಮವನ್ನು ಮೆರೆಸಿದ್ರು ಅವನನ್ನು ರಕ್ಷಿಸುವುದಕ್ಕೆ ನೀನಿದ್ದೀನಿ ಅಂತ ಗೊತ್ತಾಯ್ತು. ಈ ಕಾಲಕ್ಕೂ ರಕ್ಷಿಸುತ್ತಾ ಮುಂದುವರಿಯುತ್ತಾ ಇದ್ದು ಪರಮಾನಂದವನ್ನು ಹೊಂದಿದೆ ತಂದೆ. ನನ್ನ ಅಪ್ಪ ಪಡುವ ಕಷ್ಟ ನೋಡಿದರೆ ನೀನು ಇವನ ಜೊತೆಗೇ ಇದ್ದೀಯಲ್ಲ, ನಮ್ಮಂಥವರ ಬಳಿಗೆ ಯಾಕಪ್ಪ ಬರುವುದಿಲ್ಲ? ಸುಮ್ಮನೆಲ್ಲಪ್ಪ ಯಜ್ಞ ಮಾಡಿದ್ದು, 7 ಯಜ್ಞ ಮಾಡಿದ್ರು ಸುಮ್ಮನೆ ಅಲ್ಲ ಅಂತ. ನಿನ್ನ ದರ್ಶನಕ್ಕಾಗಿ ಮುರಾರಿ ಬರಬೇಕು ಅಂತ ಗೋಪಾಲಕೃಷ್ಣ ಬರಲಿ ಅಂತಲೇ ಕಾದದ್ದು. ಹಾಗಾಗಿ 8ನೇ ಯಜ್ಞಕ್ಕೆ ನಾರದರು ಹೇಳಿದ ಕಾರಣ ತೊಡಗಿದ್ದು. ಹಾಗಾಗಿಯೇ ಈ ಕಾಲಕ್ಕೆ 8ನೇ ಯಜ್ಞದ ಕಾಲದಲ್ಲಿ ಕೃಷ್ಣಾರ್ಜುನನ್ನು ವಿವೇಕರಥಾರೂಢರಾಗಿ ಆಗಮಿಸಿದ್ದೀರಿ. ನಿನ್ನನ್ನು ನೋಡಿ ಆನಂದ ಹೊಂದಿದೆ, ಸಂತೋಷವಾಯಿತು. ಈಗ ಯುದ್ಧ ಒಂದು ಪರಿಸಮಾಪ್ತಿ ಅಂತಾಗಲಿಲ್ಲ, ಮತ್ತೆ ನಿಂತಿದೆ. ನೀನು ರಥದಲ್ಲಿ ಕುಳಿತು ಕಾಣೋದಕ್ಕೆ ಬಹಳ ಚಂದ ಸ್ವಾಮಿ. ನೀನು ಕಣ್ಣು ಬಿಟ್ಟು ನೋಡ್ತಾ ಇದೆಯಲ್ಲ, ನಿಂದಿರಲು ಬೇಗಾದಿ ಹರಿಯ ಶಿರದೋಳಾದ
ಹಾಗೆಂತ ತಲೆ ಹಣ್ಣಾಗುವಷ್ಟು ವಯಸ್ಸಾಗಲಿಲ್ಲ. ತಲೆ ಹಣ್ಣಾದದ್ದು ಹೇಗೆ? ಯಜ್ಞದ ಮುಂದೆ ಕುಳಿತೇ ಹಾಗ ಒಂದೊಂದು ವರ್ಷ ಯಜ್ಞ ಮಾಡಿ ಆ ವರ್ಷ ಕುಳಿತು ಕುಳಿತು ಹೊಗೆ ತಿಂದು ಹಾಗಾಗಿದೆ ಅವರ ತಲೆ ಮೀಸೆ ಎಲ್ಲ ಗಡ್ಡ. ಯಾಕೆ? ದೇವರನ್ನು ಕಾಣಬೇಕು. ತಂದೆ ಮಾಡಿದ ಪುಣ್ಯದಿಂದ ಮಗನಾದ ನಾನು ಮೊದಲು ದೇವರನ್ನು ಕಾಣುವ ಭಾಗ್ಯ ಒದಗಿತ್ತು ನನಗೆ. ಸಂತೋಷ. ತಂದೆ ಬಳಿಗೆ ಬಂದಿದ್ದೇನೆ, ಬೆರಗಿನಲ್ಲಿ ದೇವರು ಅಂತ ಆವಾಗ ಅರಳು ಹುರಿದಂತೆ ಮಾತನಾಡ್ತಿದ್ರು. ಈಗ ಮಾತನಾಡುವುದಿಲ್ಲ. ಒಳ್ಳೇದಪ್ಪ. ಸಿರಿಚರಣವಿದು ಪರಮಪಾವನವಾದಂಥ ಚರಣ. ಅಮರ ಗಂಗಾ ಭಾವಾನಿಗೆ ಜನ್ಮವನ್ನು ಕೊಟ್ಟ ಪಾದ, ಬಲಿಯನ್ನು ತುಳಿದು ಪಾತಾಳಕ್ಕೆ ತಳ್ಳಿದಂತಹ ಪಾದ, ಅಹಲ್ಯೆಯನ್ನು ಉದ್ಧರಿಸಿದಂತಹ ಪಾದ, ಶಕಟ ಪ್ರಪಂಚನ ಪಾದ. ಅಂತಹ ಪರಮ ಪವಿತ್ರ ಪಾದವನ್ನು ನೀನು ಶೇಷ ತಲ್ಪನಾಗಿರುವಂತಹ ಕಾಲಕ್ಕೆ ಶ್ರೀರಮಾದೇವಿ ನಿತ್ಯವೂ ಸೇವೆಗೈಯುತ್ತಿರುವಂತಹ ದಿವ್ಯ ಪಾದ. ಆ ಎರಡು ಪಾದಗಳನ್ನು ಸ್ಪರ್ಶಿಸುವಂತಹ ಯೋಗ ಭಾಗ್ಯ ನನ್ನ ಸುಕೃತಿಯಿಂದ ಒದಗಿ ಬಂತು. ಎರಡೂ ಪಾದಗಳನ್ನು ಒಂದೇ ಕೈಯಲ್ಲಿ ಹಿಡಿದು ಶಿರದಲ್ಲಿ ಧರಿಸಿದೆ. ಪರಮ ಪವಿತ್ರವಾದಂತಹ ಪಾದ ಶಿರದಲ್ಲಿ ಧರಿಸಿದ ಕಾಲಕ್ಕೆ ಧನ್ಯತಾ ಭಾವ ಮೂಡಿತು. ಈ ಯೋಗ ನನಗೊಬ್ಬರಿಗಿದ್ದರೆ ಸಾಕೆ. ನನ್ನ ಅಪ್ಪ ಬಯಸುತ್ತಾ ಇದ್ದಾನಲ್ಲ, ಹಾಗಾದ್ರಿಂದ ಆ ಅಪ್ಪನಿಗೆ ತೋರಿಸಬೇಕು. ಅಪ್ಪಯ್ಯ ದೇವರನ್ನು ತಂದಿದ್ದೇನೆ ನೋಡಿ ಅಂತ ಹೇಳಬೇಕು. ಆ ಕಾಲ ಬೇಗನೆ ಕೂಡಿ ಬಂತು. ಅದಕ್ಕಾಗಿ ದೇವರು ಮಾತನಾಡುವುದಿಲ್ಲ ಅಂತ ಇಲ್ಲ, ದೇವರು ಕೇಳಬೇಕು ಅಂತ ಇಲ್ಲ, ದೇವರಲ್ಲಿ ಕೇಳಲಿಕ್ಕೆ ಇಲ್ಲ. ನಮಗೆ ಮಾತನಾಡುವ ದೇವರಾದ್ರೂ ಮಾತನಾಡದ ದೇವರಾದ್ರೂ ದೇವರಾದ್ರೆ ಆಯ್ತು ಅಷ್ಟಲ್ವ. ನೋಡುವ, ದೇವರ ಎರಡು ಕೈಗಳನ್ನು ಹಿಡಿದು ನನ್ನ ಕಂಕುಳಲ್ಲಿ ಇರಿಸಿ ಹೊತ್ತುಕೊಂಡು ಹೋಗುವುದೇ. ನಿನ್ನ ದೇವರನ್ನು ಹೊತ್ತೊಯ್ಯುತ್ತಾ ಇದ್ದಾನೆ, ಬಿಡಿಸಿಕೋ. ಸ್ವಾಮಿಯನ್ನು ಕಂಕುಳಲ್ಲಿ ಇರಿಸಿ ನಾನು ಸಾಗುತ್ತಾ ಇದ್ರೆ ಅವನು ಸನ್ನೆ ಮಾಡಿದ. ಅರ್ಜುನನಿಗೆ ಸಿಂಜಿನಿಗೆ ಬಾಣ ಚೋಡಿಸಿ ನಮ್ಮ ಕಡೆಗೆ ಪ್ರಯೋಗಿಸಬೇಕು ಅಂತ ಯೋಚಿಸುವಾಗ ಎಟಕಾಲಿಂದ ಬಾಣದ ಗುರಿಯನ್ನು ತಪ್ಪಿಸಿದೆ. ನನ್ನನ್ನು ಅರ್ಜುನ ಹಿಡ್ಕೊಂಡ. ಒಂದೆಡೆಯಲ್ಲಿ ಕೃಷ್ಣಸ್ವಾಮಿ, ಒಂದೆಡೆಯಲ್ಲಿ ಅರ್ಜುನ, ಉಭಯರು ಹೊಯ್ ಕೈ. ಎಷ್ಟು ಹೊತ್ತು ಸಾಗಿತು ಅಂತ ಗೊತ್ತಿಲ್ಲ. ಹಾಗೆ ಸಾಗುತ್ತಾ ಮೂವರು ಧರೆಯಲ್ಲಿ ಮೂರ್ಛಿತರಾಗಿ ಉರುಳಿದರು. ಈಗ ಎದ್ದು ನೋಡ್ತಾರೆ, ಯಾರಿದ್ದಾರೆ ಹೋರಾಡಲಿಕ್ಕೆ? ಯಾರು ಇಲ್ಲ. ಒದ್ದು ಓದಾಟರಂ ಕಾಣೆ, ಎಲ್ಲ ಮಲಗಿದ್ದಾರೆ. ಓ ಅಲ್ಲಿ ನೋಡಿದ್ರ ಎರಡು ಹಾಗೆ ತಲೆ ಆಡಿಸ್ತಾ ಉಂಟು. ಈಗ ಜಗಿಯುವುದು ಕುದುರೆ, ಒಂದು ನಮ್ಮದ್ದು ಒಂದು ಅವರದ್ದು. ಇರ್ಲಿ ಅಲ್ಲಿಗೆ. ಈಗ ನೋಡಿದ್ರೆ ಇಬ್ರು ಬಿದ್ದಿದ್ದಾರೆ. ಇವ ಬಿದ್ದ, ಇವ ನಮಗೆ ಬೇಡ. ಯಾಕೆ ಸುಮ್ಮನೆ ನನಗೆ ಬೇಕಾದದ್ದು ಇವ. ನಮಗೆ ಮಲಗಿದ ದೇವರಾದ್ರೇನು, ಕುಳಿತ ದೇವರಾದರೇನು, ನಿಂತ ದೇವರಾದರೇನು, ದೇವರಾದ್ರೆ ಆಯ್ತು. ನಾನು ಮಲಗಿದ ದೇವರನ್ನೇ ಹೊತ್ತುಕೊಂಡು ಹೋಗಿದ್ದೇನೆ. ಹೇಗೆ ನೋಡುವ. ನಿಮ್ಮಲ್ಲಿ ಒಂದು ಮಾತು ಕೇಳುವುದಾ? ಎಂತದು? ಹೇಗೆ ಹೆಣ ಭಾರವ? ಹೇಗೆ ಹೆಣ ಭಾರವೇ?
ದೇವರು ಹೆಣಾಗ್ಲಿಕ್ಕೆ ಅಲ್ಲ, ದೇವರನ್ನು ಎತ್ತಲಿಕ್ಕೆ ಆಗುವುದಿಲ್ಲ ನನಗೆ ಅಂತ. ಆವಾಗಷ್ಟು ಹಗುರವಾಗಿದ್ದ ತುಳಸಿಯಂತೆ ಹಗುರವಾಗಿದ್ದ ಭಗವಂತನನ್ನು ಕಂಕುಳಲ್ಲಿರಿಸಿ ಸಾಕುವುದಕ್ಕೆ ತೊಡಗಿದ್ದ ನಾನು. ಈಗ ನೋಡಿದರೆ ಬ್ರಹ್ಮಾಂಡಪಾರ ಜಗನ್ನಾಥ, ನಿಜವಾಗಿಯೂ ಕಥಾನಾಯಕ ಇವನೇ. ಈಗ ನೋಡಿದರೆ ಎತ್ತಲಿಕ್ಕೆ ಆಗುವುದಿಲ್ಲ ನನಗೆ. ಹಾಗಿದ್ರೆ ಆವಾಗ ಯಾಕೆ ಆಯಿತು? ಆವಾಗ ಪರಮ ಭಕ್ತಿಯಿಂದ ನನಗೆ ಎತ್ತುವುದಕ್ಕೆ ಹೊರಟದ್ದು ತುಳಸಿಯಂತೆ ಹಗುರನಾದ. ಈಗ ಒಂದು ಅಹಂಕಾರ ಬಂತು ನನಗೆ, ಎತ್ತಿ ಒಯ್ಯಬಲ್ಲೆ. ಅಹಂಕಾರಕ್ಕೆ ದೇವರು ಮಣಿಯುವುದಿಲ್ಲ. ಎಷ್ಟು ಪ್ರಯತ್ನ ಪಟ್ಟು ನನಗೆ ಆಗುವುದಿಲ್ವಲ್ಲ, ಏನು ಮಾಡುದಪ್ಪ? ಈಗ ನಾನು ಅಪ್ಪನಿಗೆ ತೋರಿಸುವುದು ದೇವರನ್ನು ಅಂತ ಹೊರಟದ್ದು ಬಹಳ ಹೊತ್ತಾಯ್ತು. ಅದುಂಟಲ್ಲ ಏನು, ಉಳಿದವರೆಲ್ಲ ಮಲಗಿದ್ದಾರೆ, ಬೇಗ ಹೇಳ್ಲಿಕ್ಕಿಲ್ಲ ಇವರೆಲ್ಲ. ನೋಡುವ, ಅವರು ಹೇಳುವುದಕ್ಕೆ ಮೊದಲು ನಾನು ಮನೆ ಸೇರಬೇಕು. ಕುದುರೆ ಉಂಟಲ್ಲ, 2 ಕುದುರೆಗಳನ್ನು ನಮ್ಮ ನಗರಕ್ಕೆ ಕೊಂಡು ಹೋಗುತ್ತೇನೆ. ಕರುವನ್ನು ಕೊಂಡೊಯ್ದರೆ ದನ ಓಡಿಕೊಂಡು ಬರುವುದಿಲ್ಲ, ಅಂಬಾ ಅಂತ. ಮೂಗು ಹೇಳಿದ್ರೆ ಮುಖ ಬರುವುದಿಲ್ವ? ನೋಡುವ, ಕುದುರೆ ಇಲ್ಲದೆ ಇವರು ಹೇಗೆ ಮುಂದುವರಿಯುತ್ತಾರೆ. ಆದ ಕಾರಣ ನೋಡೋಣ. 2 ತುರಗಗಳೊಂದಿಗೆ ಈ ಕ್ಷಣವೇ ರತ್ನಾಕ್ಯಪುರವನ್ನು ಪ್ರವೇಶ ಮಾಡ್ತೇನೆ. ಸಕಲ ಸೇನೆಯೂ ಸತ್ತವಿಸಿ ಏನಾಗ್ಲಿಲ್ಲ. ಚೋರ ಬುದ್ಧಿಯೊಳೊಂದು ಬಾಯವೂ ನೆರೆದಾಗ ಧನಂಜಯಕ್ಕಿದ್ದದ್ದು. ಎಲ್ಲರೂ ಧೈರ್ಯವನ್ನು ತಾಳಿರಿ, ಧೈರ್ಯ ತಾಳಿ. ನಾನಿದ್ದೇನೆ ಎಲ್ಲ ಎಚ್ಚೆತ್ತು. ಇವ ಹೇಳಲೇ ಇಲ್ಲಲ್ಲ ಅವ ಹೇಳುವ. ಮತ್ತೆ ನೀನು ಯಾರಿಗೆ ಹೊಡಿಲಿಕ್ಕೆ ಹೊರಟ? ಸ್ವಾಮಿ, ಓ, ಅವ ಇಲ್ಲ. ಹೌದು, ಎಂಗಳು ಬಿಡುವೆ ನದಿ ಕಾಲ. ನೀನು ತಾಮ್ರಧ್ವಜನನ್ನು ಹುಡುಕುವುದಕ್ಕಾಗಿ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಇದ್ದೆ. ಅವ ಕಣ್ಣಿಂದ ಬರೆಯಾಗಿ ಹೋಗಿದ್ದಾನೆ. ಅವನೊಬ್ಬನೇ ಹೋದದ್ದಲ್ಲ, ನಮ್ಮ ತುರಗ, ಅವನ ಯಜ್ಞದ ತುರಗ, 2 ತುರಗವನ್ನು ಅವನ ಪುರಕ್ಕೆ ಕೊಂಡು ಹೋಗಿದ್ದಾನೆ. ಬಹುಶಃ ಹೀಗಿರಬಹುದು. ಮೂಗನ್ನು ಹಿಡಿದೆಳೆದಾಗ ಶರೀರ ಬರುವ ಹಾಗೆ ನಮ್ಮದಾದ ಕುದುರೆಯನ್ನು ಎಳೆದುಕೊಂಡು ಹೋದಾಗ ನಾವು ಅಲ್ಲಿಗೆ ಹೋದೆವು ಅನ್ನುವಂಥ ಆಶೆಯನ್ನಿಟ್ಟುಕೊಂಡು ಆತ ಹೋಗಿದ್ದಾನೆ. ಸಾಧುವಾದದ್ದೇ, ಹೋಗಲೇಬೇಕು. ಆದರೆ ಇವನ ಭುಜಬಲ ಏನು, ಇವನ ಶಕ್ತಿ ಏನು ಅನ್ನುವುದನ್ನು ನಾವು ಪರೀಕ್ಷೆ ಮಾಡಿದ್ದೇವೆ. ಸಾಲದು, ಮಯೂರಧ್ವಜನ ಭಕ್ತಿ ಏನು ಅನ್ನುವುದನ್ನು ನಾವು ಪರೀಕ್ಷೆ ಮಾಡಬೇಕು. ಅದು ಈ ರೂಪದಿಂದಲ್ಲ, ಬೇರೊಂದು ರೂಪದಿಂದ ಹೋಗು. Oh,
ಬಂದಿದ್ದೇನೆ ತಂದೆ. ಅಂದರೆ ಉಭಯ ತುರಗಗಳನ್ನು ತಂದಿದ್ದೇನೆ. ಕೇಳು ಮಗನೇ, ಈ ಚೋದ್ಯವಿದೆ. ಆದರೆ ಅದರೊಂದಿಗೆ ವಿಸ್ಮಯದಿಂದ ನಾನು ಎವೈಕದಾಗಿ ಹೋದೆ. ನಮ್ಮ ಜೀವಿತದ ಪರಮ ಲಕ್ಷ್ಯವಾದ 8ನೇ ಅಧ್ವರವನ್ನು ಕೈಗೊಂಡದ್ದು ಕೃಷ್ಣ ದರ್ಶನಕ್ಕಾಗಿ. ದೀಕ್ಷೆಯೊಳಿರು ನೀ ಮುದದಿ, ನಾನು ಹೋಗಿ ಬರ್ತೇನೆ, ದಿಗ್ವಿಜಯವನ್ನು ಪೂರೈಸಿ ಬರ್ತೇನೆ, ಹೀಗೆ ನನಗೆ ಧೈರ್ಯವನ್ನು ಹೇಳಿ 1 ವರ್ಷದ ತಿರುಗಾಟಕ್ಕಾಗಿ ನೀನು ನಿನ್ನನ್ನೇ ನೇಮಿಸಿಕೊಂಡವ. ಹೋಗಿ ಹೆಚ್ಚು ಸಮಯ ಆಗಲಿಲ್ಲ, ಮರಳಿ ಬಂದಿದ್ದಿ. ಒಂದು 6 ತಿಂಗಳಾಯ್ತು. ನಮ್ಮ ಕುದುರೆಯನ್ನು ತಂದಿದ್ದಿ, ಜೊತೆಯಾಗಿ ಸರ್ವಾಭರಣ ಭೂಷಿತವಾದ ಸಂರಕ್ಷಣ ಭರಿತವಾದ ನಮ್ಮ ಕುದುರೆಯನ್ನೇ ಹೋಲುವ ಮತ್ತೊಂದು ತುರಗವನ್ನು ತಂದಿದ್ದಿ. ಇದೆಲ್ಲ ಎಂತದ್ದಯ್ಯ, ಯಾಕೆ ಹೀಗೆ ಅರ್ಧದಿಂದ ಬರಬೇಕಾಯಿತು? ಎಲ್ಲವನ್ನು ವಿಸ್ತರಿಸು. ಅವಧಿಯಾಗುವುದಕ್ಕೆ ಮೊದಲಾಗಿ ಯಾಕೆ ಬಂದೆ ಅಂತ ಪ್ರಶ್ನೆ. ಈ ಮೊದಲೆಲ್ಲ 1 ವರ್ಷದ ತಿರುಗಾಟವನ್ನು ಪೂರೈಸಿ ಪೂರ್ಣಾಹುತಿಯ ಕಾಲಕ್ಕೆ ನಾನು ಸನ್ನಿಹಿತನಾಗುತ್ತಾ ಇದ್ದೆ. ಈಗ ಒಂದು 6 ತಿಂಗಳಾಗುವಾಗಲೇ ಯಾಕೆ ಬಂದೆ ಅಂತಲ್ವ ಯಾರಿಗಾದ್ರೂ ವಿಸ್ಮಯ ಆಗಿ ನಮ್ಮ ಕಾರ್ಯ ಸಾಧನ ಆಯಿತು ಅಂತ ಆಗುವಾಗ ಸುಮ್ಮನೆ ಯಾಕೆ ತಿರುಗಾಟ ಮುಂದುವರಿಸುವುದು? ನಮಗಿದ್ದ ಲಕ್ಷ್ಯ ಕೃಷ್ಣ ದರ್ಶನ, ಅದು ಈಡೇರ್ತದೆ ಅಂತ ಆಗುವಾಗ ತಿರುಗಾಟ ಮುಂದುವರಿಸಬೇಕಂತ ಇಲ್ಲ ಅಂತ ಬಂದೆ ನಾನು ಹೀಗೆ ಮುಂದುವರಿತಿರುವಂತಹ ಕಾಲಕ್ಕೆ ನಮ್ಮ ಸೇನೆಗೆ ಇದರಾಗಿ ಸೇನೆ ಬಂತು. ನೋಡಿದೆ ಅಂತಾದರೆ ಹತ್ತಿನಾವಕ್ಕೆ ಬರೋ ಸೇನೆ ನಮ್ಮ ಹಾಗೆ ತುರಗವನ್ನು ಪೂಜಿಸಿ ಬಿಟ್ಟಿದ್ದಾರೆ. ಜೊತೆಗೆ ಕೃಷ್ಣಾರ್ಜುನರು ಏಕರತಾರೂಢರಾಗಿ ಮಹಾವಿಕ್ರಮಿಗಳು ಬಂದಿದ್ದು. ಆ ಓಲೆಯ ಒಕ್ಕಣೆ ವಾಚಿಸಿದೆ, ತುರಗವನ್ನು ಬಂಧಿಸಿದೆ, ಅವರಲ್ಲಿ ಕಾಳಗ ನಡೆಯಿತು. ಕೃಷ್ಣಾರ್ಜುನರು ಜೊತೆಯಾಗಿ ಯುದ್ಧಕ್ಕೆ ಬಂದರು. ಅವರಲ್ಲಿ ಹೋರಾಟವನ್ನು ಎಸಗಿ ಅವರಿಬ್ಬರನ್ನು ಧರೆಗೆ ಉರುಳಿಸಿ 2 ತುರಗಗಳನ್ನು ತಂದೆ. ಸಾಕು ಮಗನಿಂದ ಕರುಣನಿಧಿ ಮೊಗದಿರುತ್ತ
ಪುಣ್ಯದ ಫಲವಿದಲ್ಲದೆ ಮುಂದೆ ಮಗನ ತಗಿದರ ಅದ್ಭುತ ಶ್ರೀಹರಿಯ ನಾರಾಯಣ ನಾರಾಯಣ, ಏನು ಪಾಪಿಷ್ಠ ಜೀವ ಈ ಮಯೂರಧ್ವಜನದು. ಸವಿ ಮಾತುಗಳನ್ನು ಆಲಿಸುವುದಕ್ಕಾಗಿ ತೆರೆದ ಕಿವಿಗೆ ಕಾದ ಸೀಸವನ್ನೆರೆದಂತೆ ನನ್ನ ಮಗನಾದ ತಾಮ್ರಧ್ವಜ ನುಡಿಯ ಕೂರಸೀನ ನನ್ನನ್ನು ಇರಿದು ಮರೆಯಾಗಿ ಹೋದನಲ್ಲ. ಜೀವಿತದ ಪರಮ ಲಕ್ಷ್ಯವೇ ಮಯೂರಧ್ವಜನಿಗೆ ಕೃಷ್ಣ ಸಂದರ್ಶ. ಅದಕ್ಕಾಗಿ ಏನು ಮಾಡಬೇಕು ಹೀಗೆ ಆಲೋಚಿಸಿ ಬದುಕೇ ಒಂದು ಯಜ್ಞ. ಯಜ್ಞವಾಗಿ ಒದಗಿ ಬಂದಂತಹ ಬದುಕು ಧರ್ಮ ಸಾಧನ. ಆದ್ದರಿಂದಲೇ ಈ ಬದುಕಿನಲ್ಲಿ ಕೃಷ್ಣನನ್ನು ಕಾಣುವುದಕ್ಕಾಗಿ ಶ್ವಮೇಧಾಧರಗಳನ್ನು ಮಾಡಿ ಸಂಪನ್ನತೆಯನ್ನು ಹೊಂದಬೇಕು. ಹೀಗೆ ಭಾವಿಸಿ ಒಂದಲ್ಲ ಎರಡಲ್ಲ 6 ಮುಖಗಳನ್ನು ನಾನು ಮಾಡಿದೆ. ತ್ಯಾಗವನ್ನು ಬೋಧಿಸುವ, ವಾತ್ಸಲ್ಯವನ್ನು ನಿಗ್ರಹಿಸುವ, ತನ್ನದು ಅನ್ನುವ ಮಮಕಾರವನ್ನು ವರ್ಜಿಸಲೇಬೇಕಾದ ಬೌದ್ಧಿಕ ಎತ್ತರವನ್ನು ಯಾವನಿಗಾದರೂ ಸಾಧಿಸಿಕೊಡುವುದಕ್ಕೆ ಯಜ್ಞವೊಂದಲ್ಲದೆ ಇನ್ನೊಂದು ಮಾರ್ಗವಿಲ್ಲ. ಪ್ರಪಂಚದಲ್ಲಿ ಮತ್ತೊಂದು ಉಪಾಧಿ ಇಲ್ಲ. ಅಂತಹ ಅಶ್ವಮೇಧಾಧರ 7 ಮಾಡಿದೆ ನಾನು, 7 ಮಾಡಿದೆ. ಆಗ ಒಂದು ಆಡಿದರಲ್ಲ ನಾರದು, ಕಲ್ಪಿತ ಮಾಡಿ ಇನ್ನೊಂದು ಯಾಗವನ್ನು ಪೂರೈಸಿದ ಮೇಲೆ ಕೃಷ್ಣ ಸಂದರ್ಶನವಾಗುತ್ತದೆ. ಇದವರ ಮಾತಿನ ಅರ್ಥ ಅಲ್ಲ. ಬದಲಾಗಿ ಮಾಡಬೇಕಾದದ್ದೇನು, ಕಲ್ಪಿತ ಮಾಡಬೇಕಾದದ್ದು. ಒಂದು ಯಾಗ ಸಂಕಲ್ಪ ಮಾಡಿ ಮುಂದೆ ಹೋಗು, ನಿನ್ನ ಇಷ್ಟಾರ್ಥ ಈಡೇರ್ತದೆ ಎನ್ನುವಾಗ ಅವರು ಆಡಿದಾಗ ಅವರ ಮಾತಿನ ಮೇಲೆ ಭರವಸೆಯನ್ನು ತಳೆದು 8ನೇ ಯಾಗಕ್ಕೆ ನಾನು ದೀಕ್ಷಾಬದ್ಧ. ಮಗನಿಗಿಂತ ಪ್ರಿಯನಾದವನು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಪುತ್ರನಾದವನು ಎಲ್ಲ ನರಕದಿಂದಲೂ ನಮ್ಮನ್ನು ಉದ್ಧರಿಸಬೇಕಾದವನು, ಊರ್ಧ್ವಲೋಕದಲ್ಲಿ ನಮಗೆ ಪರಮಗತಿಯನ್ನು ಸೃಷ್ಟಿಸಿಕೊಳ್ಳಬೇಕಾದವನು. ಅವನೇ ಬಂದು ನನ್ನೊಡನೆ ಧೈರ್ಯದ ಮಾತುಗಳನ್ನಾಗಿ ತುರಗದ ಬೆಂಬಲಿಗನಾಗಿ ಹೊರಟು ಹೋಗುತ್ತೇನೆ ಅನ್ನುವಾಗ ಕೇಳಿಕೊಳ್ಳುವಾಗ ಒಲ್ಲೆ ಅನ್ನುವುದಕ್ಕೆ ನನಗಾಗಲಿಲ್ಲ. ಆದರೆ ಹೋದ ಮಗ ಇಂದೀಗ ಕಿರೀಟಿಯನ್ನು ಕಂಸಾರಿಯನ್ನು ಕರೆದುಕೊಂಡು ಬರುತ್ತಾನೆ. ಹೀಗೆ ಕಾದಿದ್ದರೆ ಅವರ ತುರಗವನ್ನು ಅವರನ್ನು ಸೋಲಿಸುವುದರ ಮೂಲಕವಾಗಿ ಈ ಕಡೆಗೆ ಸೆಳೆದುಕೊಂಡು ಬಂದಿದ್ದಾರೆ. ಇಷ್ಟಾರ್ಥವನ್ನು ಈಡೇರಿಸಬಹುದಾದ ತಮ್ಮಂದಿರನ್ನು ಹೊಂದಿದ ಆ ಧರ್ಮರಾಯ ಎಷ್ಟು ಭಾಗ್ಯವಂತ, ಎಷ್ಟು ಭಾಗ್ಯವಂತ. ನನ್ನ ಉದ್ದೇಶವನ್ನುವಂತಹ ಒಂದು ಮಹತ್ತರವಾದ ವೃಕ್ಷಕ್ಕೆ ಕೊಳ್ಳಿಯನ್ನಿರಿಸಿದ ಈ ಮಗ ನನಗೆ ಸತ್ಯಲೋಕದ ಸದ್ಗತಿಯನ್ನಾದರೂ ಪ್ರಾಪ್ತಿಸಿಕೊಳ್ಳುವುದಕ್ಕೆ ಉಂಟೆ. ಇಂತಹ ಕೃತ್ಯವನ್ನೆಸಗಿ ಇನ್ನು ಮುಂದೆ ನನ್ನ ಲಕ್ಷ್ಯ ಸಾಧನೆ ನನಗೆ ಕನಸಾಗಿ ಮರೀಚಿಕೆಯಾಗಿ ಹೋದ ಕಾಲಕ್ಕೆ ನಾನು ಇದುವರೆಗೆ ಸಂಗ್ರಹಿಸಿದ ಸಕಲ ಸುವಸ್ತುಗಳು ನನಗೆ ಇನ್ನು ಯಾಕೆ 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 ಸಾಕಿನ್ನೇದಗೆ ದೀಕ್ಷೆಯು ಈ ದೀಕ್ಷೆ ಸಾಕಿನ್ನಿ ಮಗ ದುರಗವು ಸಾಕಿನ್ನೇದಗೆ ದೀಕ್ಷೆಯು ಸಾಕಿನ್ನಿ ಮಗ ದುರಗವು ಸಾಗಿ ಸತಿ ಸುತ ಭಾಗ್ಯವು ಆಗಮಲಾಕ್ಷಣನು ಸಾಗಿ ಸತಿ ಸುತ ಭಾಗ್ಯವು ಆಗಮಲಾಕ್ಷಣನು ಅಗಡೆಯೊಳಗಿಯ ತೋರ್ದಡನೆ ಕದ ಕಡೆ ಫಲವ ಪ್ರಾಪ್ತಿ ಮುದೈ ನೀ ಕಾಣಿಸು ಕೃಷ್ಣನ ಪದ ನಾ ಕಾಂಬೆನು ಎನ್ನುತ್ತಾ ನೀ ಕಾಣಿಸು ಕೃಷ್ಣನ ಪದ ನಾ ಕಾಂಬೆನು ಎನ್ನುತ್ತಾ ಸಾಕಿನ್ನೇತಕ್ಕೆ ದೀಕ್ಷೆಯು ಸಾಗಿ ಮಗ ದುರಗವು ಯಜ್ಞವೈ ವಿಷ್ಣು, ಯಜ್ಞವು ವಿಷ್ಣುವೇ. ಯಜ್ಞವನ್ನು ಮಾಡಬಹುದಾದಂತಹ ದೀಕ್ಷೆಯನ್ನು ಹೊಂದಿ
ಕ್ಷತ್ರಿಯದ ದೀಕ್ಷಿತನೂ ವಿಷ್ಣುವೆ, ಯಜ್ಞ ಸೋಪಸ್ಕಾರಗಳೆಲ್ಲವೂ ವಿಷ್ಣುವೆ. ಇಂತಹ ಒಂದು ಏಕತ್ರ ಭಾವದಿಂದ ಯಜ್ಞ ಸಂಕಲ್ಪವನ್ನು ಮಾಡಿದಂತಹ ನಾನಿಂದೀಗ ಕೃಷ್ಣನನ್ನು ಕಾಣುವ ಮಹಾ ಸೌಭಾಗ್ಯದಿಂದ ವಂಚಿತನಾದೆನೆಂದಾದರೆ ಇನ್ನು ನನಗೆ ಯಜ್ಞ ಯಾಕೆ, ನನಗೆ ದೀಕ್ಷೆ ಯಾಕೆ, ನನಗೆ ಈ ಉಪಕರಣಗಳು ಯಾಕೆ, ನನಗೆ ಈ ಮಡದಿ ಮಕ್ಕಳು ಯಾಕೆ, ನನಗೆ ಯಜ್ಞದ ಮಖ ಯಾಕೆ? ಹಾಗಾದರೆ ಸಕಲವನ್ನೂ ಕಳೆದುಕೊಂಡು ದಟ್ಟ ದರಿದ್ರನಾಗಿ ನಡು ಬಯಲಿನಲ್ಲಿ ನಿಂತಹ ಸ್ಥಿತಿ ಈ ಮಯೂರಧ್ವಜನಿಗಾಯಿತೆಂದಾದರೆ ಇದಕ್ಕೆ ಸರ್ವ ಕಾರಣವು ನನ್ನ ಮಗನೇ ಹೌದಲ್ಲ, ನನ್ನ ಮಗನೇ ಹೌದಲ್ಲ. ತುಳಸಿಯ ಗಿಡವನ್ನು ತರಬೇಕಾದವ ಯಾವುದೋ ಕೆಲಸಕ್ಕೆ ಬಾರದ ಹೂಗಿಡಗಳನ್ನು ತಂದಂತೆ ಆ ಹರಿಯನ್ನು ಕರೆತರುವುದನ್ನು ಬಿಟ್ಟು ಅವರು ಕಟ್ಟಿಕೊಂಡು ಬಂದ ತುರಗವನ್ನು ತಂದು ಇಲ್ಲಿ ಹೆಮ್ಮೆಯಿಂದ ಬೀಗಿ ನಿಂತಿದ್ದಾನಲ್ಲ. ನನ್ನ ಬದುಕೇ ವ್ಯರ್ಥವಾಗಿ ಹೋಯಿತು ಕೃಷ್ಣ. ನಿನ್ನನ್ನು ಕಾಣುವ ಭಾಗ್ಯದಿಂದ ನಾನು ವಂಚಿತನಾದೆ ಕೃಷ್ಣ. ಆ ಸಮಯದಿ ವರವಾಸವಿ ಕೃಷ್ಣನು ಮುದುರನು ಲಕ್ಷ್ಮೀಶನ ಸ್ಮರಿಸುತ್ತ ಕೋಶದಳಾದರಣಿ ಜನಿಜನೆ ಕೈದಾಶೀರ್ವಾದದಿ ಹರಸುತ್ತಿದ್ದರು ವರವಾಸವಿದ್ದರು. ಮಹಾರಾಜ, ನಿನಗೆ ದೇವರು ಒಳ್ಳೇದು ಮಾಡ್ಲಪ್ಪ, ಒಳ್ಳೇದು ಮಾಡ್ಲಿ. ಚಂದವೇನೈ ದಿವಿಜ ಮೊದಲೇ ವಂದಿಸದ ಕ್ಷತ್ರಿಯರಿಗೆ ಬಂದು ವಿಪ್ರರು ಪರಸೇಬುವರ ಸಂತುದಯ್ಯ ಜನ್ಮ ನೀವು ಬಂದ ಕಾರ್ಯ ಹೇಳಿರೆನರು ಎಂದ ಭೂಸುರೇಂದ್ರ ನವನೋಳು. ದೇವರು ಒಳ್ಳೇದು ಮಾಡ್ಲಿ. ಒಳ್ಳೆಯದು ಮಾಡುವುದು ದೇವರೇ, ಆ, ಆದ್ರೆ ನೀವು ಮಾಡಿದ್ದೀಗ ಆಶೀರ್ವಾದ. ಹೌದು. ಬ್ರಾಹ್ಮಣೋತ್ತಮರಾದ ತಮ್ಮ ಪಾದಕ್ಕೆ ನಾನು ಅಭಿವಾದನವನ್ನು ಸಲ್ಲಿಸುವುದರಿಂದ ಮೊದಲೇ ಆ, ಆಶೀರ್ವಾದ ಮಾಡ್ತೀರಿ ಅಂತ ಆದ್ರೆ ವಾ, ನನ್ನ ಆಯುಷ್ಯ ವೃದ್ಧಿ ಆಗಬೇಕು ಅಂತ ಉಂಟೋ ಕಡಿಮೆ ಆಗಬೇಕು ಅಂತ ಉಂಟೋ? ವೃದ್ಧಿ ಆಗ್ಬೇಕಪ್ಪ. ನಮಸ್ಕರಿಸಿದ ಮೇಲಲ್ಲೂ ಆಶೀರ್ವಾದ ಮಾಡಬೇಕಾದದ್ದು. ಓ, ವೇದ ಶಾಸ್ತ್ರಾದಿಗಳ ಅಧ್ಯಯನವನ್ನು ಮಾಡಿದ ನಿಮಗೆ ಸಂಪ್ರದಾಯ ಗೊತ್ತಿಲ್ಲವೇ ಸ್ವಾಮಿ? ಗೊತ್ತಿದೆ. ಮತ್ತೆ ಯಾಕೆ ಹೀಗೆ ಮಾಡಿ? ಓ, ಆಗ ಕಾರಣ ಇದೆಯಪ್ಪ. ಅಣಸಿದ ಭಕ್ತಿನಲ್ಲಿ ತನ್ನ ಹಿಡಿದಿಗಾವರಿಗೆ ನಡೆಯದ ಆಶೀರ್ವಾದ ಕೈಯಲು ಒಡನೆ ದೋಷವಿಲ್ಲ ಕೇಳಿ ಒಡನೆ ಇವೆ ಎಂದು ನಾನಿಂದೆಡೆಗೆ ತಂದನೆ ನಲು ನುಡಿದನು. ಮಹಾರಾಜ, ಸ್ವಾಮಿ, ಈಗ ನಾನು ಮೊದಲೇ ಆಶೀರ್ವಾದ ಮಾಡಿದ್ರಿಂದ ನಿನಗೆ ಸಮಸ್ಯೆ ಉಂಟಾಯ್ತೆ. ನಮ್ಮ ಅಲ್ಲ, ಸಂಪ್ರದಾಯ ಅಲ್ಲ. ನೀನೇ ಯೋಚನೆ ಮಾಡು. ನಾವು ಬ್ರಾಹ್ಮಣರು, ಹೌದು. ನೀವು ಕ್ಷತ್ರಿಯರು. ನಿಜ. ನಮಗೆ ಏನಾದ್ರೂ ಒಂದು ಕಷ್ಟ ಬಂದ್ರೆ ನಿಮ್ಮಲ್ಲಿ ಹೇಳಿಕೊಂಡಾಗ ಅದನ್ನು ನಿಭಾಯಿಸುವವರು ಕ್ಷತ್ರಿಯರಾದ ನೀವು ಹೌದೋ ಅಲ್ವೋ? ನಿಜ ನಿಜ ನಿಜ. ನಾವು ಆಯುಧ ಗ್ರಹಣವನ್ನು ಮಾಡುವುದೇ ಆ, ಬ್ರಾಹ್ಮಣ ಸ್ತ್ರೀಯರ ಕಣ್ಣ ನೀರನ್ನು ಒರೆಸುವುದಕ್ಕೆ, ಹೌದಲ್ಲ. ಆರ್ತತ್ರಾಣ ಪರಾಯಣತೆಗಾಗಿ. ನಮ್ಮ ಕಷ್ಟವನ್ನು ಪರಿಹಾರ ಮಾಡಿದ ಮೇಲೆ ನಾವು ಆಶೀರ್ವಾದ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೋ? ಅದು ಈ ಆಶೀರ್ವಾದ ಮೊದಲಾದರೆ ಏನು, ನಂತರ ಆದ್ರೆ ಏನು, ಏನು ದೋಷ ಇಲ್ಲ. ಹೌದಾ? ಹೌದು. ಹ, ವಾ, ಇದು ಅನುಕೂಲ ಶಾಸ್ತ್ರ ಅಂತ. ಹೌದು. ಹಾಗೆ ಅಂತ ಕಷ್ಟ ನನಗೆ ಬಂದ ಕಾರಣ ನಾನು ಇಲ್ಲಿಗೆ ಬಂದು ನಿನಗೆ ಆಶೀರ್ವಾದ ಮಾಡಿದ್ದೇನಪ್ಪ. ಸ್ವಾಮಿ, ವಾ, ನೀವು ಮೊದಲು ಮಾಡಿದ್ರು ಆಮೇಲೆ ಮಾಡಿದರು ನಿಮ್ಮ ಆಶೀರ್ವಾದ ನಿಷ್ಫಲ ಆಗಲಿಕ್ಕಿಲ್ಲ ಅನ್ನುವ ಭಕ್ತಿ ನನಗಿದೆ. ಅದು ವಿಶ್ವಾಸ ನನಗೂ ಇದೆ. ನಿಮಗೆ ಸಂಕಷ್ಟವಾಗಿದೆ ಅನ್ನುವಾಗ ಆಡ್ತೀರಿ. ವಾ, ನಿರ್ವಂಚನೆಯಿಂದ ನಿಷ್ಕಪಟತೆಯಿಂದ ನಿಮಗೆ ಏನು ಕಷ್ಟ ಬಂತು ಅನ್ನೋದನ್ನು ನನ್ನಲ್ಲಿ ಮಹಾರಾಜ ಹೇಳಿದೆ. ಲಾಲಿಸಯ್ಯ ಭೂಪಯನ್ನ ಬಾಲ ಕೃಷ್ಣ ಶರ್ಮನೆಂಬ ನಿಮ್ಮ ಬಾಲ. ಲಾಲಿಸಯ್ಯ ಭೂಪಯನ್ನ ಬಾಲಕೃಷ್ಣ ಶರ್ಮ
ನಿನ್ನ ಶರ್ಮನೆಂಬ ಶೀಲಗೆ ವೈವಾಹಕೋಸುಗ ಆಲೋಚಿಸಿ ದ್ರವ್ಯದಾನು ನಿರ್ಮಿತದೋಳು ಕೃಪಾಳು ನಿನ್ನ ಬಳಿಗೆ ಬಂದೆನು. ನನಗೆ ಅವು ದೊಡ್ಡ ಆಪತ್ತು ಒದಗಿದ ಕಾರಣ ನಿನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ನಾನು ಬಂದಿದ್ದೇನೆ. ಓ, ಅಲ್ಲೊಬ್ಬ ಹುಡುಗ ನಿಂತಿದ್ದಾನಲ್ಲ, ಅವ ನನ್ನ ಮಗ ಕೃಷ್ಣ ಶರ್ಮಾ ಎಂಬುದಾಗಿ ಆತನಿಗೆ ಹೆಸರು. ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳಿಗೆ ಮದುವೆ ಮಾಡಿಸಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ಹೌದಲ್ವೋ? ಹಾಗೆ ಇವನಿಗೆ ಪ್ರಾಯ ಬಂದಿದೆ, ಇದೊಂದು ಮದುವೆಯನ್ನು ಮಾಡಿಬಿಡುವ ಅಂತ. ಮದುವೆ ಮಾಡಿಸಬೇಕಿದ್ರೆ ಖರ್ಚಿಗೆ ಧನ ಬೇಕಲ್ಲ. ಹಾಗೆ ಸಂಪಾದನೆಗೆ ದಾರಿಯಲ್ಲಿ ಇದು ಬರ್ತಾ ಇದ್ದೆ. ಬಂದು ಸೇರಿದ್ದು ನಿನ್ನ ನಾಡನ್ನೇ. ಕಾಡು ದಾರಿಯಲ್ಲಿ ಬರ್ತಾ ಇರುವಾಗ ಮಹಾರಾಜ, ನಿನ್ನ ನಾಡಿನಲ್ಲಿ ಹರಿ ಬುಧಕುಲೋತ್ತಮ ಎನ್ನ ರಾಜರಿ ಬುಧಕುಲೋತ್ತಮ ಎನ್ನ ರಾಜರಿ ಮದನ ಪಿತ ಹರಿಯೊಬ್ಬನಲ್ಲದೆ ಮದನ ಪಿತ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನ್ನಾತ್ಮಜ ಗೆಲ್ಲದಗಿದ್ದಿದ್ದಲ್ಲಿ ಮದನ ಪಿತ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನ್ನ ಆತ್ಮಜಂಗೆಲ್ಲದಗಿದ್ದಿರಲಿ. ಅದ್ಭುತಾಶ್ಚರ್ಯವಿದು ಅದ್ಭುತಾಶ್ಚರ್ಯವಿದು ಕೇಳಿದೆ ಸದಮಲನೆ ಎನ್ನಿಂದಲಹುದೇ ಅದನ್ನು ವಿಸ್ತರಿಸೆನಲು ಕಪಟ ಪ್ರತಿಭನು ಸುರಿದನು. ಬುಧಕುಲೋತ್ತಮ ಎನ್ನ ರಾಜರಿ ಬದಲು ಹರಿ ನಿನ್ನ ಆತ್ಮಜಂಗೆಲ್ಲೊದಗಿದ್ದಿರಲಿ. ನಿನ್ನ ನಾಡಿನಲ್ಲಿ ಹರಿ. ಅದ್ಭುತವೇ ಹೌದು, ವಿಸ್ಮಯವೇ ಹೌದು. ಯಾವುದು? ಕಾಮಪಿತನಾದ ಹರಿ ಆ? ನಮ್ಮ ರತ್ನಾಕ್ಯಪುರದಲ್ಲಿ ಆ, ಸಕಲರ ಮನಸ್ಸಿನಲ್ಲಿ, ಸಕಲರ ಹೃದಯದಲ್ಲಿ, ಆ, ಸಕಲರ ಅಂತರ್ಭಾವದಲ್ಲಿ ಎಂದೇನು ಆ. ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಕಂಬದಲ್ಲಿ, ಮರದಲ್ಲಿ, ಹುಲ್ಲಿನಲ್ಲಿ ಆ, ಸರ್ವಂತರ್ಯಾಮಿಯಾಗಿ ನಾವು ನೋಡುವುದು ಆ, ಆ ಮನಸ್ಸಿನ ಪಿತನಾದ ಹರಿಯಪ್ಪನನ್ನಲ್ಲದೆ ಮತ್ತೊಂದು ಹರಿಯನಲ್ಲ. ಆ, ಅವನಲ್ಲದೆ ಆ, ನಿನ್ನ ಮಗನಿಗೋ ನಿಮಗೋ ಆ, ಒಬ್ಬ ಹರಿ ಸಂದರ್ಶನವಾಯಿತೆಂದಾದರೆ ಆ. ಈ ಮಾತಿನೊಳಗಿನ ಹೂರಣ ಏನು ಅನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಲಾರದೆ ಒದ್ದಾಡುತ್ತಿದ್ದೇನೆ. ವಾ, ವಿಸ್ತರಿಸಿ ಹೇಳಬೇಕು. ಮಹಾರಾಜ ಮಹಾರಾಜ, ನೀನು ಯಾವ ಹರಿಯನ್ನು ಹೇಳ್ತಾ ಇರೋದು? ಶ್ರೀಹರಿ ಅಲ್ಲ, ಮತ್ತೆ ಯಾವ? ನಾನು ಹರಿ ಎಂಬುದಾಗಿ ಹೇಳಿದ್ದು ಯಾರನ್ನು? ಯಾರನ್ನು? ಹರಿ ಅವನಿಗೆ ಹೆಸರು ಇದೆ. ಈ ಸಿಂಹಕ್ಕೆ ಹರಿ ಎಂಬುದಾಗಿ ಹೆಸರಿಲ್ವೋ? ಇದೆ, ಇದೆ. ನಾನು ಆ ಸಿಂಹವನ್ನು ಹರಿ ಎಂಬುದಾಗಿ ಹೇಳಿದ್ದು. ದಾರಿಯಲ್ಲಿ ಬರುವಾಗ ಸಿಂಹ ನನಗೆ ಸಿಕ್ಕಿದ್ದು. ಆಮೇಲೆ ದಾರಿಯಲ್ಲಿ ಬರ್ತಾ ಇರುವಾಗ ನನ್ನ ಹುಡುಗನ ಮೈ ಮೇಲೆ ಹಾರಿ ಈ ಹುಡುಗನನ್ನು ತಿನ್ನುತ್ತೇನೆ ಎಂಬುದಾಗಿ ಕೇಳಿಕೊಂಡಿದ್ದೆ. ನಾನು ಹೇಳಿದೆ, ಇವನೊಬ್ಬನೇ ಮಗನಿರುವುದು, ಅದು ಕೂಡ ಮದುವೆ ಮಾಡಿಸುವಂತ ನಾನು ಹೊರಟಿದ್ದೇನೆ. ಈ ಮಗನನ್ನು ತಿನ್ನಬೇಡ ಎಂಬುದಾಗಿ ಕೇಳಿಕೊಂಡೆ. ಬಿಟ್ಟು ಬಿಡು ಎಂಬುದಾಗಿ ಕೇಳಿಕೊಂಡಾಗ ಅದು ಹೇಳಿದ ಮಾತೇನು ಗೊತ್ತೇ? ಇದರಿವನು ಬಿಡುವನಲ್ಲ, ಮಹಾರಾಜ, ಯಾವುದು ದುಃಖಿಸಿದರಿವನು ಬಿಡುವನಲ್ಲ. ಅಣುಗನ ಆಸೆಯುಳ್ಳಡೆ
ಧರ್ಮ ಕ್ರತುಗಳ ನಡೆಸಿ ಸುಶೀಲತ್ವದಿ ಮೆರೆವ ಶಿಖಿಧ್ವಜನ ಸುಶೀಲತ್ವದಿ ಮೆರೆವ ಶಿಖಿಧ್ವಜನ ದೇಹದ ಅರ್ಧ ಭಾಗವತ ಶಿಖಿಧ್ವಜನ ದೇಹದ ಅರ್ಧ ಭಾಗವ ಸಿಂಹ ಮಾತಾಡಿದ್ದೆ. ನನ್ನಲ್ಲಿ ಮಾತಾಡಿ ನಿನ್ನ ಮಗನ ಮೇಲೆ ನಿನಗೆ ಪ್ರೀತಿ ಉಂಟಂತಾದ್ರೆ, ನಿನ್ನ ಮಗನನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ಒಂದು ಕೆಲಸವನ್ನು ನೀನು ಮಾಡು. ದಾನ ಧರ್ಮದಲ್ಲಿ ಸದ್ಗುಣವಂತನಾದ ನೃಪತಿ ಜಗಧ್ವಜ ಮಯೂರಧ್ವಜ ಗೊತ್ತಾಯ್ತು. ಅರ್ಧ ಶರೀರವನ್ನು ನನಗೆ ಆಹಾರವಾಗಿ ತಂದು ಕೊಟ್ರೆ ನಿನ್ನ ಹುಡುಗನನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ಆ ಸಿಂಹ ಕೇಳಿದೆ. ನನ್ನ ಆಹಾರವಾಗಿ ಹಿಡಿದ ನಿಮ್ಮ ಮಗನನ್ನು ಬಿಡಬೇಕಾದ್ರೆ ರತ್ನಾಕ್ಯಪುರದ ಅಧಿಪತಿಯಾದಂತಹ ಮಯೂರ ಧ್ವಜನು ಅರ್ಧ ಶರೀರ ಬೇಕಂತೆ ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ. ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ. ಎಂದಿಗಾದರೂ ತನು ಅಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ. ತನು ಅಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ. ಇನ ಶಶಿಗಳಿಪ್ಪನಕ ಇಹುದೆಂದೆನು ತಲಾತನ ಕೂಡೇ. ನನ್ನಯ ತನುವ ಇತ್ತ ಬೆನೆನಲು, ತನ್ನಯ ತನುವ ಇತ್ತ ಬೆನೆನಲು ಮಾರುಗಿದು ದಗೀಳ ಜನನಿವಹ ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ. ಎಂದಿಗಾದರೂ ತನು ಅಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ. ಮಯೂರ ಧ್ವಜನ ದೇಹಾರ್ಧವನ್ನು ತಂದಿದ್ದಾರೆ. ನಿನ್ನ ಮಗನನ್ನು ಬಿಡುತ್ತೇನೆ ಅನ್ನುವಾಗ ಕೇಸರಿ ಆಡಿತಂತೆ. ಕೊಡಬೇಕಾದದ್ದು ನಾನು ಮನಪೂರ್ವಕವಾಗಿ ನೀಡಬೇಕು. ಯಾಕೆ ನೀಡಕೂಡದು? ಈ ಜಗತ್ತು ಹಲವು ವರ್ಷಗಳ ಕಾಲ ಬದುಕಿನ ವ್ಯಾಪಾರವನ್ನು ಗಮನಿಸಿ ಸಾರ್ವಕಾಲಿಕವಾದ ಶಾಶ್ವತವಾದ ಸತ್ಯವನ್ನುವ ನವನೀತವನ್ನು ಮಥಿಸಿ ಇಟ್ಟಿದೆ. ದೇಹ ಶಾಶ್ವತವಲ್ಲ, ಕೀರ್ತಿ ಮಾತ್ರ ಅಜರಾಮರವಾದದ್ದು. ಹಾಗಾದ್ರೆ ದೇಹ ಯಾಕೆ? ದೇಹ ಧರ್ಮ ಸಾಧನಕ್ಕಾಗಿ, ಬೇರೆ ಯಾವುದೇ ಕಾರಣಕ್ಕಾಗಿಯೂ ಆತ್ಮ ದೇಹವನ್ನು ಧರಿಸಿ ಈ ಕರ್ಮ ಪ್ರಪಂಚದಲ್ಲಿ ಇಳಿದು ಬರುವುದಿಲ್ಲ. ಹಾಗಾದರೆ ಒದಗಿ ಬಂದಂತಹ ಹುಟ್ಟನ್ನು, ನಮಗೆ ಒದಗಿ ಬಂದಂತಹ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಹೇಗೆ? ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ಬದುಕುವುದರ ಮೂಲಕವಾಗಿ. ಜಗತ್ತಿನಲ್ಲಿ ನಡೆದಾಡುವ ದೈವ ಅನ್ನುವ ಹಾಗೆ ಬ್ರಾಹ್ಮಣೋತ್ತಮರನ್ನು ಗುರುತಿಸಿದ್ದಾರೆ. ಅಂತಹ ಬ್ರಾಹ್ಮಣನೊಬ್ಬನಿಗೆ ನನ್ನ ಆಳ್ವಿಕೆಯಲ್ಲಿ ಸಂಕಷ್ಟ ಬಂದಿರುವ ಕಾಲಕ್ಕೆ ಆತ ನನ್ನಲ್ಲಲ್ಲದೆ ಮತ್ತಿನ್ನು ಯಾರಲ್ಲಿ ಗೋಳನ್ನು ಹೇಳಿಕೊಳ್ಳಬೇಕು. ಅಳುತ್ತಿರುವ ಮಗವನ್ನು ಯಾವ ಕಾರ್ಯದಲ್ಲಾದರೂ ತೃಪ್ತಿಪಡಿಸಿ ಸಮಾಧಾನಪಡಿಸುವ ತಾಯಿಯಂತೆ ಕ್ಷತ್ರಿಯೋತ್ತಮನಾದಂತಹ ನಾನು ಈ ಕಾಲದಲ್ಲಿ ವ್ಯವಹರಿಸಬೇಕು. ಅವನ ಸಂಕಷ್ಟ ದೂರವಾಗಬೇಕಾದರೆ ಮಯೂರ ಧ್ವಜದ ದೇಹಾರ್ಧ ಕೊಡಲ್ಪಡಬೇಕು.
ಯಾವ ವ್ಯಕ್ತಿಯೂ ಅರ್ಧದೇಹವನ್ನು ಕತ್ತರಿಸಿ ತೆಗೆದ ಮೇಲೆ ಪ್ರಪಂಚದಲ್ಲಿ ಬದುಕಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಬೇಡ, ಮಯೂರ ಧ್ವಜ ಬದುಕಿ ಉಳಿಯದಿದ್ದರೆ ಏನಂತೆ? ತನ್ನ ಭವಿಷ್ಯದ ಕನಸೆಲ್ಲವನ್ನು ಯಾವನಲ್ಲಿ ನಿಕ್ಷಿಪ್ತಗೊಳಿಸಿದ್ದಾನೋ ಈ ಬ್ರಾಹ್ಮಣೋತ್ತಮ, ಅಂತಹ ತನ್ನ ಮಗನನ್ನು ಉಳಿಸಿಕೊಳ್ಳುವುದಕ್ಕೆ ಮಯೂರ ಧ್ವಜನ ದೇಹಾರ್ಧ ಉಪಯೋಗಕ್ಕೆ ಬರ್ತದಲ್ಲ. ದೇಹ ಬಿದ್ದು ಹೋಯಿತು, ನಾಳೆ ಹೋಗುವುದು ಇಂದು ಹೋಯ್ತಷ್ಟೇ. ಈ ದೇಹವನ್ನುವುದು ಆತ್ಮನನ್ನು ಹೊಂದಿರುವಂತಹ ಒಂದು ವಾಸನ. ದೇಹಧಾರಿಯಾದವನು ತಾನು ಮಲಿನವಾದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳುವಂತೆ ದೇಹಕ್ಕೆ ಮುಪ್ಪು ಆವರಿಸಿದಾಗ ಇದರ ಒಳಗೆ ಸ್ವರ್ಣ ಪಂಜರದಲ್ಲಿ ಬಂಧಿತವಾದಂತಹ ಆತ್ಮ ಈ ದೇಹವನ್ನು ತೊರೆದು ಮತ್ತೊಂದು ದೇಹವನ್ನು ಆಶ್ರಯಿಸಿಕೊಳ್ಳುತ್ತದೆ. ಹಾಗಾದರೆ ದೇಹವನ್ನುವುದು ಆತ್ಮನಿಗೆ ಕವಚವಾಗಿ ಇರುತ್ತದೆಯೇ ವಿನಃ ದೇಹವೇ ಶಾಶ್ವತವಲ್ಲ. ದೇಹವು ಸರ್ವಕಾಲದಲ್ಲಿ ಉಳಿಯುವಂತಹದ್ದಲ್ಲ. ಹಾಗಾದರೆ ಧರ್ಮ ಸಾಧನವಾದಂತಹ ದೇಹವನ್ನು ಹೊಂದಿದ ಈ ಮಯೂರ ಧ್ವಜ ಅದನ್ನು ಆ ಕಾರಣಕ್ಕಾಗಿ ವಿನಿಯೋಗಿಸಿದರೆ ಮಯೂರ ಧ್ವಜನ ಹೆಸರು ನನ್ನ ಪೂರ್ವಸೂರಿಗಳು ಆರ್ಜಿಸಿದ ಕೀರ್ತಿ ವಿಶೇಷ ಹೇಗೋ ಹಾಗೆಯೇ ಉಳಿದು ಬರ್ತದೆ. ಶಶಿರವಿಗಳು ಇರುವನಕ ನನ್ನ ಹೆಸರು ಉಳಿಯುತ್ತದೆ. ದೇಹ ಹೋದರೆ ಏನು? ಈ ಭಾವ ನನ್ನಲ್ಲಿ ಒಡಗೂಡಿದ ಕಾಲಕ್ಕೆ ಭೂಸುರನ ಕಣ್ಣೀರನ್ನು ಒರೆಸುವುದಕ್ಕಾಗಿ ನಾನು ಮುನ್ನುಗ್ಗಬೇಕಾದದ್ದು ನನಗೆ ಈಗ ಕರ್ತವ್ಯ ಅನ್ನುವ ಹಾಗೆ ಭಾವನೆ ಬರ್ತದೆ. ಆದ್ದರಿಂದ ಬ್ರಾಹ್ಮಣೋತ್ತಮ ಶಿವ ಕೇಳಿದ ಅರ್ಥ ನನ್ನ ದೇಹ ಅರ್ಧವನ್ನು ನಾನು ನಿನಗೆ ಕೊಟ್ಟಪೆ ಧರಣಿ ಬಂದಿತೋ ತನುವ ತಿಳಿದಿ ತರೆಯ ಮರ ನಿಂಗಿವೆ ನೆಂಬಿ ಬರಿವಿ ಚಿತ್ರವ ಕೇಳಿ ಬೇಗದೊಳಾಗು ಮುದ್ವತಿಯೂ ಅರದ ನೆಡೆಗೈ ತಂದು ದೊಬ್ಬನೆ ಜರಣದೆಡೆಯಳು ಬಿದ್ದು ಮರುಗಿ ವಲ್ಲಭನೊಡನೆ ಪೇಳಿದಳಧಿಕ ತುಗುಡದಲ್ಲಿ ಕರುಣನಿಧಿ ಲಾಲಿಸು ಕಾಂತ ಕರುಣವೇ ಎನ್ನಗಲಿದ್ದ ಮರಣವ ನೀ ಬಯಸುವುದು ತರವೇ ನೋಡೆನ್ನನು ಒಲಿದು ಕರುಣನಿಧಿ ಲಾಲಿಸು ಕಾಂತ ವಲ್ಲಭ ಸತಿಶಿರೋಮಣಿ ಬಂದ ವಿಪ್ರರ ಕಣ್ಣೀರನ್ನು ಒರೆಸುವುದಕ್ಕಾಗಿ ನಿಮ್ಮ ಸೆರೆಗೊಡ್ಡುವ ಕಾಲಕ್ಕೆ ಅವರ ಮನದವನ್ನು ಅವರ ಅಂತರ್ಯವನ್ನು ಅರಿತು ದೇಹದ ಅರ್ಧ ಭಾಗವನ್ನೇ ಕೊಡುವುದಕ್ಕೆ ಮುಂದಾದ ಸನ್ನಿವೇಶವುಂಟು. ಅರ್ಥವಾಯಿತು ಪ್ರಭು. ಆಲಿಸಿದ ನಾನು ಪಕ್ಕನೆ ಓಡೋಡಿ ಬಂದು ನಿಮ್ಮ ಪಾದಕಾಲದಳಾಗಬೇಕಾದ ಸ್ಥಿತಿ ನಿರ್ಮಾಣವಾಗಿ ಹೋಯಿತು. ದೇಹವೊಂದರ ವೃದ್ಧಿಗಾಗಿ ಇಲ್ಲಿಯವರೆಗೆ ಶಿಖಿಧ್ವಜ ಬದುಕಿದ್ದಲ್ಲ ಅಂತ ನಾ ಬಲ್ಲೆ ಪ್ರಭು. ದೇಶದ ವೃದ್ಧಿಗಾಗಿ ನೀವು ಬದುಕಿದವರು. ಕ್ಲೇಶ ಮಾಡಿದ್ದೇ ಹೌದಾದರೆ ಕೇಶವನ ದರ್ಶನಕ್ಕಾಗಿಯೇ ಹೊರತು ಮನಸ್ಸಿನಲ್ಲಿಯೂ ಅಥವಾ ದೇಶದಲ್ಲಿಯೂ ಸಂಪತ್ತಿನ ವೃದ್ಧಿಗಾಗಿ ನೀವು ಹಮ್ಮಲಿಸಿದವರಲ್ಲ ಅಂತ ನಾ ಬಲ್ಲೆ. ಆದರೆ ಮರಣದ ಒಸಗೆಯನ್ನು ಒಪ್ಪಿಕೊಳ್ಳುವುದಕ್ಕೆ ಮುಂದಾದ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ನೀವು ಆಲಿಸಬೇಕು ಪ್ರಭು. ಮರಣ ಅನ್ನುವುದನ್ನು ಯಾರು ಪ್ರಿಯ ಅಂತ ಲೋಕದಲ್ಲಿ ಭಾವಿಸುವುದಿಲ್ಲ. ಎಂತವನಿಗಾದ್ರೂ ಎಂತಹ ರೋಗಿಷ್ಠನಿಗೆ ಆದ್ರೂ ನಾಳೆಯ ಬದುಕು ಬೇಕು ಅಂತಲೇ ಬಯಸುತ್ತಾನೆ. ಅಂತಲ್ಲಿ ಪರೋಪಕಾರಕ್ಕಾಗಿ ತನ್ನ ದೇಹವನ್ನೇ ಕೊಡುವಂತಹ ಸಂದರ್ಭದಲ್ಲಿ ಆದರೂ ಆಲೋಚಿಸಬೇಕಾದದ್ದು ನೀವು ಒಬ್ಬಟ್ಟಿಯಾಗಿ ಅಲ್ಲ ತಾನೆ. ಮದುವೆಯಾಗುವುದರ ಮೂಲಕವಾಗಿ ಪುರುಷನೊಬ್ಬ ಪರಿಪೂರ್ಣನಾಗಿ ಲೋಕದಲ್ಲಿ ಕಾಣಿಸ್ತಾನೆ. ಪುರುಷನ ಪರಿಪೂರ್ಣತೆಗೆ ಅವನ ವಾಮಾಂಗಿಯೇ ಕಾರಣೀಕರ್ತಳಾಗುತ್ತಾಳೆ. ಸಪ್ತಪದಿಯನ್ನು ತುಳಿಯುವ ಕಾಲಕ್ಕಾದರೂ 6 ಹೆಜ್ಜೆಗಳು ತಾವು ಹಿಂದಿನಿಂದ ಸಾಗಿ ಹೋಗುತ್ತೇವೆ. ಹಾಗಾದ್ರೆ 7ನೇ ಹೆಜ್ಜೆಯನ್ನು ಗಂಡನಿಗಿಂತ ಮುಂದಾಗಿ ಹೆಣ್ಣಾದವಳು ಸಾಗುವುದು ಯಾಕೆ ಪ್ರಭು? ಪುರೋಗತಿಯ ಲಕ್ಷ್ಯವನ್ನು ಹೊಂದಿ ಮೋಕ್ಷ ಸಂಪಾದನೆಯನ್ನು ಮಾಡಬೇಕು ಅಂತಾದ್ರೆ ಸತಿಯಾದವಳು ಮುಂದೆ ಹೋಗಬೇಕು ಅಂತ ಇರುವುದು. ಒಂದು
ಒಂದು ವೇಳೆ ನಿಮ್ಮನ್ನು ನಾನು ಈ ಕಾಲಕ್ಕೆ ಕಳಕೊಂಡೆ ಅಂತಾದ್ರೆ ಹಣೆಯ ಕುಂಕುಮವನ್ನು ಒರೆಸಿಕೊಂಡು ಕೊರಳ ಮಾಂಗಲ್ಯ ಸೂತ್ರವನ್ನು ಕಳೆದುಕೊಂಡು ಕೈಯ ಬಳೆಯನ್ನು ಹಿಡಿದುಕೊಂಡು ಅಂತಹ ಸ್ಥಿತಿ ನನಗೆ ಬೇಕೋ ಪ್ರಭು. ಹೇಗೂ ಪುರುಷನ ಅರ್ಧ ಶರೀರಿಯಾದಂತಹ ನನಗೊಂದು ಅವಕಾಶ ನೀವು ಕೊಡುವುದಾದ್ರೆ ಕೇಳಿರುವುದು ನಿಮ್ಮ ದೇಹದ ಅರ್ಧ ಭಾಗ ತಾನೆ, ಅರ್ಧ ಶರೀರಿಣಿಯಾದ ನಾನಿದ್ದೇನೆ, ನನ್ನನ್ನು ಕೊಡಿ ಪ್ರಭು, ನಾನು ಹೋಗುತ್ತೇನೆ. ಅರ್ಧಾಂಗಿಯಾದ ವಾಮಶರೀರಿಯಾದ ನಿನ್ನನ್ನು ಕೊಟ್ಟರೆ ಸರಿಯಾಗುತ್ತದಲ್ಲ? ಇದಾದೀತ ಎಂತದ್ದು ಅರ್ಧಾಂಗಿ ಆಹಾರವಾಗಿ ಬರುವುದಾ? ಅಲ್ಲ, ವಿಷಯ ಹೇಳಿದ್ದು ಸರಿ. ವಾಮಾಂಗಿ ಅಲ್ವೋ? ಎಡಭಾಗದಲ್ಲಿ ಕುಳಿತುಕೊಳ್ಳುವಳು. ಸತಿ ಅರ್ಧ ಪತಿ, ಪತಿ ಅರ್ಧ ಆಗಬಹುದಿತ್ತು ಮಹಾರಾಜ. ಆದ್ರೆ ಒಂದು ಆ ಸಿಂಹ ಮತ್ತೊಂದು ಮಾತು ಹೇಳಿದೆ. ಅನ್ಯರಿಗೂ ಕೊಯ್ಸಲಾಗದು, ತನ್ನ ಸತಿಸುತ್ತರು ಕಿನ್ನರಾಗದೆ ಸಿಳಬೇಕು, ತನ್ನ ಸತಿಸುತ್ತರು ಕಿನ್ನರಾಗದೆ ಸಿಳಬೇಕು. ಮಹಾರಾಜ, ಅದು ಸಿಂಹ ನನ್ನಲ್ಲಿ ಹೇಳಿತ್ತು. ಮಹಾರಾಜನ ಬಲಭಾಗ ಅದು ಅವಳು ಎಡಭಾಗವನ್ನು ಕೇಳ್ತಿದ್ರೆ ಸರಿ, ಅದು ಕೇಳಿದ್ದು ನಿನ್ನ ಬಲಭಾಗವನ್ನು, ದಕ್ಷಿಣ ಭಾಗವನ್ನು ಕೇಳಿದೆ. ಅದಕ್ಕೆ ಏನು ಮಾಡುದು ಈಗ? ಅದಾಗುದಿಲ್ಲ. ಅಪ್ಪಯ್ಯ, ತಂದೆಯಾದವನು ಸಂತೋಷವಾಗಿರುವಂತೆ ನೋಡಿಕೊಳ್ಳಬೇಕಾದ್ದು ಮಗನ ಕರ್ತವ್ಯ. ನನ್ನ ವ್ಯವಹಾರದಲ್ಲಿ ಆನಂದವಾಗಲಿಲ್ಲ, ನನಗೆ ಖೇದವೇ ಬಂತು. ಹಾಗಾಗಿ ಆತ್ಮಾವೈ ಪುತ್ರನಾಮಾಸಿ, ಶಾಸ್ತ್ರ ಹೇಳ್ತದೆ ತಂದೆಯೇ ಮಗನಾಗಿ ಹುಟ್ಟುವುದು ಅಂತ. ಪ್ರಜಾರಂಜಕರಾದ ಧಾರ್ಮಿಕರಾದಂಥ ನೀವು 100 ಕಾಲ ಬಾಳಿ ಬದುಕಬೇಕು, ಪ್ರಜೆಗಳನ್ನು ಬರೆಯಬೇಕು. ನಿಮ್ಮ ಸಂತೋಷಕ್ಕಾಗಿ ಇಷ್ಟನ್ನಾದರೂ ಮಾಡಲಿಕ್ಕೆ ಆಗ್ತದಲ್ಲ ಅಂತ ಒಂದು ಸಮಾಧಾನ ಉಂಟು ನನಗೆ. ತಂದೆ, ನಾನು ನನ್ನನ್ನು ಒಪ್ಪಿಸಿದ್ರೆ ಅಂದರೆ ಮಗನಾದವನು ತಂದೆಯ ಬಲತೊಡೆಯಲ್ಲಿ ಕುಳಿತುಕೊಳ್ಳುವ ಅರ್ಹತೆ ಹೊಂದಿದವ ಅಂತ ಅರ್ಥ. ಆದ ಕಾರಣ ನನ್ನನ್ನು ನಾನು ಬ್ರಾಹ್ಮಣರಿಗೆ ಸಿಂಹಕ್ಕೆ ಸಮರ್ಪಿಸಿಕೊಳ್ತೇನೆ. ಆ ಮೂಲಕವಾಗಿ ನನ್ನ ಜನ್ಮ ಸಾರ್ಥಕ ಮಾಡಿ. ಅಪ್ಪನಿಗೆ ತಕ್ಕ ಮಗ, ಬಲಭಾಗದಲ್ಲಿ ಕುಳಿತುಕೊಳ್ಳುವ ಮಗ, ಹೇಳಿದ ಮಾತು ಸರಿ. ಆದ್ರೆ ತನ್ನ ಸತಿಸುತ್ತರು ಕಿನ್ನರಾಗದೆ ಸಿಳಬೇಕು, ನೃಪನಕ್ಷಿಯೋಳ್ ಮುನ್ನದಕ ಓದರಿಸದಂತೆ ದಕ್ಷಿಣ ಭಾಗ, ನೃಪನಕ್ಷಿಯೋಳ್ ಮುನ್ನುದಕ ಓದರಿಸದಂತೆ ದಕ್ಷಿಣ ಭಾಗ, ತಂದುಕೊಡು ನಿನ್ನಣುಗನ. ಬಹಳ ಸಂತೋಷ ಆಯ್ತು ಹುಡುಗನ ಮಾತು ಕೇಳಿ. ಸ್ವಾಮಿ, ಹೋಗಿ ಸಿಂಹಕ್ಕೆ ನರಸಿಂಹನಿಗೆ ಅಲ್ಲಿ ಹೋಗಿದ್ದು ಒಪ್ಪಿಸುವ. ಬಲಭಾಗ. ಸಿಂಹ ಮತ್ತೊಂದು ಮಾತು ಹೇಳಿದೆ ನನ್ನಲ್ಲಿ. ಒಳ್ಳೆ ಮಾತಾಡುವ ಸಿಂಹ. ಅದು ತುಂಬಾ ಮಾತಾಡ್ತದೆ. ಸಿಂಹ ಯಾರು ದುಃಖಿಸದೆ ಸತಿ ಸುತರು ಶರೀರವನ್ನು ಸೀಳಿಕೊಡ್ಬೇಕು ಅಂತ ಹೇಳಿದೆ. ಸತಿಸುತ್ತರೆ ಮಯೂರಧ್ವಜನ ದೇಹವನ್ನು ಇಬ್ಬಾಗ ಮಾಡಿಕೊಡಬೇಕು, ಕೊಡ್ಬೇಕು ಅಂತ ಹೇಳಿದೆ. ಮಾಡುವ ಕಾಲದಲ್ಲಿ ಕೊಡುವ ಕಾಲದಲ್ಲಿ ಯಾರು ಕಣ್ಣೀರು ಕರೆಯಕೂಡದು. ಇನ್ನೊಂದು ಮಾತು ನಾನು ಈಗಲೇ ಕೇಳಿಬಿಡುದ, ಏನು? ಸಿಂಹ ಹೇಳಿದ ನಿಮಗೆ ಮರೆತು ಹೋದ ಇನ್ನು ಬೇರೆ ಮಾತೇ ಇಲ್ಲ, ಇಷ್ಟೇ ಇತ್ತು, ಇನ್ನು ಮಾತಾಡ್ಲಿಲ್ಲ. ಅಪ್ಪಯ್ಯ, ಏನು ಅಪ್ಪಣೆ ಅಪ್ಪಯ್ಯ? ಹಾಗಾದ್ರೆ ವಜ್ರ ಸ್ತಂಭಕ್ಕೆ ನಾನು ಶಿರವನ್ನಾನಿಸಿ ನಿಲ್ಲುತ್ತೇನೆ. ನೀವು ಇರುವರು ನನ್ನನ್ನು ಸೀಳಿ ಕಣ್ಣೀರು ಕರೆಯಲು ಆ ಭೂಸುರೋತ್ತಮನಿಗೆ ಕೊಡಮಾಡಿ ಕೃಷ್ಣ. ರಾಯನ ಶಿರದಲ್ಲಿರುವರು ಕರಕರನೆ ಸೀರುತ್ತಲಿ ಇದ್ದರು ಸರಸದಿಂದ, ಧರ್ಮ ಸಾಕೋ ನಿನ್ನ ದುಃಖ ಸಾಕೋ, ನಮ್ಮ ಮತಿಗಳ ಬಳಿಗೆ ಬಂದರೆ ಕರ್ಮ ಒದಗುವುದಾದ ಮೇಲೆ ಧರ್ಮ ಸಾಕೋ ನಿನ್ನ ದುಃಖ ಸಾಕೋ. ನಿಲ್ಲಿಸಿ. ಸಾಕು ಸಾಕು, ನಿಮ್ಮ ಧರ್ಮ ಸಾಕು, ನಿಮ್ಮ ಕರ್ಮ ಸಾಕು. ನಾನು ತಿಳ್ಕೊಂಡದ್ದು ಒಳ್ಳೆ ಸತ್ಯ ತಂದ ಮಹಾರಾಜ, ಒಳ್ಳೆ
ಕಾಣ್ತದೆ. ನಿಮಗೆ ತುಂಡು ಬೇಕು ಅಂತ ಹೇಳಿದ್ರು. ಎಂತದು ತುಂಡು ಕೊಡುವುದಕ್ಕೆ ಮನಸ್ಸಿಲ್ಲ ಅವನಿಗೆ. ಅವಕ್ಕೂ ಅದು ಕಣ್ಣನ್ನು ನೋಡುತ್ತೆ, ಕಣ್ಣೀರು ಸುರಿಯುತ್ತಾ ಇದೆ. ಹಾಗಿದ್ರೆ ಇವನ ಮನಸ್ಸಿಗೆ ನನಗೆ ಬದುಕಬೇಕು ಅಂತ ಆಸೆ. ಮಹಾರಾಜ ನಿಲ್ಲಿಸಿ, ಹೆಂಡತಿ ಮಕ್ಕಳು ಸಂತೋಷದಿಂದ ಇರಿ, ನಾನು ಎಲ್ಲಿಯಾದ್ರೂ ಬೇರೆ ಹುಡುಕ್ತೇನೆ. ಬರ್ಬೇಕು ನೀವು ಹಾಗೆ. ಅವ ಅಳ್ತಾ ಇದ್ದಾನಲ್ಲ. ಯಾರು ಕರೆಯಬೇಕು, ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ ಓ ಬ್ರಾಹ್ಮಣೋತ್ತಮರೇ, ಮುನಿಪ ಬಾರಯ್ಯ, ಮುನಿವರೇನಯ್ಯ, ಎನ್ನಯ್ಯ ಮನದ ಚಿಂತೆಯ ನಾನು ವಿನಾಸೆಗೆ ನಾನು ಕೂಗಿದೆ ಎನ್ನುತ್ತ ಯೋಜನೆ ನೀನು ಮಾಡದೆ ಮುನಿಪ ಬಾರಯ್ಯ. ಏನೋ ಹೇಳ್ತಾರೆ. ಹೇಳುದು ಗೊತ್ತುಂಟು, ನನಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ. ಹಾಗಲ್ಲ ಕೊಡವಿ ಆಸೆ ಇನ್ನು ಹೋಗಿಲ್ಲ ಅಂತ ಕಾಣ್ತದೆ. ಸ್ವಾಮಿ, ಏನೋ ಹೇಳುದುಂಟು, ಕೇಳಿ. ಏನು ಹೇಳುದು? ಮುನಿವರೇನಯ್ಯ, ನನ್ನಲ್ಲಿ ಓ ಹೆಂಡತಿ ಮತ್ತು ಮಗ ಒಂದಾಗಿ ನನ್ನನ್ನು ಸೀಳಿ ಕಂಠದವರೆಗೆ ಇಬ್ಬಾಗ ಆಗಿದೆ. ಹೌದು. ನೀವು ಹೋಗುವುದನ್ನು ಕಂಡು ನಿಮ್ಮೆರಡರಲ್ಲಿ ಎರಡು ಮಾತಾಡಬೇಕನ್ನುವುದಕ್ಕಾಗಿ ಎರಡು ಸೀಳನ್ನು ಒಂದು ಮಾಡಿ ಹಿಡಿಯುವುದಕ್ಕೆ ನಾನು ಇವರಲ್ಲಿ ಭಿನ್ನವಿಸಿಕೊಂಡಿದ್ದೇನೆ. ಓ ಕಷ್ಟದಲ್ಲಿ ಮಾತನಾಡುತ್ತಿದ್ದೇನೆ. ಏನು? ನಾನು ಕಣ್ಣೀರು ಕರೆಯುತ್ತಿದ್ದೇನೆ ಅನ್ನುವ ಕಾರಣದಿಂದ ನನ್ನ ದೇಹಾರ್ಧವನ್ನು ಕೊಡುವುದಕ್ಕೆ ನನಗೆ ಹಿತ ಇಲ್ಲ. ಹೀಗೆ ತೀರ್ಮಾನಿಸಿದ್ದೇನೆ. ಹೌದು. ಯಾವ ಕಣ್ಣಿನಿಂದ ಅಶ್ರುಜಲ ಸುರಿದಿದೆ ನೀವು ನೋಡಿದ್ದೀರಾ? ಎಡಭಾಗದಲ್ಲಿ ಅಲ್ವಾ? ಹೌದು. ಕಾರಣ ಗೊತ್ತಾಯ್ತು ನಿಮಗೆ? ಅದೇ ಆಸೆ ಅಲ್ಲ, ಮತ್ತೇನು? ತತ್ವದಲ್ಲಿದು ದಕ್ಷಿಣಾಂಗವೂ ಇದ್ದು ನಿನ್ನಿಂದ ಸಫಲವಾಯಿತು, ಮತ್ತಿ ದೇಹದ ವಾಮ ಭಾಗವು ವ್ಯರ್ಥವಾಯಿತು ಎನ್ನ ಶೋಕವು. ಕೂಸುರೋತ್ತಮ, ಓ ನನ್ನ ದೇಹದ ದಕ್ಷಿಣ ಭಾಗವು ಹಾ ನಿಮ್ಮ ಕುಮಾರನನ್ನು ಉಳಿಸುವುದಕ್ಕಾಗಿ ವಿನಿಯೋಗಿಸಲ್ಪಡುತ್ತದೆ. ಹಾ ಆ ಭಾಗ್ಯ ವಿಶೇಷ ಈ ಪ್ರಪಂಚದಲ್ಲಿ ಎಷ್ಟು ಜನರಿಗೆ ಸಿಕ್ಕಿತು. ಸಿಗ್ಲಿಕ್ಕಿಲ್ಲ. ಆದ್ದರಿಂದ ನಾನು ಪುಳಕಿತ ಗಾತ್ರನಾಗಿ ನನ್ನ ದೇಹಾರ್ಧವನ್ನು ಕೊಡ ಮಾಡುತ್ತಿದ್ದೇನೆ. ಆದ್ರೆ ಎಡಭಾಗದಲ್ಲಿ ಕಣ್ಣೀರು ಬಂತಲ್ಲ. ಆದರೆ ಓ ಈ ಪೃಥ್ವಿಯಲ್ಲಿ ಸಂಚರಿಸಿದ ಹಾ ಈ ಮಯೂರ ಧ್ವಜನ ಹಾ ಪಂಚಭೂತಾತ್ಮಕವಾದಂತಹ ದೇಹದ ಎಡಭಾಗವು ಯಾವ ವಿನಿಯೋಗಕ್ಕೂ ಸಲ್ಲದೆ ವ್ಯರ್ಥವಾಗುತ್ತಾ ಇದೆಯಲ್ಲ. ಈ ಖೇದವನ್ನು ತಡೆಯಲಾರದೆ ಎಡಗಣ್ಣಿನಿಂದ ಎರಡು ಹನಿ ನೀರು ಒಸರಿತು ಸ್ವಾಮಿ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ನನ್ನ ಎಡಭಾಗ ವಿಫಲವಾಯಿತಲ್ಲ. ಮಹಾರಾಜ, ನಿನ್ನ ಭಕ್ತಿ ಶ್ರದ್ಧೆ ಏನೆಂಬುದು ನನಗೆ ಅರ್ಥವಾಯಿತಪ್ಪ. ಬೇಸರಿಸಬೇಡ, ಇನ್ನು ಕಣ್ಣೀರನ್ನು ಸುರಿಸಬೇಡ. ಸೀಳಾದ ನಿನ್ನ ಶರೀರವನ್ನು ಪುನಃ ಜೋಡಿಸಿದ್ದೇನೆ. ನಾವು ಯಾರೆಂಬುದಾಗಿ ನಿನ್ನ ಕಣ್ಣಾರೆ ನೋಡುವುದು. ಈಕ್ಷಿಸಿದ ಮನದಡಿಯೇ ಮೋಕ್ಷ ಸಾಧಕನ ಈಕ್ಷಿಸಿದ ಮನದಡಿಯೇ ಮೋಕ್ಷ ಸಾಧಕನ ಶಿವಾಹನದಲ್ಲ ಲಕ್ಷ್ಮೀ ವಲ್ಲಭನ ಭಕ್ಷಿವಾಹನ ಚೆಲ್ವ ಲಕ್ಷ್ಮೀ ವಲ್ಲಭನ ಸುರನರೋರಗರಿಂದ ನಿರತ ಪೂಜೆಯ ಗುಂಬ ಸುರನರೋರಗರಿಂದ ನಿರತ ಪೂಜೆಯ ಗುಂಬ
ಮೋಕ್ಷ ಸಾಧಕನ ಪಕ್ಷಿ ವಾಹನ ಚೆಲ್ವ ಲಕ್ಷ್ಮಿ ವಲ್ಲಭನ ಕಮನೀಯವಾದ ಕಾಯಕಾಂತಿಯಿಂದ ಶೋಭಿಸುವ ನೀಲಮೇಘ ಶ್ಯಾಮ ಪೀತ ವಸನಧಾರಿಯಾಗಿ ಚಕ್ರಧಾರಿಯಾಗಿ ನನ್ನ ಸಮ್ಮುಖದಲ್ಲಿ ಪ್ರಕಟಗೊಂಡಾಗ ಈ ಮಾಂಸಾಕ್ಷಿಗಳಿಂದ ನಿನ್ನನ್ನು ಮನದಡಿಯೇ ಕಂಡೆ ಸ್ವಾಮಿ, ಮನದಡಿಯೇ ಕಂಡೆ. ಸುರವೃಂದ ಕಿರೀಟಮಣಿ ನೀರಾದಿದ ಪಾದಗಳನ್ನು ಹೊಂದಿದ ನೀನು ಸುರ ನರೋರಗ ಕಿಂಪುರುಳ ಸಿದ್ಧ ಸಜ್ಜರೇ ಮೊದಲಾದವರಿಂದ ಸದಾ ಕಾಲವು ಪೂಜಿಸಲ್ಪಡುವವರು. ಅಲಭ್ಯ ಲಾಭನಾಗಿ ಅಗಮ್ಯ ಗೋಚರನಾಗಿ ವಾಚಾಮ ಗೋಚರವಾದಂತಹ ಅರ್ಹತಾ ಸಂಪನ್ನನಾದಂತಹ ಇಂದೀಗ ನನ್ನ ಕಣ್ಣ ಸಮ್ಮುಖದಲ್ಲಿ ಪ್ರಕಟನಾದ ಎಲ್ಲ ವಸುದೇವ ಸುತನಾಗಿ ಕಂಸ ಚಾಣೂರ ಮರ್ದನವನ್ನು ಮಾಡಿದವನಾಗಿ ಅಕ್ರೂರಾದಿಗಳ ಹೃದಯದಲ್ಲಿ ಸದಾ ಕಾಲವು ನೆಲೆಯಾದ ಯುಧಿಷ್ಠಿರನಂತವರಿಂದ ಸೇವೆಯನ್ನು ಕೈಗೊಂಡ ಈ ಪ್ರಪಂಚದಲ್ಲಿ ಧರ್ಮವನ್ನು ಸ್ಥಿರ ಮಾಡುವುದಕ್ಕಾಗಿಯೇ ಅವತಾರವೆತ್ತಿಕೊಂಡು ಬಂದು ಯೋಗಿ ವರೇಣ್ಯರು ಜಾತ ಕಂಸವಧಾರ್ತಾಯ ಭಾರವನ್ನು ಹರಿಸುವುದಕ್ಕಾಗಿ ಹುಟ್ಟಿ ಬಂದವ ಹೀಗೆ ಸ್ತುತಿಸಿದ ಪುಣ್ಯ ಮೂರ್ತಿಯನ್ನು ನಾನು ಕಣ್ತುಂಬ ಕಂಡೆ ಸ್ವಾಮಿ, ಕಣ್ತುಂಬ ಕಂಡೆ. ಈ ಮಯೂರದಲ್ಲಿ ಹುಟ್ಟಿದ ಆರಭ್ಯ ಧನ ಕನಕಕ್ಕಾಗಿ ಲೋಭವನ್ನು ಪ್ರಕಟಿಸಿದವನ ರಾಜ್ಯ ವಿಸ್ತಾರ ಮಾಡಬೇಕು, ಸಂಸಾರ ಸೌಖ್ಯವನ್ನು ಅನುಭವಿಸಬೇಕೆನ್ನುವ ಕನಸು ಕಂಡವನಲ್ಲ. ಬದಲಾಗಿ ಯಾವನು ವಸುದೇವ ದೇವಕಿಯರ ಕಣ್ಣನೀರನ್ನು ಒರೆಸಿದ, ಯಾವನು ಸೆರೆಮನೆಯಲ್ಲಿ ಸಂಕಟವನ್ನು ಅನುಭವಿಸುತ್ತವರ ಪಾಲಿಗೆ ಆಶಾಕಿರಣವಾಗಿ ಒದಗಿ ಬಂದ ಆ ಕೃಷ್ಣಮೂರ್ತಿಯನ್ನು ಕಾಣಬೇಕೆನ್ನುವ ಹಾಗೆ ಹಂಬಲಿಸಿ ಇನ್ನೀಗ ಪೂರ್ವಜನ್ಮದ ನನ್ನ ಸುಕೃತವೋ ಅನ್ನುವಂತೆ ಅದು ಆ ಆಶೆ ಸಫಲವಾಗಿದೆ ಸ್ವಾಮಿ. ಧನ್ಯನಾದೆ. ಬಡವಿ ಪಾಲಕ ಕೇಳು ತವ ದೃಢಗೆ ಮೆಚ್ಚಿದೆ ನೇಳು ನನ್ನನ್ನು ಕಾಣಬೇಕೆಂಬ ಇಚ್ಛೆಯಿಂದ ಇದ ಮೊದಲು 7 ಯಾಗಗಳ ಅಶ್ವಮೇಧವನ್ನು ಮಾಡಿದವನು. ನಿನ್ನ ದೃಷ್ಟಿಗೆ ನಾನು ಗೋಚರನಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ 8ನೇ ಅಧ್ವರವನ್ನು ಮಾಡಿದೆ. 8 ಅನ್ನುವುದು ನನ್ನ ಜೀವನದ ಒಂದು ಗಂಟು, ಅದರಲ್ಲೊಂದು ನಂಟು ಇದೆ. ಆದ್ದರಿಂದ ಈ ಹೊತ್ತಿನಲ್ಲಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಯಾಕೆ? ನಿನ್ನನ್ನು ಪರೀಕ್ಷಿಸಿ ಆಮೇಲೆ ದರ್ಶನವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಈ ರೀತಿಯಾಗಿ ನಾವು ಮಾಡಬೇಕಾಗಿ ಬಂತು. ಸರ್ವ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಭಗವಂತನ ಸಾಕ್ಷಾತ್ಕಾರವಾಗ್ತದೆ ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟೆ. ನಿನ್ನ ಮಗನಾದರೂ ಸಾಮರ್ಥ್ಯದ ಮೂಲಕವಾಗಿ ಏನನ್ನು ಮಾಡಬಹುದು ಅದನ್ನು ಸಾಧಿಸಿ ತೋರಿಸಿದ. ಭಕ್ತಿಯ ಮೂಲಕವಾಗಿ ನೀನೇನು ಮಾಡಬಹುದು ಅನ್ನೋದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ಭಕ್ತ ಮಯೂರಧ್ವಜ ಅನ್ನುವಂತಹ ನೆಗಳತೆಯನ್ನು ಪಡೆದೆ. ಹಾಗೆಂದು ಇಷ್ಟಕ್ಕೆ ಯಾಗವನ್ನು ನಿಲ್ಲಿಸಬೇಡ, 8ನೇ ಯಾಗವನ್ನು ಮುಂದುವರಿಸು. ಆಗದ ಯಾಗವನ್ನು ಮುಂದುವರಿಸಬೇಕೆ ಸ್ವಾಮಿ? ಸುರನದಿಯ ತೋಯವಿದೆ, ಆ ಗಂಗಾ ನದಿಯ ಸುರನದಿಯ ತೋಯವಿದೆ, ನೀರಳ ಸಿಹಿ ಮಜಲಕ್ಕೆ ಬರಿವಂತೆ
ನಿನ್ನ ದರ್ಶನವೀರ್ದು ಈ ಮಹಾದ್ವರ ಕೆಳಸುವವನಲ್ಲ ತನ್ನನು ತನ್ನ ಸತಿಸುತರನು ತನ್ನೊಳಿದ ತುರಂಗಗಳು ತನ್ನ ಯಜ್ಞವೂ ನನ್ನ ಯಜ್ಞವನ್ನು ನನ್ನ ಯಜ್ಞೋಪಕರಣಗಳನ್ನು ಯಜ್ಞೋಪಕರಣಗಳು ತನ್ನ ರಾಜ್ಯವೂ ತನ್ನ ಮಂದಿರದ ಸರ್ವಸ್ವವೂ ನಿನ್ನ ಪದ ಕಲ್ಪಿಸಿದನೆಂದವೂ ಕೈ ಮುಗಿದನು. ಎಂಟನೇ ಯಾಗವನ್ನು ಪೂರ್ಣ ಮಾಡು, ಸಂಪನ್ನಗೊಳಿಸು. ಯಾಕೆ ಮಾಡಬೇಕು ಅನ್ನುವಂತಹ ಜಿಜ್ಞಾಸೆ ನನ್ನ ಮನಸ್ಸಿನಲ್ಲಿ ಈಗ ಮೂಡುವುದಕ್ಕೆ ತೊಡಗಿ. 7 ಯಾಗಗಳನ್ನು ಮಾಡುವ ಕಾಲಕ್ಕೂ ಹರಿದರ್ಶನವಾಗಬೇಕೆನ್ನುವ ವಾಂಛೆ ನನ್ನ ಹೃದಯದಲ್ಲಿ ಹೆಪ್ಪುಗಟ್ಟುತ್ತಿತ್ತು. ನಾರದರು ಬಂದು ಆಡಿದ ಕಾಲಕ್ಕೂ ಅದರ ಸತ್ಯೋದ್ಘಾಟನೆ ನನ್ನ ಮನಸ್ಸಿನಲ್ಲಿ ಆಗಿರಲಿಲ್ಲ. ಯಜ್ಞವನ್ನುವುದೇ ನಿಸ್ವಾರ್ಥದಿಂದ ಮಾಡಬೇಕಾದಂತಹ ಪ್ರಕ್ರಿಯೆ. ಆ ಯಜ್ಞ ಮಾಡುವಾಗ ಕೃಷ್ಣ ಸಂದರ್ಶನವಾಗಬೇಕೆನ್ನುವ ಆಶೆಯನ್ನು ಇರಿಸಿಕೊಂಡರೂ ಅದು ಸ್ವಾರ್ಥ ಪ್ರೇರಿತವೇ ಆಗ್ತದೆ. ಹಾಗಾದರೆ ಯಜ್ಞ ದೀಕ್ಷಿತನಾದವನು ಏನು ಮಾಡಬೇಕು? ಯಜ್ಞವೂ ನಾರಾಯಣನೇ, ಯಜ್ಞವಾಟವೂ ನಾರಾಯಣನೇ, ಯಜ್ಞೇಶ್ವರನೂ ನಾರಾಯಣನೇ, ಯಜ್ಞದ ದೀಕ್ಷಿತನಾಗಿ ಕುಳಿತ ಯಜಮಾನನೂ ನಾರಾಯಣನೇ ಅನ್ನುವಂತಹ ಒಂದು ಏಕತ್ರ ಭಾವದಿಂದ ಮಾಡಬೇಕು. ಆ ಭಾವ ಇಲ್ಲದೆ ಹೋದರೆ ಹೇಗಾಗಿ ಒದಗಿದ್ದು ಕೃಷ್ಣ ಸಂದರ್ಶನ. ಇಂದೀಗ ನೀನಾಗಿ ಬಂದು ನಿನ್ನ ಸಂದರ್ಶನವನ್ನು ನನಗೆ ಕೊಟ್ಟ ಕಾಲಕ್ಕೆ ನನ್ನೊಳಗೆ ನಿಸ್ವಾರ್ಥತೆ ಮೊಳೆದೋರಿತು. ನೀನಲ್ಲದೆ ಅನ್ಯರಿಲ್ಲ ನಾನು ಅನ್ನುವಂತಹ ಭಾವ ಸರ್ವನಾಶವಾಗಿ ನನ್ನ ಅಂತರಂಗವನ್ನು ಅವಕಾಶದಲ್ಲಿ ನೀನೇ ಓತಪ್ರೋತವಾಗಿ ತುಂಬಿಬಿಟ್ಟು ಇನ್ನು ನನಗೆ ಯಾವುದಾದ್ರೂ ಯಾಕೆ ಬೇಕು ಹೇಳಿ. ಆದ್ದರಿಂದ ನನ್ನ ಸಮಸ್ತ ಸಾಮ್ರಾಜ್ಯವು, ನನ್ನ ರಾಜ್ಯ ಭೋಗ ಭವನ ಇತ್ಯಾದಿಗಳನ್ನು, ನಾನು ಈವರೆಗೆ ಆರ್ಜಿಸಿದಂತಹ ಸಕಲವನ್ನು, ಯಜ್ಞವನ್ನು ಯಜ್ಞೋಪಕರಣಗಳನ್ನು ಮಾತ್ರವಲ್ಲ ನನ್ನ ಸತಿ ಸುತರನ್ನೂ ಸಹಿತವಾಗಿ ನಿನ್ನ ಪಾದಮೂಲದಲ್ಲಿ ನಾನು ಒಡ್ಡಿಕೊಡುತ್ತೇನೆ, ನಿವೇದಿಸಿಕೊಡುತ್ತೇನೆ. ನೀನು ಸಿರಿಪತಿ ಇದ್ದೀಯ, ಶ್ರೀಪತಿ ಇದ್ದೀಯ. ವಕ್ಷಸ್ಥಳದಲ್ಲಿ ಲಕ್ಷ್ಮಿಗೆ ನೆಲೆಯನ್ನು ಕೊಟ್ಟ, ಆದರೆ ಭಾಗವತೋತ್ತಮರದಕ್ಕೆ ಬೇರೆ ನಿರ್ವಚನವನ್ನು ಕೊಟ್ಟ. ಹೃದಯ ಶ್ರೀಮಂತಿಗೆಯನ್ನು ಹೊಂದಿದವ. ಆದ್ದರಿಂದಲೇ ನೀನು ಅರ್ಹರಿಗೆ ಕಾಣಿಕೆಯಾಗಿ ಒದಗದೆ ಹೋಗುವುದಿಲ್ಲ. ನಾರದರು ಹೇಳಿದರು, ಕಲ್ಪಿತ ಮಾಡಿ ಇನ್ನೊಂದು ಯಜ್ಞವನ್ನು. ನನಗಾಗದ ಅರ್ಥ ಆಗಲಿಲ್ಲ. ಯಜ್ಞದ ಪೂರ್ಣಾಹುತಿಯಲ್ಲಿ ಕೃಷ್ಣ ಸಂದರ್ಶನವಾಗುತ್ತದೆ ಅನ್ನುವುದು ಅವರ ಅಭಿಪ್ರಾಯ ಅಲ್ಲ. ಕುರುಕ್ಷೇತ್ರದ ರಣಾಂಗಣದಲ್ಲಿ ರಣ ಆರಂಭವಾಗುವುದಕ್ಕಿಂತ ಮೊದಲು ಕೃಷ್ಣನಿಗೆ, ಅರ್ಜುನನಿಗೆ ನೀನು ಹೇಳಿದೆ ಅಲ್ಲ, ನಿಷ್ಕಾಮ ಕರ್ಮವನ್ನು ಮಾಡು. ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗಾದ್ರೆ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ಮಯೂರ ಧ್ವಜನಿಗೂ ಹೌದು, ಈ ಭರತಖಂಡದ ಸಕಲರಿಗೂ ಹೌದಲ್ಲ. ಹಾಗಾದ್ರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳದೆ ಕಾಮ್ಯ ಕರ್ಮವಾದಂತಹ ಯಜ್ಞವೇ ಹೌದಾದ ನಿಷ್ಕಾಮವನ್ನು ನನ್ನೊಳಗೆ ಹುಟ್ಟಿಸಿಕೊಳ್ಳದೆ ಮಾಡಿರುವುದರ ಫಲವಾಗಿ 7 ಯಾಗದಲ್ಲಿ ನಿನ್ನ ಸಂದರ್ಶನವಾಗದೆ ಹೋಯಿತು. ಆದರೆ ಸ್ವಾಮಿ, ಯಾವನ ದರ್ಶನ ಮಾತ್ರದಿಂದ ಆಶಾ ಪಾಶಗಳು ಹರಿದೊಗೆಯಲ್ಪಡುತ್ತದೋ, ಯಾವನ ಪಾದವನ್ನು ಕಾಣುವುದರ ಮೂಲಕವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಈ ಸಂಸಾರ ಚಕ್ರದಿಂದ ಹೊರಗುಳಿಯುತ್ತಾರೆ. ಅಂಥವರ ಸಂದರ್ಶನ ಇವತ್ತು ನನಗೆ ಆಗಿದ್ದು. ಇನ್ನೂ ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಅದನ್ನು ಪಡ್ಕೊಳ್ತೇನೆ, ಇದನ್ನು ಪಡ್ಕೊಳ್ತೇನೆ, ಹೀಗೆ ಕಲ್ಪಿಸಿಕೊಂಡ್ರೆ ನಾನೆಂತಹ ಮೂಢನಾಗುತ್ತೇನೆ. ತ್ರಿಪಥಗಾಮಿನಿಯಾದ ಗಂಗಾಭವಾನಿಯೇ ಹರಿಯುತ್ತಿರುವಾಗ ಆಸರಿಗೆಗಾಗಿ ಹಿಮಬಿಂದುವನ್ನು ಆಶ್ರಯಿಸುವ ಮೂರ್ಖನಂತಾಗಿ ಹೋಗಲಿಕ್ಕಿಲ್ಲವೇ ನಾನು? ಆದ್ದರಿಂದ ಓ ಗಂಗಾ ಜನಕನೇ,
ಸಕಲ ಪಾಪವನ್ನು ದೂರ ಮಾಡಬಹುದಾದ, ಹುಟ್ಟು ಸಾವುಗಳನ್ನು ನಿಯಂತ್ರಿಸಬಹುದಾದ ಪರಮಯೋಗ್ಯತಾವಂತನಾದಂತಹ ನೀನು ನನಗೆ ಸಂದರ್ಶನ ಭಾಗ್ಯವನ್ನು ಒದಗಿಸುವುದರ ಕಾಲಕ್ಕೆ ನನಗಿನ್ನೇನು ಬೇಡ ಸ್ವಾಮಿ. ಯಾಗವೂ ಬೇಡ, ಯಾಗ ಕುಂಡವೂ ಬೇಡ, ಯಜ್ಞೋಪಕರಣವೂ ಬೇಡ, ಎಲ್ಲವನ್ನು ನಿನ್ನ ಅಡಿಗಳಲ್ಲಿ ಸಮರ್ಪಿಸಿದ್ದೇನೆ. ಧನ್ಯನ ಮಯೂರಧ್ವಜ, ನಿನ್ನದಾದಂತಹ ಭಾವನೆಯ ಮೇಲೆ ನಾವಿಂದು ಹಸ್ತಕ್ಷೇಪವನ್ನು ಮಾಡುವವರಲ್ಲ. ಸರ್ವಸಮರ್ಪಣಾ ಭಾವದಿಂದ ನೀನು ಒಪ್ಪಿಸಿದ್ರೂ ಕೂಡ ಎಲ್ಲವನ್ನೂ ನಾವು ಸ್ವೀಕರಿಸಿಕೊಂಡು ಹೋಗ್ತೇವೆ ಅಂತ ಭಾವಿಸಬಾರದು. ಕೇವಲ ಬರಿದಾದ ಬೊಕ್ಕಸವನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಅಶ್ವಮೇಧವನ್ನು ಮಾಡುವುದಲ್ಲ, ನಮ್ಮದಾದಂತಹ ಧರ್ಮ ಪ್ರಚಾರವನ್ನು ಮಾಡುವುದಕ್ಕಾಗಿ ಈ ಕೈಂಕರ್ಯವನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಆದರೆ ನಿನ್ನಿಂದ ಸಹಾಯ ಬೇಕು. ನಿನ್ನದಾದಂತಹ ರಾಜ್ಯವನ್ನು ನೀನೇ ಧರ್ಮದಿಂದ ಪಾಲಿಸಬೇಕು. ನಿನ್ನ ಮಗನನ್ನು ನಿನ್ನ ಸೇನೆಯನ್ನು ಬೆಂಬಲಕ್ಕಾಗಿ ನಮ್ಮೊಂದಿಗೆ ಕಳುಹಿಸಿಕೊಡಬೇಕು ಅಂತ ನಮ್ಮ ಕೇಳಿ. ಆಗ ಮಾತು ಹೇಳಿದ, ಆತ್ಮಾವೈ ಪುತ್ರನಾಮ ಮಗನೇ, ನನ್ನೊಂದೇ ನೀನೆಂದು ತಿಳಿದು ಜಗನ್ಯಾಮಕ ಸೂತ್ರಧಾರನಾದಂತಹ ವಾಸುದೇವ ಮೂರ್ತಿಯ ಬೊಗಸೆಗಳಲ್ಲಿ ನಿನ್ನನ್ನು ಇಡ್ತೇನೆ. ಇದುವರೆಗೆ ಮಾಡಿದ್ದಕ್ಕಿಂತ ಹೆಚ್ಚು ಕೆಲಸ ಅವನ ಸಂಗಡ ನಿನಗೆ ಮಾಡುವ ಸಾಮರ್ಥ್ಯ ಒದಗಿ ಬರುತ್ತೆ. ನಾನು ಇಲ್ಲಿಯೇ ಒಂದಷ್ಟು ಕಾಲ ಕಳೆದು ಯುಧಿಷ್ಠಿರ ದೇವ ದೀಕ್ಷಾಬದ್ಧನಾಗಿ ಕುಳಿತಿರುವ ಅಶ್ವಮೇಧದ ಪೂರ್ಣಾಹುತಿಯ ಕಾಲಕ್ಕೆ ಅಲ್ಲಿ ಬಂದು ಯಜ್ಞ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ನನ್ನ ಒಳಗೆ ಬರ್ತೇನೆ. ಹಾಗೆ ಸಂತೋಷದಿಂದ ನಿಮ್ಮನ್ನಲ್ಲಿ ಎದುರುಗೊಳ್ಳುತ್ತಾರೆ. ಹಾಗೆಂದು ಹಲವಾರು ದಿವಸ ನಾವು ನಿಲ್ಲುವ ಹಾಗಿಲ್ಲ. ಒಂದೆರಡು ದಿವಸವಾದರೂ ನಮ್ಮ ಮುಂದೆ ಪ್ರಯಾಣವನ್ನು ಬೆಳೆಸ್ತೇವೆ ನಾವು ಅನ್ನುವಲ್ಲಿಗೆ ಪುಣ್ಯತಮವಾದಂತಹ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮಹಾಗಣಪತಿ ದೇವರಿಗೆ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಾರೆ. ಪಿಡಿಗಡಗುವ ಕಟುಬಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ಪಿಡಿಗಡಗುವ ಕಟುಬಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ತೊಡಿಗೆಯನವರ ಕಟಕದ ಮಡದಿಯ ರಾರದಿಯ ಬೆಳಗಿದರು ಶೋಭಾನು ವರ್ಗದಳಂಬ ಕಾಯ ಜಯ ಮಂಗಲಂ